ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಇಡೀ ತುಳುನಾಡು ಕರಾವಳಿ ಭಾಗ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರ ಮೇಲೆ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಮಾತು, ಅವರು ಹೇಳಿರುವಂತಹ ಹೇಳಿಕೆ, ಆ ವಿಚಾರದ ಬಗ್ಗೆ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿದ್ದೇನೆ. ಬಹಳಷ್ಟು ಜನರು ಹೇಳ್ತಾ ಇದ್ರು, ಏನಪ್ಪ ತಾವುಗಳು ಮಾತಾಡ್ತಾ ಇಲ್ಲ ಈ ಒಂದು ವಿಚಾರದ ಬಗ್ಗೆ ಅನ್ನೋದು. ಎಸ್, ಎಲ್ಲಿ ತಪ್ಪಿರುತ್ತೆ ಅಥವಾ ಎಲ್ಲಿ ಜನಸಾಮಾನ್ಯನಿಗೆ ಸಿಗಬೇಕಾಗಿರುವಂತಹ ನ್ಯಾಯ ಸಿಗಲ್ಲ, ಅಥವಾ ಎಲ್ಲಿ ನಮ್ಮ ಜನಪ್ರತಿನಿಧಿಗಳು ಅವರ ಬೌಂಡ್ರಿಯನ್ನ ದಾಟಿ ಇರ್ತಾರೆ, ಅಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಪತ್ರಕರ್ತರಾಗಿ. ದಟ್ಸ್ ವೈ ಅದೇ ರೀತಿ ತಮ್ಗೆ ಗೊತ್ತಿರುವಂತಹ ವಿಚಾರ, ಇಡೀ ತುಳುನಾಡು ಮಾತ್ರ ಅಲ್ಲ, ಇಡೀ ದೇಶ ವಿದೇಶಗಳಲ್ಲಿ ಇತಿಹಾಸ ಸೃಷ್ಟಿ ಮಾಡಿರುವಂತಹ ನಮ್ಮ ತುಳುನಾಡಿನ ತುಳು ರಂಗಭೂಮಿಯ ಅತ್ಯದ್ಭುತವಾಗಿರುವಂತಹ ಒಂದು ನಾಟಕ ಶಿವದೂತೆ ಗುಳಿಗೆ, ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರು ಅತ್ಯದ್ಭುತವಾಗಿ ರಚಿಸಿ ನಿರ್ದೇಶಿಸಿರುವಂತಹ ಈ ನಾಟಕ, ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಹೋದವರು ಇದನ್ನ ನಮ್ಮ ತುಳುನಾಡಿನ ದೈವಾರಾಧನೆಯನ್ನ ಯಾವ ರೀತಿ ಕಾಂತಾರ ಚಿತ್ರ ವಿಶ್ವದಾದ್ಯಂತ ಪಸರಿಸಿತ್ತು, ಅದೇ ರೀತಿ ಅದಕ್ಕಿಂತ ಮೊದಲೇ ಶಿವದೂತ ಗುಳಿಗೆ ಅನ್ನುವಂಥ ನಾಟಕ ಏನಿತ್ತು ನೋಡಿ, ಇಡೀ ವಿಶ್ವದಾದ್ಯಂತ ದೇಶ ವಿದೇಶಗಳಲ್ಲಿ ನಮ್ಮ ತುಳುನಾಡಿನ ಜನರಲ್ಲಿ ಮಣ್ಣಿನ ಸತ್ವದಲ್ಲಿ ಅಡಗಿರುವಂತಹ ದೈವಾರಾಧನೆಯನ್ನ ಇಡೀ ನಮ್ಮ ತುಳುನಾಡಿನಾದ್ಯಂತ ಮಲೆನಾಡಿನಾದ್ಯಂತ ಪಸರಿಸಿರುವಂತಹ ಹೆಮ್ಮೆಯ ನಾಟಕ ಶಿವದೂತ ಗುಳಿಗೆ. ಆದ್ರೆ ಈ ನಾಟಕಕ್ಕೆ ಗೃಹ ಸಚಿವರು ಯಾಕೆ ಈ ರೀತಿ ಹೇಳಿದ್ದಾರೆ, ಈ ನಾಟಕದ ಮೇಲೆ ಗೃಹ ಸಚಿವರ ಕೆಂಗಣ್ಣು ಯಾಕೆ ಬಿತ್ತು, ಯಾಕೆ ಅಪಹಾಸ್ಯ ಮಾಡುವಂತಹ ಪರಿಸ್ಥಿತಿ ಬಂತು? ಶಿವದೂತ ಗುಳಿಗೆ ಅಂತ ಬಂದಾಗ ಗುಳಿಗೆ ಅನ್ನುವಂತಹ ಹೆಸರಲ್ಲೇ ನಮಗೆ ಅಪಾರವಾಗಿರುವಂತಹ ಭಯ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ. ಯಾರೂ ಇಲ್ಲ ಅಂತ ಬಂದಾಗ ಗುಳಿಗ ಇದ್ದಾನೆ ಅನ್ನುವಂತಹ ಒಂದು ನಂಬಿಕೆ ನಮ್ಮಲ್ಲಿರುತ್ತೆ. ಆದ್ರೆ ಗೃಹ ಸಚಿವರು ನಾವು ನಂಬುವಂತಹ ಗುಳಿಗನನ್ನ ಮಾತ್ರೆಗೆ ಹೋಲಿಸಿದ್ರ, ಜಪಾಳ್ ಮಾತ್ರೆಗೆ ಹೋಲಿಸಿದ್ರ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಯನ್ನ ಕೇಳಲೇಬೇಕು. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಳಿಗೆ ಪಾಲಿಟಿಕ್ಸ್, ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಒಂದ್ಸಲ ಗೃಹ ಸಚಿವರು ಹೇಳಿದಂತಹ ಮಾತುಗಳನ್ನ ಕೇಳಿದಾಗ ಯಾಕಪ್ಪ ಇವರುಗಳು ಈ ರೀತಿ ಮಾತಾಡ್ತಾರೆ, ಗೊತ್ತಿದ್ಯಾ ಇವರಿಗೆ ಗುಳಿಗನ ಬಗ್ಗೆ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬ ತುಳುವರು ಕೇಳ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು, ಒಟ್ಟಿನಲ್ಲಿ ಗುಳಿಗನ ಹೆಸರಿನಲ್ಲಿ ಪಾಲಿಟಿಕ್ಸ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯು ಕೂಡ ನನ್ನಲ್ಲೂ ಮೂಡಿದೆ, ನಿಮ್ಮಲ್ಲೂ ಮೂಡಿದೆ. ಕಾರಣ ಗೃಹ ಸಚಿವರು ತದನಂತರ ಕೊಟ್ಟಿರುವಂತಹ ಸ್ಪಷ್ಟನೆಯು ಕೂಡ ಅದನ್ನೇ ಪ್ರಶ್ನೆ ಮಾಡುತ್ತೆ. ಅಷ್ಟು ಕೂಡ ಗೃಹ ಸಚಿವರು ಏನ್ ಹೇಳಿದ್ದಾರೆ ಆರಗ ಜ್ಞಾನೇಂದ್ರ ಅವರು ನೋಡ್ಕೊಂಬನ್ನಿ. ಗುಳಿಗ ದೈವಕ್ಕೆ ಅವಮಾನ ಮಾಡಿದ್ರ ಹೋಮ್ ಮಿನಿಸ್ಟರ್. ತುಳುವರ ನಂಬಿಕೆ ದೈವ ಗುಳಿಗಕ್ಕೆ ಅವಮಾನ ಮಾಡಲಾಗಿದೆ ಎಂದು ವಿವಾದ ಸೃಷ್ಟಿ. ಅರಗ ಜ್ಞಾನೇಂದ್ರ ಅದೇನು ಗುಳಿಗೆ ಗುಳಿಗೆ ಅಂತಿದ್ದಾರೆ, ಇದು ಭಾರಿ ಅಪಾಯ, ಜಪಾಳ್ ಗುಳಿಗೆ ಕೊಟ್ರು ಕೊಡಬಹುದು ಅಂತ ಮಾತು ವೈರಲ್ ಆಗಿದ್ದು, ತುಳುವರ ನಂಬಿಕೆ ದೈವ ಗುಳಿಗಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಸಾಕಷ್ಟು ವಿವಾದ ಸೃಷ್ಟಿಯಾಗಿದೆ. ಹಾಗಿದ್ರೆ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನಡೆದಿದ್ದೇನು? ಅರಗ ಜ್ಞಾನೇಂದ್ರ ಅವರ ಈ ಹೇಳಿಕೆಗೆ ಕಾರಣ ಏನು? ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ತೀರ್ಥಹಳ್ಳಿಯ ರಂಗಸಿಂಗಾರ ಕಲಾವಿದರ ತಂಡದ ಗೌರವ ಅಧ್ಯಕ್ಷ ಮಾಜಿ ಶಾಸಕ ಕಿಮ್ಮನೆ ರತ್ನಾಕರ್ ಸಹಕಾರದಲ್ಲಿ ಶಿವದೂತ ಗುಳಿಗೆ ಎಂಬ ತುಳು ನಾಟಕವನ್ನ ಮಾರ್ಚ್ 14ರ ಸಂಜೆ 6:30ಕ್ಕೆ ತೀರ್ಥಹಳ್ಳಿಯ ಸಾರ್ವಜನಿಕ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ರು. ಈ ನಾಟಕ ಪ್ರದರ್ಶನಕ್ಕೆ ತೀರ್ಥಹಳ್ಳಿ ಪಟ್ಟಣದ ತುಂಬೆಲ್ಲ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ನಿರ್ದೇಶನದಲ್ಲಿ ಕಲಾ ಸಂಗಮ ಕಲಾವಿದರು ಈ ನಾಟಕ ಪ್ರದರ್ಶನ ಮಾಡಿದ್ರು. ಉಚಿತ ಪ್ರವೇಶ ಹಿನ್ನೆಲೆಯಲ್ಲಿ ಈ ನಾಟಕ ಅದ್ದೂರಿಯಾಗಿ ನಡೆಯಿತು. ಕನ್ನಡ ಧ್ವಜಕ್ಕಿಂತ ಮೇಲೆ ತುಳುನಾಡ ಧ್ವಜ ಹಾರಿಸಿದ್ದು ತಪ್ಪಾಯ್ತಾ? ಬಹಳ ಮುಖ್ಯವಾಗಿ ಈ ನಾಟಕದ ಪ್ರಚಾರ ಸಮಯದಲ್ಲಿ ಪಟ್ಟಣದ ತುಂಬೆಲ್ಲ ತುಳುನಾಡಿನ ಬಾವುಟಗಳು ರಾರಾಜಿಸ್ತಾ ಇದ್ವು. ಅಲ್ಲಿಂದಲೇ ಈ ಪ್ರದರ್ಶನ ರಾಜಕೀಯ ತಿರುವು ಪಡ್ಕೊಂಡಿತ್ತು. ಹಲವರು ಬಿಜೆಪಿ ಮುಖಂಡರು ಕನ್ನಡ ಧ್ವಜಕ್ಕಿಂತ ಮೇಲೆ ತುಳುನಾಡಿನ ಧ್ವಜವನ್ನ ಹಾರಿಸಿದ್ದಾರೆ ಅಂತ ಖ್ಯಾತಿ ತೆಗೆದಿದ್ರು. ಇದಾದ ಒಂದು ದಿನದ ಬಳಿಕ ತೀರ್ಥಹಳ್ಳಿಯಲ್ಲಿ ಬುಧವಾರ ಸಂಜೆ ವಿಜಯ ಸಂಕಲ್ಪ ಯಾತ್ರೆ ನಡೆಯಿತು. ಈ ಸಮಯದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಸಿಟಿ ರವಿ, ಅರಗ ಜ್ಞಾನೇಂದ್ರ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡುವ ವೇಳೆ ಕಿಮ್ಮನೆ ರತ್ನಾಕರ್ ವಿರುದ್ಧ ಅರಗ ಜ್ಞಾನೇಂದ್ರ ಹರಿಹಾಯ್ದರು. ಅರಗ ಜ್ಞಾನೇಂದ್ರ ಹೇಳಿದ್ದೇನು?
ಊರು ತುಂಬೆಲ್ಲ ಗುಳಿಗೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ನಾಟಕವನ್ನ ಚುನಾವಣಾ ಸಮಯದಲ್ಲಿ ನಂಬಬೇಡಿ ಅಂತ ಹೇಳುತ್ತಾ ಗುಳಿಗ ಅಥವಾ ಗುಳಿಗೆ ಪದವನ್ನ ತಮ್ಮದೇ ದಾಟಿಯಲ್ಲಿ ಕುಹಕವಾಡಿದ್ರು. ಇಲ್ಲಿ ನಾನು ನೋಡುತ್ತಾ ಬಂದೆ, ನಿನ್ನೆಯಿಂದ ಎಂತದ್ದು ಗುಳಿಗೆ ಗುಳಿಗೆ ಅಂತ ಹಾಕಿದ್ದಾರೆ. ಬಹಳ ಅಪಾಯ ಇದು. ಯಾವ ಗುಳಿಗೆ ಇವರು ಕೊಡ್ತಾರೆ ಅಂತ ಗೊತ್ತಿಲ್ಲ. ಜಾಪಾಲ್ ಗುಳಿಗೆ ಕೊಟ್ರು ಕೊಡಬಹುದು. ಯಾಕೆಂದ್ರೆ ಇವರು ಹೊಸ ಹೊಸ ನಾಟಕಗಳನ್ನ ಶುರು ಮಾಡಿದ್ದಾರೆ ಅಂತ ಅರಗ ಜ್ಞಾನೇಂದ್ರ ತೀರ್ಥಹಳ್ಳಿಯಲ್ಲಿ ಹಾಕಿದ್ದ ನಾಟಕದ ಪೋಸ್ಟರ್ ವಿಚಾರವಾಗಿ ವ್ಯಂಗ್ಯ ಆಡಿದ್ದಾರೆ. ಇಲ್ಲಿ ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂಥದ್ದು ಗುಳಿಗೆ ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ನಲ್ಲಿ. ನಿನ್ನೆ ರಾತ್ರಿ ಅಂತ ನಾಟಕ ಬಹಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ. ಜಾಪಾನ್ ಮಾತ್ರ ಕೊಟ್ಟರು ಕೊಡ್ಬೋದು, ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಹೊಸ ಹೊಸ ನಾಟಕಗಳನ್ನು ಪ್ರಾರಂಭ ಮಾಡಿದ್ದಾರೆ ಇವರು. ಕೆಮ್ಮನೆ ರತ್ನಾಕರ್ ಅವರನ್ನ ಮಾತಿನಲ್ಲಿ ತಿವಿದ ಅರಗ. ಈ ಮೂಲಕ ಕಿಮ್ಮನೆ ರತ್ನಾಕರ್ ಅವರನ್ನ ಮಾತಿನಲ್ಲಿ ತಿವಿದಿದ್ರು. ಈ ಹೇಳಿಕೆ ಈಗ ಸಾಕಷ್ಟು ವೈರಲ್ ಆಗಿದ್ದು, ಮಲೆನಾಡಿನ ತುಂಬೆಲ್ಲ ತುಳು ವಿರೋಧಿ ಅರಗ ಜ್ಞಾನೇಂದ್ರ ಅಂತ ಹಬ್ಬಿಸಲಾಗ್ತಾ ಇದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಅರಗ ಜ್ಞಾನೇಂದ್ರ, ತುಳುನಾಡಿನಲ್ಲಿ ಶ್ರದ್ಧಾಭಕ್ತಿಯಿಂದ ಆರಾಧಿಸುವ ಗುಳಿಗ ಆಧರಿಸಿ ರಚಿಸಿರುವ ಪೌರಾಣಿಕ ನಾಟಕದ ಬಗ್ಗೆ ನನಗೆ ಅಪಾರ ಭಕ್ತಿ ಮೆಚ್ಚುಗೆ ಇದೆ. ದೈವಗಳ ಬಗ್ಗೆ ಅಪಾರ ಗೌರವ ಹೊಂದಿದ್ದೇನೆ. ರಂಗಭೂಮಿಯಲ್ಲಿ ತಂತ್ರಜ್ಞಾನ ಬಳಸಿಕೊಂಡು ಯಶಸ್ವಿ ಪ್ರದರ್ಶನ ನೀಡುತ್ತಾ ಇರುವ ಕಲಾವಿದರು ಹಾಗೂ ವಿಶೇಷವಾಗಿ ನಿರ್ದೇಶಕ ಶ್ರೀ ವಿಜಯಕುಮಾರ್ ಕುಡಿಯಲ್ಬೈಲ್ ಅವರ ಸೃಜನಶೀಲತೆ ಬಗ್ಗೆ ಅಭಿಮಾನ ಇದೆ. ಆದರೆ ಜನರ ವಿಶ್ವಾಸ ಕಳೆದುಕೊಂಡ ತೀರ್ಥಹಳ್ಳಿಯ ಕಾಂಗ್ರೆಸ್ ನಾಯಕರು ರಾಜಕೀಯ ದುರುದ್ದೇಶದಿಂದ ಶಿವದೂತೆ ಗುಳಿಗೆ ನಾಟಕ ಪ್ರದರ್ಶನ ಮಾಡಿದ್ದಾರೆ. ಈ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹತಾಶ ಪ್ರಯತ್ನ ಮಾಡಿರುವುದನ್ನು ಪ್ರಸ್ತಾಪಿಸಿದ್ದೇನೆ ಹೊರತು ನಾಟಕದ ಬಗ್ಗೆ ಅಥವಾ ದೈವದ ವಿರುದ್ಧ ಮಾತನಾಡಿಲ್ಲ. ನಾನಾಡಿದ ಮಾತುಗಳಿಗೆ ಅಪಾರ್ಥ ಕಲ್ಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೆಸುತ್ತಿರುವ ಕುಹಕಿಗಳ ಉದ್ದೇಶ ಯಾವುದೇ ಕಾರಣಕ್ಕೂ ಈಡೇರುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಮ್ಮನೆ ರತ್ನಾಕರ್ ಕೂಡ ಪ್ರತಿಕ್ರಿಯೆ ನೀಡಿ ದೇವರಿದ್ದಾರೆ ಅಂತ ಹೇಳಿದ್ದಾರೆ. ಹೀಗೆ ಶಿವದೂತ ಗುಳಿಗೆ ಎಂಬ ನಾಟಕ ತೀರ್ಥಹಳ್ಳಿ ಪಟ್ಟಣದಲ್ಲಿ ರಾಜಕೀಯ ಲೆಕ್ಕಾಚಾರ ಹಾಗೂ ಕೆಸರೆರ ಚಾಟಕ್ಕೆ ಕಾರಣವಾಗಿದೆ. ಎಸ್, ಇದು ಗೃಹ ಸಚಿವರು ಅರಗ ಜ್ಞಾನೇಂದ್ರ ಅವರು ಹೇಳಿರುವಂತಹ ಹೇಳಿಕೆ ಯಾವ ರೀತಿ ಇದೆ ಅನ್ನೋದು ತಾವುಗಳು ಕೇಳ್ಕೊಂಡು ಬಂದ್ರಿ. ನೇರವಾಗಿ ಹೇಳ್ತಾರೆ, ಅದೇನೋ ಗುಳಿಗೆ ಗುಳಿಗೆ ಅಂತಿದ್ದಾರಲ್ಲ, ಭಾರಿ ಅಪಾಯ ಇದೆ ಈ ಗುಳಿಗೆ, ಜಾಪಾಳ್ ಗುಳಿಗೆ ಕೊಟ್ಟರು ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ವ್ಯಂಗ್ಯದ ರೀತಿಯಲ್ಲಿ ಹೇಳಿದಂತಹ ಮಾತುಗಳು. ಅಂದ್ರೆ ಇಟ್ಸ್ ಕ್ಲಿಯರ್, ಅವರಲ್ಲಿ ತಪ್ಪಿಲ್ಲ. ಅವರು ಹೇಳಿರುವಂತದ್ದು ಗುಳಿಗೆ ಗುಳಿಗೆ ಅಂತ ಹೇಳಿದ್ರೆ ಮಾತ್ರೆ, ಜಪಾಳ್ ಮಾತ್ರೆ ಕೊಡಬಹುದು ಅನ್ನುವಂತಹ ವಿಚಾರದಲ್ಲೇ ಅವರು ಹೇಳಿರುವಂತದ್ದು. ಆದ್ರೆ ಬರುವಂತ ಪ್ರಶ್ನೆ ಇಲ್ಲಿ, ಶಿವದೂತೆ ಗುಳಿಗೆ ಅನ್ನುವಂತ ಪೋಸ್ಟರ್ ನ ಅವರುಗಳು ನೋಡಿದ್ದಾರೆ, ಬ್ಯಾನರ್ ಗಳನ್ನ ಅವರುಗಳು ನೋಡಿದ್ದಾರೆ, ಅಲ್ಲಿ 15,000 ಜನ ಸೇರಿದ್ದಾರೆ ಅನ್ನೋದು ಗೊತ್ತಿದೆ. ಗುಳಿಗೆಗೋಸ್ಕರ ಮಾತ್ರೆಗೋಸ್ಕರ 15,000 ಜನ ಸೇರ್ತಾರ ಸ್ವಾಮಿ? ಇದು ಬೇಸಿಕ್ ಕ್ವಶನ್. ಓಕೆ, 15+ ಜನ ಸೇರಿದ್ದಾರೆ, 1000 ಜನ ಸೇರಿದ್ದಾರೆ ಅಂತ ಬಂದಾಗ ಜಾಪಾಳ್ ಗುಳಿಗೆ ಕೊಡಬಹುದು ಅಂತ ನೇರವಾಗಿ ವ್ಯಂಗ್ಯವಾಗಿ ಮಾತಾಡ್ತಾರೆ ಅಂತ ಬಂದಾಗ ಗೊತ್ತಿದೆ ಇವ್ರುಗಳಿಗೆ ಅಲ್ಲಿ ನಾಟಕ ಇದೆ, ನಾಟಕ ಆಗ್ತಾ ಇದೆ ಶಿವದೂತ ಗುಳಿಗೆ. ಆದ್ರೂ ಕೂಡ ಬೇಕಿತ್ತ ಇಂಥ ಅಪಹಾಸ್ಯ ಅನ್ನುವಂತ ಪ್ರಶ್ನೆ ಕೇಳಿದಾಗ ಪ್ರತಿಯೊಬ್ರು ಕೂಡ ಮೈ ಉರಿಯುತ್ತೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ಯಾಕೆ ಹೇಳಿದ್ರು ಗೃಹ ಸಚಿವರು, ತದನಂತರ ಏನ್ ಹೇಳಿದ್ರು, ಎಲ್ಲ ವಿಚಾರದ ಬಗ್ಗೆ ನಾನು ಮಾತನಾಡಬೇಕು. ಅಷ್ಟು ಕೂಡ ಅಲ್ಲಿ ಆಗಿರುವಂತದ್ದೇನು ವೆರಿ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ 15,000 ಜನ ಅಲ್ಲಿ ಸೇರ್ತಾರೆ ಅಂತ ಬಂದಾಗ ಅದು ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತ ಕಾರ್ಯಕ್ರಮವಂತೆ. ಗೊತ್ತಿಲ್ಲ, ಈ ಬಗ್ಗೆ ಕೂಡ ನಾನು ಪ್ರಶ್ನೆಯನ್ನ ಕೇಳಬೇಕು. ನನ್ನ ಜೊತೆ ಚರ್ಚೆಯನ್ನ ಪ್ರಾರಂಭ ಮಾಡ್ತೇನೆ. ತದನಂತರ ತಮ್ಮ ಕರೆಗಳಿಗೂ ಕೂಡ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಅಭಿಪ್ರಾಯಗಳಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಆಕ್ರೋಶಗಳಿಗೂ ಕೂಡ ಮುಕ್ತವಾಗುವಂತಹ ಅವಕಾಶ ಇದೆ. ಚರ್ಚೆ ಮಾಡೋಣ. ಆರೋಗ್ಯಕರವಾಗಿರುವಂತಹ ಚರ್ಚೆ ಆಗ್ಲೇಬೇಕು. ಯಾಕಂದ್ರೆ ನಮ್ಮ ಒಂದು ತುಳುನಾಡಿನ ಒಂದು ರಂಗಭೂಮಿಯ ಒಂದು ಪ್ರತಿಷ್ಠೆ, ಒಂದು ಮುಕುಟ, ಒಂದು ಗರಿ ಕಿರೀಟ ಶಿವದೂತ ಗುಳಿಗೆ. ಈ ನಾಟಕದ ಬಗ್ಗೆ ಈ ರೀತಿ ಮಾತಾಡ್ತಾರೆ. ಪ್ರಧಾನಿ ಮೋದಿ ಅವರು ನಮ್ಮ ಕಾಂತಾರವನ್ನ ಮೆಚ್ತಾರೆ, ಅದೇ ರೀತಿ ಅಮಿತ್ ಶಾ ಅವರು ನಮ್ಮ ಕಾಂತಾರವನ್ನ ಮೆಚ್ತಾರೆ.
ಅವರ ಮಾತುಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಮೆಚ್ಚಿದ್ದಾರೆ ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, ಭೂತಾರಾಧನೆ, ದೈವಾರಾಧನೆ. ಆದ್ರೆ ಇವರುಗಳು ಹೇಳಿರುವಂತ ಹೇಳಿಕೆ ಬಹಳಷ್ಟು ಗಾಸಿನ ತಂದಿದೆ. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಮೊದಲದಾಗಿ ಅಭಿಷೇಕ್ ಉಳ್ಳಾಲ್ ಅವರು, ಕಾಂಗ್ರೆಸ್ ವಕ್ತಾರರು. ಆತ್ಮೀಯವಾಗಿರುವಂತಹ ಸ್ವಾಗತ ಅಭಿಷೇಕ್ ಉಳ್ಳಾಲ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ದೈವಾರಾಧನೆ ಚಿಂತಕರು, ನಟ, ನಿರ್ಮಾಪಕರು ತಮ್ಮಣ್ಣ ಶೆಟ್ರು. ಆತ್ಮೀಯವಾಗಿರುವಂತಹ ಸ್ವಾಗತ ತಮ್ಮಣ್ಣ ಶೆಟ್ರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಧರ್ಮೇಂದ್ರ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಸಂಜಯ್ ಪ್ರಭು ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ. ಖಾಲಿ ಚೇರ್ಗೆ ಕಾಯ್ತಾ ಇದ್ದೀವಿ. ಸಂಜಯ್ ಪ್ರಭು ಅವರು ಬಿಜೆಪಿ ವಕ್ತಾರರು ಬರ್ತಾರೆ, ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನ ಜಾಯಿನ್ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ. ಈಗಾಗಲೇ 7:15 ಆಗ್ತಾ ಬಂತು. ನಮ್ಮ ಕಾರ್ಯಕ್ರಮ 7 ಗಂಟೆಗೆ ಪ್ರಾರಂಭವಾಗುವಂತದ್ದು. ಸೊ ಹಾಗಾಗಿ ವಿ ಆರ್ ವೈಟಿಂಗ್ ಫಾರ್ ಯು ಸರ್. ಸಂಜಯ್ ಪ್ರಭು ಸರ್ಗೆ ನಿಮ್ಮನ್ನ ಕಾಯ್ತಾ ಇದ್ವಿ. ಸಂಜಯ್ ಪ್ರಭು ಸರ್, ಆತ್ಮೀಯವಾಗಿರುವಂತ ಸ್ವಾಗತ ತಮಗೂ ಕೂಡ. ಅದೇ ರೀತಿ ಚರ್ಚೆಯನ್ನ ಪ್ರಾರಂಭ ಮಾಡಬೇಕು, ಜನರ ಮುಂದೆ ಈ ವಿಚಾರವನ್ನ ಇಡಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ಎಸ್, ನೇರವಾಗಿ ನಾನು ಫಸ್ಟ್ ರಿಯಾಕ್ಷನ್ ಹೋಗ್ತಾ ಇದ್ದೀನಿ. ತದನಂತರ ನಾನು ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಜೊತೆಗೆ ಸಂಜಯ್ ಪ್ರಭು ಅವರನ್ನು ಕೂಡ ನಾನು ಕರಿತೀನಿ. ನನ್ನ ಫಸ್ಟ್ ರಿಯಾಕ್ಷನ್ ನೇರವಾಗಿ ಹೋಗ್ತಾ ಇರುವಂತದ್ದು ತಮ್ಮಣ್ಣ ಶೆಟ್ಟರ್ ಅವರ ಜೊತೆ. ಆಸ್ ಎ ವ್ಯೂವರ್ ಆಗಿ ಸರ್, ತಮ್ಮಣ್ಣ ಶೆಟ್ರು ದೈವಾರಾಧನೆ ಚಿಂತಕರಾಗಿ ತಮ್ಮ ಮನಸ್ಸಿಗೆ ಈ ಒಂದು ವಿಚಾರ, ಗೃಹ ಸಚಿವರ ಈ ಒಂದು ಸ್ಟೇಟ್ಮೆಂಟ್ ಎಷ್ಟು ಪ್ರಭಾವ ಬೀರಿದೆ, ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ನಮ್ಮ ಗೃಹ ಸಚಿವರು ಒಂದು ಪಕ್ಷಕ್ಕೆ ಸೀಮಿತ, ಇದೊಂದು ರಾಜಕಾರಣದ ಒಂದು ವಾತಾವರಣ ಇಲ್ಲಿ ಇದೆ. ಹಾಗಾಗಿ ಅನೇಕ ಕಡೆಗಳಲ್ಲಿ ನಾವು ಮಾತಾಡುವಾಗ, ಎಲ್ಲೋ ಒಂದು ಕಡೆ ಮಾತಾಡುವಾಗ ರಾಜಕಾರಣ ಕೆಳೆಯುವುದು, ಸ್ವಲ್ಪ ಬೇರೆ ಬೇರೆ ರೀತಿಯ ಬಣ್ಣಗಳನ್ನ ಹಚ್ಚುವುದು, ಇದೆಲ್ಲ ನಡೀತಾ ಇದೆ. ಆದ್ರೆ ಇದೊಂದು ದೈವಾರಾಧನೆ ಮತ್ತೊಂದು ಸಾಂಸ್ಕೃತಿಕ ಸಂಬಂಧಪಟ್ಟ ಕಲೆಗೆ ಸಂಬಂಧಪಟ್ಟಂತ ವಿಚಾರ. ನಾವು ಮಾತಾಡುವಾಗ ಯಾರಿಗೆ ನೋವಾಗ್ಲಿ ಅದು ನೆರವೇರ್ತದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಮಗೆ ರಾಜಕಾರಣಕ್ಕೆ ಯಾರಿಗೂ ಇವರಿಗೆ ಶಾಸಕರ ಅಲ್ಲ ಗೃಹ ಸಚಿವರ ನಾವು ಬಕೆಟ್ ಹಿಡಿಯುವಂತ ಕ್ರಮ ಇಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ನಾಗರಿಕನಾಗಿ ನಮಗೆ ಮೂಲಭೂತ ಸೌಕರ್ಯವನ್ನು ಯಾವ ರೀತಿ ಪಡಿಬೇಕು ಅದು ನಾವು ಪಡಿತೇವೆ. ಆದರೆ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಈ ತರ ನಿನ್ನೆ ಮಾತಾಡಿದ್ದು ಗುಳಿಗನನ್ನ ಗುಳಿಗೆ ಗುಳಿಗ ಬೇರೆ ಬೇರೆ ರೀತಿಯ ಎಷ್ಟು ವ್ಯಂಗ್ಯ ಆಗ್ತದೆ, ಎಷ್ಟು ವಾಕ್ಯಗಳು ಸಿಗ್ತದೆ, ಅಷ್ಟು ವಾಕ್ಯಗಳನ್ನೆಲ್ಲ ಸೇರಿಸಿಕೊಂಡು ಜಪಾನ್ ಮಾತ್ರೆಗೆ ಹೋಲಿಸಿ ಕೊನೆಗೆ ಇನ್ನು ಬರ್ತದೆ ಅಂತ ಈಗ ಬೇರೆ ಬೇರೆ ರೀತಿಯ ಮಾತು ಒಬ್ಬ ಜವಾಬ್ದಾರಿಯುತ ಗೃಹ ಸಚಿವರಿಗೆ ಹೇಳಿದ್ದಲ್ಲ. ಇದು ಖಂಡಿತವಾಗಿಯೂ ಇದು ಖಂಡನೀಯ. ಇನ್ನೊಂದು ದೈವಾರಾಧನೆಯ ಬಗ್ಗೆ ನೀವು ಇನ್ನಷ್ಟು ತಿಳ್ಕೊಳ್ಳಿ. ಯಾಕಂದ್ರೆ ಗುಳಿಗ ಎಂಬುದು ಬರಿಯ ನಿಮ್ಮ ಬಾಯಲ್ಲಿ ಗುಳಿಗ ಜಪಾನ್ ಮಾತ್ರ ಅಲ್ಲ. ಇಲ್ಲಿ ಗಡಿ ಕಾಯುವುದು ಗುಳಿಗ, ಪ್ರತಿ ದೈವಸ್ಥಾನದ ಕ್ಷೇತ್ರ ಪಾಲನಕ್ಕೆ ಇರುವಂತದ್ದು ಗುಳಿಗ, ಪ್ರತಿ ಕುಟುಂಬದಲ್ಲಿಯೂ ಗುಳಿಗ, ಸೀಮೆ ಗ್ರಾಮಗಳಲ್ಲಿ ವ್ಯಾಪ್ತಿಗಳಲ್ಲಿ ಎಲ್ಲವೂ ಗುಳಿಗ ಎಂಬುದು ಬೇರೆ ಬೇರೆ ಕಡೆಗಳಲ್ಲಿ ಇದೆ. ಮಾರ್ನಮೈಲ್ ಗುಳಿಗ, ಡಾಂಕಿಲ್ ಗುಳಿಗ, ಬಾಬುಗೋಡಿ ಗುಳಿಗ, ಮತ್ತೆ ಈಗ ಪಂತಡ್ಕ ಗುಳಿಗ, ಅಗ್ಗೋಡಿ ಗುಳಿಗ, ಈಗ ಕಾಯರಡ್ಕ ಗುಳಿಗ. ಈ ಗುಳಿಗನಿಗೆ ಆ ಊರಿನ ಹೆಸರಿನೊಂದಿಗೆ ಗುಳಿಗ ಸೇರಿದ್ದು ಇಲ್ಲಿ ಇದೆ. ಆಗಿರುವಾಗ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ಖಂಡಿತವಾಗಿ ನೀವು ಹೇಳಿದ್ದು ತಪ್ಪು. ಮತ್ತೆ ನೀವೇನೇ ಹೇಳ್ತಾ ಇದ್ದೀರಲ್ಲಿ, ಇನ್ನು ಗುಳಿಗನಿಂದ ಇನ್ನೇನು ಬರ್ತದ, ಇನ್ನೇನಾಗ್ತದ ಎನ್ನ ಹೇಳ್ಕೊಡು. ಈಗ ಗುಳಿಗನಿಂದ ಭಯ ಬೇಡ, ಈಗ ಭಯ ಆದದ್ದು ನಿಮಗೆ. ನೀವೊಬ್ಬ ಗೃಹ ಸಚಿವರಾಗಿ ನಿಮಗೆ ನಾನು ವಿಚಾರ ತಿಳಿಸ್ತೇನೆ. ಕಳೆದ 4-5 ವರ್ಷಗಳಿಂದ ತುಳುನಾಡಿನಾದ್ಯಂತ ದೈವಾರಾಧನೆಯಲ್ಲಿ ತನ್ನ ಸ್ವಾರ್ಥಕ್ಕೋಸ್ಕರ ಅನೇಕ ಕಡೆಗಳಲ್ಲಿ ಇರುವಂತಹ ಗುತ್ತುಗಳಿಗೆ ಮಾನ್ಯತೆ ಸಿಗದೆ, ಅನೇಕ ಕಡೆಗಳಲ್ಲಿ ದೈವಾರಾಧನೆಯನ್ನ ಒಂದು ಈಗಿನ ಆಧುನೀಕರಣಕ್ಕೆ ಬರೇ ಒಂದು ನಿಮ್ಮ ಜನರ ನೋಟಕ್ಕೆ ಬೇಕಾಗಿ ಜನಸೇರ್ಕೋಸ್ಕರ ಅನೇಕ ಕಡೆಗಳಲ್ಲಿ ನಮಗೆ ಬೇಕಾದಾಗ ತಿರುಕಿದ್ದು, ಅನೇಕ ಕಡೆಗಳಲ್ಲಿ ದೈವದ ಹಿಂದುಗಡೆ ಆ ಸೂರ್ಯಚಂದ್ರ ಇರುವಂತಹ ಜಾಗದಲ್ಲಿ ಇವತ್ತು ಓಂ ಸ್ವಸ್ತಿಗಳನ್ನ ಹಾಕುವಂಥದ್ದು, ಮತ್ತೆ ಬೇರೆ ಬೇರೆ. ಇದು ಯಾಕೆ ನಾನು ವಿಚಾರ ನಿಮಗೆ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ರೆ, ನಮಗೆ ನೋವಾಗ್ತಾ ಇದೆ. ದೈವಾರಾಧನೆಯನ್ನ ಹಿರಿಯರು ಯಾವ ರೀತಿ ತೋರಿಸಿದ್ರೆ ಹಾಗೇ ಇರಲಿ. ನಿಮ್ಮಂತವರ ಬಾಯಲ್ಲಿ ಇದಕ್ಕೆ ಆ ರೀತಿಯಾದಂತಹ ಒಂದು ಗುಣಗಾನ ಬೇಡ ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ನಾವು ಸೋತಿದ್ದೇವೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯವರು. ಯಾಕಂತ ಹೇಳಿದ್ರೆ ಅದೇ ರೀತಿ ಇಂಥ ಒಂದು ಹೇಳಿಕೆಯ ಸಮಯದಲ್ಲಿ ಇವತ್ತು ನಮಗೆ ಇಲ್ಲಿ ಇರುವಂತಹ ನಮ್ಗೆಲ್ಲ ಗೊತ್ತಿರ್ಬೋದು, ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಜನಾರ್ದನ ಪೂಜಾರಿಯನ್ನು ಇವಾಗ ನೆನೆಸಬೇಕಾಗ್ತದೆ. ಈ ಸಮಯದಲ್ಲಿ ಇಂಥ ಒಂದು ಸ್ವಾಭಿಮಾನಿ ರಾಜಕಾರಣಿ ಇರ್ತಿದ್ರೆ ಖಂಡಿತವಾಗಿ ನಿಮ್ಗೆ ನೇರ ಉತ್ತರವನ್ನು ಕೊಡಬಹುದಿತ್ತು. ರಾಜಕಾರಣಕ್ಕೆ ರಾಜಕಾರಣದ ಉತ್ತರ ಕೊಡಬಹುದಿತ್ತು. ಇವತ್ತು ನಮ್ಮ ಹತ್ರ ಎಲ್ಲ ಇದ್ದು ಒಬ್ಬ ಗೃಹ ಸಚಿವರಿಗೆ ಭಯ ಬಿದ್ದು ನಿಮ್ಗೆ ಯಾರು ಇದನ್ನು ಒಂದು ನಿಮ್ಗೆ ಬೈಯುವುದು ಬೇಡ, ನಿಮ್ಮನ್ನು ಬೇರೆ ಅಶ್ಲೀಲ ಶಬ್ದಗಳನ್ನು ಬೈಯುವುದು ಬೇಡ, ನಿಮ್ಗೆ ಬುದ್ಧಿ ಹೇಳುವಂತ ನೋಡಿ ಗೃಹ ಸಚಿವರೇ, ಗುಳಿಗ ಅಂದ್ರೆ ಹೀಗೆ, ಗುಳಿಗನಿಗೆ ಕಾರ್ಮಿಕ ಇದೆ, ನಂಬಿಕೆ ಇದೆ, ಭಾವನೆ ಇದೆ ಅಂತ ಹೇಳುವಂತ ಮಂದಿ ಜನಪ್ರತಿನಿಧಿಗಳೂ ಇಲ್ಲಿ ಇಲ್ಲದಾದದ್ದು ನಮ್ಮ ತುಳುನಾಡಿನ ದುರಂತ ಅದು. ಆಗಿರುವಾಗ ನೀವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನೋಡಿ, ನಿಮ್ಗೆ ಜವಾಬ್ದಾರಿ ಇದೆ. ನೀವು ದಕ್ಷಿಣ ಕನ್ನಡದಲ್ಲಿ ಬ್ರಿಟಿಷರು ಸಮೇತ
ನೀವು ಅನೇಕ ವಿಚಾರಗಳಲ್ಲಿ ಅನೇಕ ಬೇರೆ ಬೇರೆ ರೀತಿಯಂತ ದಾಳಿಗಳು ಸಮೇತ ದೈವಾರಾಧನೆ ಮೇಲೆ ಆದದ್ದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಭಯ ಇದ್ದಂತಹ ಒಂದು ವಿಚಾರ ಅದು. ಈಗ ನೀವು ನೇರ ಅಲ್ಲಿ ಕೂತು ನಿಮ್ಗೆ ಏನೋ ನಾಟಕದಲ್ಲಿ ನಿಮ್ಗೆ ಆಗದವರೊಬ್ಬರು ನಾಟಕ ಮಾಡಿದ್ರು ಎಂಬ ಒಂದೇ ಒಂದು ದೃಷ್ಟಿಯಲ್ಲಿ ನೀವು ಅದನ್ನು ಆ ರೀತಿಯಾಗಿ ವ್ಯಂಗ್ಯ ಮಾಡಿದ್ದು ತಪ್ಪು. ಇನ್ನೊಂದು ಅರ್ಥದಲ್ಲಿ ಶಿವದೂತ ಗುಳಿಗ ಎಂಬುದು ನೀವು ಬರಿಯ ನಾಟಕ ಅಂತ ತಿಳ್ಕೊಳ್ಬೇಡಿ. ಇವತ್ತು ಇಡೀ ಜಗತ್ತಿನ ಅನೇಕ ಜನರು ಅದನ್ನು ಒಪ್ಪುವಂತ ದೃಶ್ಯಕ್ಕೆ ಬಂದಿದ್ದಾರೆ. ಅನೇಕ ದೇವಸ್ಥಾನಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಎಲ್ಲ ಕಡೆಗಳಲ್ಲಿಯೂ ಅದನ್ನು ನೋಡುವಂತದ್ದಿದೆ. ಅತ್ಯುತ್ತಮ ಸಂದೇಶ ಇದೆ. ಅದನ್ನು ನೀವು ಆ ರೀತಿ ತಾತ್ಸಾರ ಭಾವನೆಯಲ್ಲಿ ಒಂದು ನಾಟಕ ಅಂತ ಅಣಕಿಸಿ ಮಾತಾಡಿದಿರಿ. ಇದು ತಪ್ಪು. ಯಾಕಂತ ಹೇಳಿದ್ರೆ ನಾಟಕ, ಸಿನಿಮಾ ಹೋಗ್ತದೆ ಬೇರೆ, ಆದರೆ ಶಿವದೂತ ಗುಳಿಗದಲ್ಲಿ ಅತ್ಯುತ್ತಮವಾದ ಸಂದೇಶ ಇದೆ. ಆ ಸಂದೇಶ ಇದೆ, ಜನ ಅದನ್ನು ಒಪ್ಪಿದ್ದಾರೆ. ಆಗಿರುವಾಗ ನಮಗೆ ಗುಳಿಗನ ಮೇಲೆ ಎಷ್ಟು ನಂಬಿಕೆ ಇದೆ, ಅಲ್ಲ ಇಲ್ಲಿಯ ಕಾರ್ಮಿಕದ ಮೇಲೆ ಎಷ್ಟು ನಂಬಿಕೆ ಇದೆ, ಅಂತ ನಂಬಿಕೆ ಇಂಥ ಒಂದು ನಾಟಕದ ಮೇಲೆಯೂ ನಮಗೆ, ಆ ಶಿವದೂತ ಗುಳಿಗ ನಾಟಕದ ಮೇಲೆಯೂ ನಂಬಿಕೆ ಇದೆ. ಆಗಿರುವಾಗ ಇನ್ನು ಮುಂದಿನ ದಿನಗಳಲ್ಲಿ ನೀವು ಇದಕ್ಕೆ ಒಂದು ಭಾರಿ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗ್ತದೆ. ಗುಳಿಗನ ಪೆಟ್ಟು ಹೇಗಿದೆ ಅಂತ ನಿಮಗೆ ಗೊತ್ತಿಲ್ಲ, ಅದರ ಮೌಲ್ಯ ನಿಮಗೆ ಬಂದೇ ಆಗಬೇಕು. ಎಲ್ಲವನ್ನು ಕಾಲ ಅಂದ್ರೆ, ಪ್ರಕೃತಿ ಅಂದ್ರೆ ಅದೇ ಗುಳಿಗನೇ ತೀರ್ಮಾನ ಮಾಡ್ತದೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಷೆಯ ಮೇಲೆ ಆಗಲಿ, ದೈವಾರಾಧನೆಯ ಮೇಲೆ ಆಗಲಿ ನಿಮ್ಮ ಮಾತು ಸ್ವಲ್ಪ ಹಿಡ್ತಾ ಇರಲಿ ಅಂತ ನಾನು ಈ ಸಮಯದಲ್ಲಿ ನಿಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಾನು. ಓಕೆ, ಎಸ್, ಇದು ತಮ್ಮಣ್ಣ ಶೆಟ್ಟರ ಫಸ್ಟ್ ರಿಯಾಕ್ಷನ್. ಜೊತೆಗೆ ಈಗಾಗಲೇ ತಮ್ಮಣ್ಣ ಶೆಟ್ಟರು ಹೇಳಿದಾಗೆ ಶಿವದೂತ ಗುಳಿಗೆ ಅನ್ನುವಂಥ ನಾಟಕ, ನಾನು ಆಗ್ಲೇ ಹೇಳಿದಾಗೆ ಹೇಗೆ ಕಾಂತಾರ ಅನ್ನುವಂತಹ ಚಲನಚಿತ್ರ ಇಡೀ ವಿಶ್ವದಾದ್ಯಂತ ನಮ್ಮ ಕನ್ನಡ ಚಲನಚಿತ್ರ ರಂಗದ ಒಂದು ಕಂಪನ ಪಸರಿಸಿತ್ತು, ಅದೇ ರೀತಿ ಅದಕ್ಕಿಂತ ಮೊದಲೇ ಈ ಶಿವದೂತ ಗುಳಿಗೆ ಅನ್ನುವಂಥದ್ದು ನಮ್ಮ ಮಣ್ಣಿನ ಸತ್ವ ಭೂತಾರಾಧನೆಯನ್ನ ಇಲ್ಲೆಲ್ಲರ ಕಡೆಯಲ್ಲಿ ಪಸರಿಸಿ ಬಹಳಷ್ಟು ಪ್ರಶಂಸೆಗೆ ಪಾತ್ರವಾಗಿರುವಂತಹ ಒಂದು ನಾಟಕ. ಅದರ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ ಬಂದಾಗ, ಈ ಜಪಾನ್ ಗುಳಿಗೆ ಅಂತ ನಾನು ಕೇಳ್ಪಟ್ಟೆ, ಏನ್ ಅದೊಂದು ಸ್ಪಷ್ಟೀಕರಣ ಕೊಡಿ. ಜಪಾನ್ ಗುಳಿಗೆ ಇದಂದ್ರೆ ಅದು ಸ್ವಲ್ಪ ಇದಾಗುವಂಥದ್ದು, ಬೇದಿ ಆಗುವಂತಹ ಒಂದು ಮಾತ್ರೆ ಅದು. ಅದಕ್ಕೆ ಏನಾದ್ರು ಆಗುವಾಗ ಏನಾದ್ರು ನಿಮಗೆ ಮುಂಚೆ ಅದೊಂದು ಜಪಾನ್ ಮಾತ್ರೆ ಅಂತ ಒಂದು ಸಿಕ್ತಿತ್ತು. ಅದು ಈಗ ಏನಾದ್ರು ಮಕ್ಕಳೊಟ್ಟಿಗೆ ಆಡುವಾಗ ಒಬ್ಬರಿನೊಬ್ಬರಿಗೆ ಫುಡ್ಡಿಗೆ ಹಾಕಿದ್ರೆ ಫುಡ್ ಪಾಯ್ಸನ್ ಆಗಿ ಸ್ವಲ್ಪ ಬೇದಿ ಎಲ್ಲ ಆಗುವಂಥದ್ದಿದೆ. ಅದನ್ನು ಜಪಾನ್ ಭಾರಿ ಒಳ್ಳೆಯ ಶಬ್ದ ಸಿಕ್ಕಿದೆ ಅವ್ರಿಗೆ, ನಮ್ಮ ಗುಳಿಗನಿಗೆ. ಆ ಗುಳಿಗ ಇನ್ನು ರಿಟರ್ನ್ ಅದೇ ಬೇದಿ ಅವರಿಗೆ ಸ್ಟಾರ್ಟ್ ಆದ್ರೆ ಹೇಗಿರ್ಬೋದು ಅಂತ ಇರುವಂತದ್ದು. ಬಹುಶಃ ನೀವು ಅದಕ್ಕೆ ಬೇರೆ ಬೇರೆ ಗುಳಿಗೆರ ಹೆಸರನ್ನು ನಾನು ಅವ್ರಿಗೆ ಹೇಳಿದಂದ್ರೆ, ನೀವು ತೆಗೆದಂತ ಜಪಾನ್ ಗುಳಿಗೆ ಇದಲ್ಲ, ಗುಳಿಗಗಳು ಇನ್ನು ಬೇರೆ ಬೇರೆ ಗುಳಿಗಗಳಿದೆ. ಗುಳಿಗಗಳಲ್ಲೂ ನಿಮಗೆ ರಾವು ಗುಳಿಗ ಬೇರೆ ಬೇರೆ ಗುಳಿಗ ಇದೆ. ದಯವಿಟ್ಟು ಗುಳಿಗ ಅಂತ ಹೇಳಿದ್ರೆ ನಿಮ್ಮ ಜಪಾನ್ ಮಾತ್ರೆಗೆ ಇದೇ ಬೇದಿ ನಿಮಗೆ ಶುರುವಾದ್ರೆ ಏನಾದಿತು. ಆದ್ರೆ ಒಂದು ನೆನ್ಪಿಡಿ, ಈಗ ಇದು ನಿಮ್ಗೆ ಇವರು ಬರೇ ಇದನ್ನು ಮಾತ್ರ ನೋಡಿದ್ದು, ಈಗ ಗುಳಿಗನನ್ನು ಇವರು ಮಾತ್ರ ಇದೇ ಧ್ವನಿ ಎಲ್ಲಿರ್ಬೇಕಿತ್ತು? ಕಾರ್ಕಳದಲ್ಲಿ ಬಂದು ದೈವಗಳಿಗೆ ಅಪಮಾನ ಆದ ಜಾಗದಲ್ಲಿ ಇವರು ಬಂದು ನೋಡ್ತಿದ್ರೆ, ಅದರ ಬಗ್ಗೆ ಒಂದು ಧ್ವನಿ ಎತ್ತಿದ್ರೆ ನಿಮಗೆ ನಾವು ಸಹ ನಿಮ್ಮನ್ನು ಒಪ್ಪುವಂಥದ್ದು. ನಿಮ್ಗೆ ಇದು ಯಾವುದು ಕಾಣುದಿಲ್ಲ, ಬರೇ ನಿಮ್ಗೆ ಗುಳಿಗ ಅಂತ ಹೇಳಿದ್ರೆ, ಬರೇ ಒಂದು ಜಪಾನ್ ಮಾತ್ರ ಹೇಗೆ ಖಂಡಿತ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಏನಾಗಬಹುದು, ಇದರ ಫಲಿತಾಂಶ ಬಾರಿ ದೊಡ್ಡದಿರಬಹುದು. ಯಾಕೆಂತ ಹೇಳಿದ್ರೆ ದೈವಾರಾಧನೆಯಲ್ಲಿ ಯಾವುದೇ ಆಗ್ಲಿ ಅದು ಆದಷ್ಟು ನಿಮ್ಮನ್ನು ತರಲಿಕ್ಕೆ ಪ್ರಯತ್ನ ಮಾಡಬಹುದು. ಆದರೂ ನಿಮ್ಮ ಈ ದುರಂಕಾರದ ಮಾತು ಮುಂದಿನ ದಿನಗಳಲ್ಲಿ ಎಲ್ಲಿ ಮುಟ್ಟಿಸಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗುಳಿಗ ಅಂದ್ರೆ ಹಾಗೆ ಅದು. ಓಕೆ, ಎಸ್ ಸರ್. ಜೊತೆಗೆ ಫಸ್ಟ್ ರಿಯಾಕ್ಷನ್ ನೇರವಾಗಿ ಅಭಿಷೇಕ್ ಉಳ್ಳಲ್ ಅವರು, ಕಾಂಗ್ರೆಸ್ ವಕ್ತಾರರು. ಯಾಕಂದ್ರೆ ಇದನ್ನ ಮಾಜಿ ಶಾಸಕರು ಕಿಮ್ಮನೆ ರತ್ನಾಕರ್ ಅವರ ಸಹಕಾರದಲ್ಲಿ ಶಿವದೂತ ಗುಳಿಗೆ ನಾಟಕವನ್ನ ಆಡಿಸಿರುವಂತದ್ದು ತೀರ್ಥಹಳ್ಳಿಯಲ್ಲಿ. ನಿಮ್ಮಲ್ಲೂ ಕೂಡ ಪ್ರಶ್ನೆ ಇದೆ ನನ್ನಲ್ಲಿ ಕೇಳುವಂತದ್ದು. ಬಿಫೋರ್ ದಟ್ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀವಿ ಸರ್? ಈಗ ತಾವು ಕೇಳಿದಂತ ಒಂದು ವಿಷಯಕ್ಕೆ ಬರೋಕ್ಕಿಂತ ಮೊದಲನೇದಾಗಿ ಒಂದು ವಿಷಯನ ತಮಗೆ ಮತ್ತು ಎಲ್ಲ ಮಾಧ್ಯಮ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ. ಬಹುಶಃ ಅರಗ ಜ್ಞಾನೇಂದ್ರ ಅಂತ ನಮ್ಮ ಗೃಹ ಸಚಿವರು, ಅವರು ಜ್ಞಾನೇಂದ್ರ ಅಲ್ಲ, ಅಜ್ಞಾನೇಂದ್ರ. ಇದು ಏನಾಗಿದೆ ಅಂತ ಹೇಳಿದ್ರೆ, ಕೆಲವರಿಗೆ ದರ್ಪ, ಅಧಿಕಾರ, ಹಣ ಬಂದಾಗ, ನಮ್ಮಲ್ಲಿ ಒಂದು ಗಾದೆ ಇದೆ, ಅಲ್ಪಗೆ ಐಶ್ವರ್ಯ ಬಂದಾಗ ನಡುರಾತ್ರಿ ಕೊಡೆಬತ್ತೆಗೆ ಅಂತ ಹೇಳುವಂತಹದ್ದು. ಇದು ಅಲ್ಪನಿಗೆ ಐಶ್ವರ್ಯ ಬಂದಾಗ ಅಹಂಕಾರ, ಗೊತ್ತಾಯ್ತಾ? ಇದು ಯಾವುದು ಶಾಶ್ವತ ಅಲ್ಲ, ನೆನಪಿಟ್ಕೊಳ್ಳಿ. ಇದು ಯಾವುದು ಶಾಶ್ವತ ಅಲ್ಲ ಹೇಳುವಂತ ಮುಖಾಂತರವಾಗಿ ನಾನು ಇವತ್ತು 2 ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾವ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, ಮೊದಲನೇದಾಗಿ ಈ ನಾಟಕ ನಡೆದಂತಹದ್ದು ಹಲವಾರು ಪ್ರದರ್ಶನಗಳನ್ನು ಕಂಡು ತುಳು ರಂಗಭೂಮಿಯಲ್ಲಿ ಒಂದು ಹೊಸ ದಾಖಲೆಯನ್ನು ನಿರ್ಮಿಸಿ ಇವತ್ತು ಹೊಸ ದಾಖಲೆಯನ್ನು ಸೃಷ್ಟಿಸುವಂತ ಒಂದು ಅದ್ಭುತ ನಾಟಕ ಶಿವದೂತ ಗುಳಿಗೆ. ಹಾಗಾಗಿ ತಾವು ನನಗೆ ಕರೆ ಮಾಡಿದಂತ ಕ್ಷಣದಲ್ಲಿ ನಾನು ಆ ಒಂದು ಗುಳಿಗ ವೇಷದ, ಅದರಲ್ಲಿ 3 ಗುಳಿಗ ವೇಷಧರಿದ್ದಾರೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದಂತಹ ವಿಚಾರ ಏನಂತ ಹೇಳಿದ್ರೆ, ನಾನು ಖುದ್ದಾಗಿ 6 ಸರ್ತಿ ಆ ನಾಟಕವನ್ನು ನೋಡಿದ್ದೇನೆ. ಮೊದಲಿನಿಂದ ಕೊನೆ ಹಂತದವರೆಗೆ 6 ಸರ್ತಿ ಆ ನಾಟಕವನ್ನು ನೋಡಿದ್ದೇನೆ. ಕೊಲ್ಯದಲ್ಲಿರ್ಬೋದು, ಪಂಚಂದ ಸಂವಿಧಾನ ಪಿರಾರಲ್ಲಿ ಇರಬಹುದು, ಅಥವಾ ಆಶ್ರಯ ಕಾಲೋನಿ ಕೃಷ್ಣ ಮಜ್ಜನ ಮಂದಿರದಲ್ಲಿ ಆಗಿರಬಹುದು, ಬೇರೆ ಕಡೆ ಹೋಗಿ ನಾನು ನೋಡಿದ್ದೇನೆ. ಆಯ್ತಾ? ನಾನು ನನ್ನ ಕುಟುಂಬ ಸಮೇತ ಹೋಗಿದ್ದ ನಾಟಕ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ನಾಟಕದಲ್ಲಿ ಒಬ್ಬ ಬಹಳ ಗುಳಿಗನ ಒಂದು ವೇಷಧಾರಿ ಏನಿದಾರ ಸುರಾಜ್ ಶೆಟ್ಟಿ ಅವರು, ಅವರಿಗೆ ಕರೆ ಮಾಡಿ ಮಾತಾಡಿದೆ. ವಿಜಯನ್ ಅದರ ನಿರ್ಮಾಣವನ್ನ ಮಾಡಿದಂತ ನಿರ್ಮಾಪಕರು ಯಾರಿದ್ದಾರೆ ವಿಜಯನ್ ಅವ್ರದ್ದು ಕೂಡ ಕರೆ ಮಾಡಿ ಮಾತಾಡಿದೆ.
ನೋಡಿ ಇದರಲ್ಲಿ ಒಂದು ವಿಚಾರವನ್ನು ಅರ್ಥ ಮಾಡಬೇಕು, ಅದು ಬಹಳ ಪ್ರಾಮುಖ್ಯತೆಯಾಗಿ ಒಂದು ವಿಚಾರ. ಸ್ಟೆಪ್ ಬೈ ಸ್ಟೆಪ್ ನಾನು ಬರ್ತೀನಿ, ಸ್ವಲ್ಪ ನಾನು ಇಬ್ಬರ ಹತ್ರ ಕೂಡ ಕಾಲಾವಕಾಶನ ಕೇಳ್ಕೊಂಡು ನಾನು ಮಾತನ್ನು ಹೇಳ್ತೇನೆ. ನೋಡಿ, ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ಕಾಂತಾರ ಎನ್ನುವಂಥದ್ದು ಚಲನಚಿತ್ರ ಇಡೀ ನಮ್ಮ ತುಳುನಾಡಿನ ದೈವಾರಾಧನೆಯ ಬಗೆಯ ವಿಚಾರವನ್ನ ಇಡೀ ಪ್ರಪಂಚದಲ್ಲಿ ಪಸರಿಸಿಕೊಂಡು ಬಂದಾಗ, ಇಲ್ಲಿ ಒಬ್ರು ದಯಾನಂದ್ ಕತ್ತಲ್ ಸರ್ ಅಂತ ಹೇಳುವ ವ್ಯಕ್ತಿ ಅದರಲ್ಲಿದ್ದಂಥ ಕುಂದುಕೊರತೆಗಳನ್ನ, ಲೋಪದೋಷಗಳನ್ನ ಬೆರಳು ತೋರಿಸಿ ಇವತ್ತು ಮಾತಾಡಿದಂಥವ್ರು ಇವತ್ತು ಇಂಥ ಒಂದು ಅಪಪ್ರಚಾರ ನಾವು ನಮ್ಮಂತ ದೈವ ಗುಳಿಗನಿಗೆ ಆಗುವಾಗ ಯಾಕೆ ಮಾತಾಡ್ತಿಲ್ಲ? ಹಾಗಾದ್ರೆ ಅವರಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದಕ್ಕೆ ಅವರಿಗೆ ಬಾಯಿ ಮುಚ್ಚಿ ಕೂತಿದ್ದಾರಾ, ಅಥವಾ ಅವರಿಗೆ ಇಂತಹ ಘಟನೆಗಳು ಕಣ್ಣಿಗೆ ಕಾಣಿಸ್ತಿಲ್ಲವ, ಅಥವಾ ಎಲ್ಲಿ ಬೇಕು ಅಲ್ಲಿ ಮಾತ್ರ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಲಿಕ್ಕೋಸ್ಕರ ಮಾತ್ರ ದಯಾನಂದ್ ಕತ್ತಲ್ ಸರ್ ಮಾತಾಡ್ತಿರುವಂತ ಒಂದು ವಿಚಾರವನ್ನು ಇವತ್ತು ಅವರು ಇದಕ್ಕೆ ಒಂದು ರಿಪ್ಲೈ ಕೊಡಬೇಕು. ಎರಡನೇದು, ಧರ್ಮದ ವಿಷಯನ ಇವತ್ತು ಮುಂಡಸ್ಕೊಟ್ಟು ಮಾತಾಡುವಂತ ಅನೇಕ ಜನ ಇದ್ದಾರೆ, ಧರ್ಮ ರಕ್ಷಕರು ನಾವು ಅಂತ ಹೇಳಿ. ಇವತ್ತು ಅವರೆಲ್ಲ ಎಲ್ಲಿದ್ದಾರೆ? ಅದಕ್ಕೆ ಉತ್ತರವನ್ನು ಕೊಡಬೇಕು. ಮೊನ್ನೆ ಮೂಡಬಿದ್ರಲ್ಲಿ ತಮಗೆ ಗೊತ್ತಿರುವಂತಹ ವಿಚಾರ, ಮಿಥುನ್ ಅವರು ಭಾಷಣ ಮಾಡುವಾಗ ಅಲ್ಲಿ ಒಂದು ವಾಕ್ಯವನ್ನು ಹೇಳಿದಕ್ಕೆ ಇಡೀ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಇವರು ಆದಂತ ಮಾಡಿದ್ರಲ್ಲ, ಇವತ್ತು ಇಷ್ಟೊಂದು ಮಟ್ಟಿಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಗೃಹ ಸಚಿವರಾಗಿ 2 ದಿನ ಒಂದು ಈ ತರ ಮಾತನಾಡ್ತಾರಲ್ಲ, ಇವತ್ತು ಅದರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಯಾರು ಬೇಡ ಸಮರ್ಥನೆಯನ್ನು ಕೊಡಲಿಕ್ಕೆ ಅವರ ಬಿಜೆಪಿ ವಕ್ತಾರರು ಕೂಡ ಇವತ್ತು ಇಲ್ಲಿವರೆಗೆ ಬರಲಿಲ್ಲ. ತಮಗೆ ಗೊತ್ತಿದೆ, ನಾವೆಲ್ಲ ಬಂದು ಕಾಯ್ತಾ ಇದ್ದೇವೆ. ಆಯ್ತಾ? ಇದಕ್ಕೆಲ್ಲದೂ ಕೂಡ ವಿಚಾರವಾಗಿ ಏನಂತ ಹೇಳಿದ್ರೆ, ಕೊಪ್ಪದಲ್ಲಿ ಭೋಜೇಗೌಡರು ಅಂತ ಹೇಳುವಂತ ಶಾಸಕರು ಈ ನಾಟಕವನ್ನು ಪ್ರದರ್ಶನವನ್ನು ಕರೆದು ವಿಜಯಕುಮಾರ್ ಕೊಡಿಯಲ್ಬರ ನೇತೃತ್ವದಲ್ಲಿ ಮಾಡಿಸ್ತಾರೆ. ಸುಮಾರು 10,000 ಜನ ಸೇರ್ತಾರೆ. ಏನಪ್ಪ ಇದು ಇಂಥ ವಿಶೇಷವಾಗಿರ್ತಕ್ಕಂಥ ನಾಟಕ, ಇಲ್ಲಿ ಅದನ್ನು ನೋಡಿದಂತ ಅದನ್ನು ಕೇಳಿದಂತ ಕಿಮ್ಮನೆ ರತ್ನಾಕರ್ ಅವರು ಇಲ್ಲ ನಮ್ಮ ಕ್ಷೇತ್ರದಲ್ಲೂ ಬರಬೇಕು, ನಮ್ಮಲ್ಲಿರುವಂತಹ ತುಳು ಸಂಪ್ರದಾಯ ಆಚಾರ ವಿಚಾರಗಳನ್ನ ಯಾರು ಅದನ್ನ ಫಾಲೋ ಮಾಡ್ತಿದ್ದಾರೆ ಅವರಿಗೂ ಕೂಡ ಒಂದು ಸಂದೇಶ ಮುಟ್ಲಿ, ಮುಂದಿನ ಜನರೇಷನ್ಗೆ ಏನೊಂದು ತುಳುನಾಡಿನ ಟ್ರೆಡಿಷನ್ ಕಲ್ಚರ್ ಬಗ್ಗೆ ನಮಗೆ ಮಾಹಿತಿ ಸಿಗಬೇಕು ಅಂತ ಹೇಳುವಂತ ಒಂದು ಆಸಕ್ತಿ ಇಟ್ಕೊಂಡು ಈ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ. ಇದು ನಾನೇನಂತ ಮಾತಲ್ಲ, ಖುದ್ದು ಸ್ವರಾಜ್ ಶೆಟ್ಟಿ ಅವರು ಹೇಳ್ತಾರೆ, 16,000ಕ್ಕಿಂತಲೂ ಜಾಸ್ತಿ ಜನ ಅಲ್ಲಿದ್ರು. 16,000ಕ್ಕಿಂತಲೂ ಜಾಸ್ತಿ ಜನ. ಹಾಗಾದ್ರೆ ಈ ಅರಗ ಜನ ಹೇಳಿದಂತ ಮಾತು, ಈ ಗುಳಿಗೆ ಅಂತ ವ್ಯಂಗ್ಯವಾಗಿ ಮಾತಾಡಿದಾರ, ಈ 16,000 ಜನಗಳಿಗೆ ವ್ಯಂಗ್ಯ ಮಾಡಿದಾರ ಅಲ್ಲ ನಮ್ಮ ದೇವರಿಗೆ ವ್ಯಂಗ್ಯ ಮಾಡಿದಾರ ಅಂತ ಅರಗ ಜನರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡಬೇಕು ಇವರು. ಆಯ್ತಾ? ಮತ್ತೊಂದು ವಿಚಾರಕ್ಕೆ ನಾವು ಬಹಳ ಪ್ರಾಮುಖ್ಯತೆ ವಿಚಾರ ಏನಂತ ಹೇಳಿದ್ರೆ, ನಾವು ಒಂದು ಹೇಳುವಂತಂದ್ರೆ ರಕ್ಷಿತ್ ಶೆಟ್ಟಿ ನಮ್ಮ ಚಲನಚಿತ್ರ ನಟ ಅವರು ಅವತ್ತು ಹೇಳಿದ್ರು, ನಾನು ಟ್ಯಾಂಕರ್ ಹಿಡಿತೇನೆ, ಬಕೆಟ್ ಅಲ್ಲ, ನಮ್ಮ ವಿಷಯಕ್ಕೆ ಬಂದ್ರೆ ಟ್ಯಾಂಕರ್ ಕೂಡ ಹಿಡಿತೇವೆ ಅಂತ ಹೇಳಿ. ಇವತ್ತು ಯಾಕೆ ಸ್ಪಷ್ಟೀಕರಣವನ್ನು ಕೊಡ್ಲಿಕ್ಕೆ ರಕ್ಷಿತ್ ಶೆಟ್ಟಿ ಅವರು ಬರ್ತಿಲ್ಲ ಮುಂದೆ? ರಾಜಕೀಯ ಬೆಲೆಯನ್ನು ಬೇಯಿಸಿದಾರ? ಒಂದಂತೂ ಸ್ಪಷ್ಟವಾಗಿ ಹೇಳ್ತೇನೆ, ನಾವು ಯಾರು ಕೊಡಲ್ಲ. ನಾನು ಬಹಳ ಚಿಕ್ಕದಿಂದ ಕೂಡ ನಮಗೆ ತರವಾಡಿದೆ, ನನ್ನ 9 ಗೆರೆ ತರವಾಡಲ್ಲಿ ಮಾರಣ ಗುಳಿಗ ಅಂತ ಗುಳಿಗ ಇದೆ, ಆ ಗುಳಿಗನ್ನು ನಾವು ಡೈಲಿ ಪ್ರಾರ್ಥನೆ ಮಾಡಿ ಬರುವಂತವ್ರು ನಾವು ಕೂಡ. ಒಂದಂತೂ ನನಗೆ ಮನೆಯಲ್ಲಿ ನನ್ನ ತಂದೆ ತಾಯಿ ಕಳಿಸಿಕೊಟ್ಟ ಪಾಠ ಇದೆ, ಒಂದು ವೇಳೆ ನಿನಗೆ ಸಾಧ್ಯ ಇದ್ರೆ ಭಕ್ತಿಯಲ್ಲಿ ಹೋಗಿ ಅಡ್ಡ ಬೀದು ನಿನ್ನ ಕಣ್ಣೀರು ಕಷ್ಟ ಇದ್ರೆ ಕಣ್ಣೀರಿಟ್ಟು ಬಾ, ನಿನಗೆ ದೇವರು ಹಿಂದಿರ್ತಾರೆ. ನೀನು ಅಪಚಾರ ಮಾಡಿದ್ರೆ ನಿನ್ನನ್ನು ಕೂಡ ಬಿಟ್ಟದಾಗ ನೀನು ಹಿಂದವರನ್ನು ಕೂಡ ಬಿಡ್ಲಿಲ್ಲ ಗುಳಿಗ ಅಂತ ಹೇಳಿ. ಇವತ್ತು ಯಾರು ಮಾಡಿದಾರಲ್ಲ, ಇದಕ್ಕೆ ನಾವು ಏನು ಹೇಳ್ಬೇಕಾದ ಉತ್ತರ ನಮ್ಗೆ ಏನು ಬೇಡ. ಇದ್ರೆ ನಿಜವಾಗ್ಲೂ ಗುಳಿಗ ಇದ್ದಾರೆ, ನಮ್ಮ ಹಿಂದೆ ಯಾವಾಗಲೂ ಇರ್ತಾರೆ. ಆ ಗುಳಿಗ ಅವರಿಗೆ ಕಾಲಕ್ಕೆ ತಕ್ಕಂತ ಪಾಠವನ್ನು ಕೊಡಿಸ್ತಾರೆ. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಒಂದಿದೆ, ಇದು ಇವರ ವಿನಾಶಕ್ಕೋಸ್ಕರ ಅವರ ಬಾಯಲ್ಲಿ ಬೆರೆಸುವುದಷ್ಟೇ, ಬೇರೆ ಯಾವುದೂ ಅಲ್ಲ. ನಾನೇ ದೊಡ್ಡದು, ನನ್ಕಿಂತ ದೊಡ್ಡದು ಯಾರು ಇಲ್ಲ ಅಂತ ಹೇಳುವಂತ ಭ್ರಮೆ ಇದೆಯಲ್ಲ, ಅದಕ್ಕೆ ಅವರ ಬಾಯಲ್ಲಿ ಹೇಳಿಸಿರುವಂತದ್ದು. ನೋಡುವ, ಇದಕ್ಕೆ ಮುಂದಿನ ಕಾಲಗಳಲ್ಲಿ ದೈವ ನಿರ್ಣಯ ಮಾಡಲಿ, ನಾವು ಯಾರು ಹೇಳುವಂತದ್ದಲ್ಲ. ದೈವ ನಿಮಿತ್ತ ನಿರ್ಣಯ ಇದೆಯಲ್ಲ, ಆ ದೈವದ ನಿರ್ಣಯ ಹೇಗಿದೆ ಅಂತ ನಾವು ಕಾದು ನೋಡುವ ಅಷ್ಟೇ. ಇದು ಕಾಂಗ್ರೆಸ್ ವಕ್ತಾರರು ಅಭಿಷೇಕ್ ಉಳ್ಳಾಲ್ ಅವರ ಫಸ್ಟ್ ರಿಯಾಕ್ಷನ್. ಈಗಾಗಲೇ ಕಾಂಗ್ರೆಸ್ನವರು ಕೂಡ ಬಹಳಷ್ಟು ಕೇಳ್ತಾ ಇದ್ದಾರೆ, ಪ್ರತಿ ಬಾರಿ ಪ್ರಶ್ನೆಯನ್ನ ಮಾಡ್ತೀರಿ, ಯಾಕೆ ಈಗ ಈ ಬಾರಿ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ. ಎಸ್, ಅದೇ ರೀತಿ ಫಸ್ಟ್ ರಿಯಾಕ್ಷನ್ ನಾನು ವೇಟ್ ಮಾಡ್ತಾ ಇದ್ದೇನೆ ಬಿಜೆಪಿ ವಕ್ತಾರರ ಜೊತೆ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಬಿಫೋರ್ ದಟ್ ಇನ್ನೂ ಕೂಡ ಬರಲಿಲ್ಲ, ವಿ ಆರ್ ವೈಟಿಂಗ್ ಫಾರ್ ಯು ಸರ್. ಸಂಜಯ್ ಪ್ರಭು ಅವರು ಅದೇ ರೀತಿ ಫಸ್ಟ್ ರಿಯಾಕ್ಷನ್ ಸರ್. ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು ಏನ್ ಹೇಳ್ತಾರೆ ಸರ್? ಸರ್, ಇದು ಅತಿರೇಕದ ಪರಮಾವಧಿ. ಪ್ರಾಯಶಃ ನಮ್ಮಲ್ಲಿ ಒಂದು ಮಾತಿದೆ, ದೇವರು ಶ್ರಮೆ ಕೊಡ್ಬೋದು, ದೈವಗಳು ಶ್ರಮೆ ಕೊಡಲ್ಲ ಅಂತ. ತಗ್ಗಿ ಬಗ್ಗಿ ನಡೆಯುವಂಥದ್ದು ನಮ್ಮ ತುಳುನಾಡಿನ ಸಂಸ್ಕಾರ. ದೈವಗಳ ಎದುರು ಕಡೆ ಮಂಡಿ ಊರಿ ಶ್ರಮೆಯನ್ನು ಯಾಚಿಸುವಂಥದ್ದು ಅಥವಾ ಅವನನ್ನೇ ಬೇಡ್ಕೊಳ್ಳುವಂಥದ್ದು ಇದೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕಿಲ್ಲ, ಯಾಕೆಂದರೆ ದೈವದ ವಿಚಾರದಲ್ಲಿ ಇವರು ಮತ್ತು ನನ್ನ ಎಡಬಲದಲ್ಲಿ ಕೂತವರಿಗಿಂತ ದೊಡ್ಡದೇನು ನಾನು ತಿಳ್ಕೊಂಡವನಲ್ಲ. ಆದರೂ ಕೂಡ ನಾನು ನೇರವಾಗಿ ರಾಜಕೀಯ ವಿಚಾರದಲ್ಲಿ ಮಾತಾಡೋದಿದ್ರೆ, ಯಾಕೆಂದರೆ ದೈವಗಳ ಬಗ್ಗೆ ನಾನು ಮಾತಾಡುವಷ್ಟು ದೊಡ್ಡದನ್ನು ನನ್ನಲ್ಲಿಲ್ಲ, ಯಾಕೆಂದರೆ ನಾನು ಇನ್ನು ಆ ವಿಚಾರದಲ್ಲಿ ತಿಳ್ಕೊಳ್ಳಿಕ್ಕೆ ಭಾಳಷ್ಟಿದೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಾನು ದೈವದ ಎದುರು ಕಡೆ ಮಂಡಿ ಊರುವವನೇ. ದೇವರ ಎದುರು ಕಡೆ ಮಂಡಿ ಊರುವುದಕ್ಕಿಂತ ಸಹ ಹೆಚ್ಚಾಗಿ ನಾವು ತುಳುನಾಡಿನವರು ದೈವದ ಎದುರು ಕಡೆ ಮಂಡಿ ಊರಿದಾಗ ನಮ್ಗೆ ಅಭಯ ಸಿಕ್ಕುವುದು ಜಾಸ್ತಿ ಇದೆ. ಪ್ರೇಷ ನನ್ನ ಮಾತು ತಪ್ಪ ಸರಿಯೋ ನನಗೆ ಗೊತ್ತಿಲ್ಲ. ಅದೇ ಇರಲಿ, ರಾಜಕೀಯವಾಗಿ ಮಾತಾಡುವಂಥದ್ದು ಇಲ್ಲಿ ನಾವು ಇದ್ರ ಮುಂಚೆ ಅನೇಕ ಚರ್ಚೆಗಳನ್ನು ಇಲ್ಲಿ ಮಾಡಿದ್ದೇವೆ. ನಮ್ಮ ದೈವ ಕೊರಗಜ್ಜನ ವಿಚಾರದಲ್ಲಿ ಬಂದಾಗ ಅನೇಕ ಕಡೆಗಳಲ್ಲಿ ಅನ್ಯ ಧರ್ಮೀಯರು ಮಾಡಿದಾಗ ಉಗ್ರವಾಗಿ ವೀರಾವೇಶವಾಗಿ ಮಾತಾಡಿದಂತಹ ಅನೇಕ ಸಂಘ ಪರಿವಾರದ ಸಹ ಸಂಸ್ಥೆಗಳು ಸಂಘಟನೆಗಳು
ಈಗ ಎಲ್ಲಿದ್ದಾವೆ? ಏನ್ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ಅಂದ್ರೆ ಆವತ್ತು ಕೊರಗಜ್ಜನಿಗೆ ಮಾತಾಡಿದವರು ಇವತ್ತು ಗುಳಿಗ ಬೇರೆ. ಹಾಗಾದ್ರೆ ಅದು ನಮ್ಮ ದೈವ ಅಲ್ವಾ? ಅದು ತುಳುನಾಡ ದೈವ ಅಲ್ವಾ? ಅಥವಾ ಹಿಂದೂಗಳಿಗೆ ಆರಾಧ್ಯ ಪುರುಷನಲ್ವಾ ಅವರು? ಕರೆಕ್ಟ್. ರಾಜಕೀಯವಾಗಿ ಬಂದಾಗ ಅವರ ವ್ಯಕ್ತಿಗಳು ಏನು ಮಾತಾಡಿದ್ರು ಅದು ಸರಿ ಎನ್ನುವಂಥದ್ದು, ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು, ಇದು ಮೊದಲು ಹೊರಡಬೇಕು. ಯಾಕೆಂದ್ರೆ ಈಗ ಅರಗ ಜ್ಞಾನೇಂದ್ರ ಅವರಿಗೆ ತಿಳಿಯದೆಯೋ ತಪ್ಪು ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ನಮ್ಮ ತುಳುನಾಡಿನ ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಶಾಸಕರು ಇದ್ರಲ್ಲ, ಅವ್ರು ಏನ್ ಮಾಡ್ತಾ ಇದ್ರು? ಅವ್ರು ಉತ್ತರ ಕೊಡಬೇಕಿತ್ತಲ್ಲ. ಒಂದು ಏನಾಗಿದೆ ಗೊತ್ತಾ ಸರ್, ಈ ತುಳುನಾಡಿನ ಶಾಸಕರಾಗ್ಲಿ ಸಂಸದರಾಗ್ಲಿ ಯಾವುದಕ್ಕೂ ಪ್ರಯೋಜನ ಇಲ್ಲದ ವ್ಯಕ್ತಿತ್ವದವರು. ವಿಶೇಷವಾಗಿ ನೀವು ಗಮನಿಸ್ಕೊಳ್ಳಿ, ಇಡೀ ರಾಜಕಾರಣದಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಅಂದ್ರೆ ಅದು ಯಾವಾಗ್ಲೂ ನಿರ್ಲಕ್ಷ್ಯಕ್ಕೆ ಒಳಗಾಗುವಂತ ಕ್ಷೇತ್ರ. ಏನಾಗುತ್ತೆ ಹಬ್ಬ ಅಂದ್ರೆ 13 ಶಾಸಕರು ಇರ್ತಾರೆ, ನಾವು 13 ಶಾಸಕರನ್ನ ಹಿಡ್ಕೊಂಡು ಏನು ಮಾಡೋಕ್ಕಾಗ್ಲಿ, ನೋಡೋಣ, ಈ ತರದ ಒಂದು ಮನಸ್ಥಿತಿ ಇದೆ. ಇದು ಬದಲಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಎಲ್ಲದಕ್ಕೂ ಸರಿ ಇರುವಂತದ್ದು ಇದು ಪ್ರದೇಶ ರಾಜಕಾರಣದಲ್ಲಿ. ನೀವು ನೋಡಿ, ಕೇಂದ್ರ ರಾಜಕಾರಣದಲ್ಲೂ ಸೌತ್ ಇಂಡಿಯಾ ಅಂತ ಹೇಳಿದ ಕೂಡಲೇ ಒಂಥರದ ನಿರ್ಲಕ್ಷ್ಯಕ್ಕೆ ಒಳಗಾಗುವಂಥದ್ದು. ಇಂಥದ್ದೆಲ್ಲವನ್ನು ನೋಡ್ಕೊಳ್ಳುವಾಗ ಎಲ್ಲ ಒಂದು ಕಡೆಯಲ್ಲಿ ನನಗನ್ನಿಸ್ತದೆ ಇದು ನಮ್ಮನ್ನ ಟೀಕೆ ಮಾಡುವಂಥದ್ದು. ಈಗ ಕಿಮ್ಮನೆ ರತ್ನಾಕರ್ ಅವರು ಮಾಡಿದಂಥ ನಾಟಕವನ್ನು ವಿರೋಧಿಸುವ ದೃಷ್ಟಿಕೋನದಲ್ಲಿ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮನಸ್ಸಿನ ಜನರ ಮತದಾರರ, ವಿಶೇಷವಾಗಿ ಮತದಾರರ ಮನಸ್ಸಿಗೆ ನೋವು ಮಾಡಿದ್ದಾರೆ. ಈಗ ನಾನು ಕೇಳ್ತಿದ್ದೇನೆ, ನೀವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತೀರಾ? ನೀವು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸುವುದಾದ್ರೆ ನಿಮ್ಮ ಮನೆಯ ಅಂದ್ರೆ ನೀವು ಒಪ್ಪಿಕೊಂಡು ಬಂದಿರುವಂತ ತುಳುನಾಡಿನ ದೈವಗಳಿಗೆ ನೀವು ಕೂಡ ಅವಮಾನ ಮಾಡಿದ್ರೆ ಅಂತ ಉತ್ತರ ಆಗಲ್ವಾ ಅದು? ಅವರ ಅವಮಾನಗಳನ್ನು ನಾವು ಸಮರ್ಥನೆ ಮಾಡುವುದು ಸರಿ, ನನ್ನ ಮನೆಯ, ನನ್ನ ಕ್ಷೇತ್ರದ, ನನ್ನ ತುಳುನಾಡಿನ ದೈವಗಳಿಗೆ ನಾನು ಕೂಡ ಅವಮಾನ ಮಾಡ್ದಂಗೆ ಆಗುದಿಲ್ವಾ? ಹಾಗಿರುವಾಗ ಇಂಥ ಪಕ್ಷಗಳು ಬೇಕಾ ನಮಗೆ? ಇಂಥ ಪಕ್ಷವನ್ನು ಬೆಂಬಲಿಸಬೇಕಾ? ಇವರಿಗೆ ಮತದಾನ ಮಾಡುವುದು ಸಮ, ನೀವು ಗುಳಿಗನಿಗೆ ಅಪಚಾರ ಮಾಡಿದಿರಿ, ಅವಮಾನ ಮಾಡಿದಕ್ಕೆ ನೀವು ಕೂಡ ಒಬ್ಬರು ಭಾಗಿದಾರರಾಗಲ್ವಾ? ಇದನ್ನು ನಾನು ಇದಕ್ಕಿಂತ ಜಾಸ್ತಿ ಏನು ಹೇಳೋದಿಲ್ಲ. ಈಗ ನಮ್ಮ ಮಿತ್ರರು ಹೇಳಿದಾಗೇನೆ ಇದಕ್ಕೆ ಗುಳಿಗೆನೆ ಉತ್ತರ ಕೊಡಬೇಕು. ಜೊತೆಗೆ ಕರೆಗಳು ಬರ್ತಾ ಇದೆ, ನಾನು ಮುಂದಕ್ಕೆ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಅಂಡ್ ಸಂಜಯ್ ಪ್ರಭು ಅವರು ಬರ್ತಾರೆ ಅನ್ನೋದು ನಾವುಗಳು ಕಾಯ್ತಾ ಇದ್ದೀವಿ. ಅಂಡ್ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ವಿಶ್ವಾಸ್ ಅಂತ ಮಂಗಳೂರಿಂದ. ವಿಶ್ವಾಸ್ ಅವರು ಮಂಗಳೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಮಸ್ತೆ ನಿತಿನ್ ಅವರೇ, ನೀವು ಅವಕಾಶ ಮಾಡಿಕೊಟ್ರೆ ನಾನು ಖಾಲಿ ಚೇರ್ ಒಂದು ಪ್ರಶ್ನೆ ಕೇಳಬೇಕು. ಯಾರಿಗೆ ಸರ್? ಆ ಖಾಲಿ ಚೇರ್ ಇದೆಯಲ್ಲ ಅದಕ್ಕೊಂದು ಪ್ರಶ್ನೆ ಕೇಳಬೇಕು. ಕೇಳ್ತಾ ಇಲ್ಲ. ಯಾವ್ದು ಸರ್? ಖಾಲಿ ಚೇರಿಗೆ. ಖಾಲಿ ಚೇರಿಗೆ. ಓಕೆ ಸಾರಿ. ಎಸ್ ಕೇಳಿ ಸರ್. ಖಾಲಿ ಚೇರ್ ಒಂದು ಪ್ರಶ್ನೆ ಕೇಳಬೇಕು. ಎಸ್ ಸರ್. ನಾನು ಇಲ್ಲಿವರೆಗೂ ಯಾವ್ದು ವೋಟ್ ಮಾಡ್ಲಿಲ್ಲ, ಯಾವ ಪಾರ್ಟಿಗೂ ವೋಟ್ ಮಾಡ್ಲಿಲ್ಲ. ಒಂದನೇದು. ಎರಡನೇದು, ನಾನು ಇಲ್ಲಿವರೆಗೂ ಕಾಲೇ ಮಾಡ್ಲಿಲ್ಲ ಯಾವ ಚಾನಲ್ಗೂ. ಇವತ್ತು 15 ನಿಮಿಷದಿಂದ ವೇಟ್ ಮಾಡ್ತಿದ್ದೀನಿ, ಕಾಲ್ ಪಿಕ್ ಆಗಿ 15 ಮಿನಿಟ್ಸ್. ಕೆಲಸ ಇದ್ರು ಎಲ್ಲ ಬದಿಗಿಟ್ಟು ಕಾಯ್ತಿದ್ದೀನಿ. ಒಂದು ಕ್ವಶನ್ ಕೇಳಲಿಕ್ಕೆ. ಇವರು ಹಿಂದುತ್ವದ ಪಾರ್ಟಿ ಅಂತ ಹೇಳ್ತಾರೆ. ಎಲ್ಲೋ ಇವರ ಭಾಷಣ ಕೇಳುವಾಗ ನಮಗೂ ಆಗ್ತದೆ, ಆಗಿರ್ಬೋದು ಸರಿ, ಇವರೇನೋ ಹಿಂದುತ್ವನ ಕಾಯ್ತಾರೆ ಅಂತ ನಮಗೂ ಅನ್ಸ್ತದೆ ಕೆಲವು ಸಲ ಇವರ ಭಾಷಣ ಕೇಳುವಾಗ. ಈಗ ನನ್ನ ಪ್ರಶ್ನೆ, ಇವತ್ತು ಹಿಂದೂ ದೇವರ ಬಗ್ಗೆ, ಹಿಂದೂ ದೈವದ ಬಗ್ಗೆ ಇವರದ್ದೇ ಪಕ್ಷದ ನಾಯಕ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಈ ಖಾಲಿ ಚೇರಿಗೆ ಇವತ್ತು ತಾಕತ್ತಿದ್ಯಾ? ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಇವ್ರಿಗೆ ಯಾರಿಗಾದ್ರೂ ತಾಕತ್ತಿದ್ಯಾ? ಇವ್ರು ಅಂತ ಸ್ಟೇಟ್ಮೆಂಟ್ ಕೊಟ್ರೆ ಈ ಸಲ ನಾನು ನನ್ನ ಓಟಿದ್ದು ಕೇರಳದಲ್ಲಿ ಬಿಜೆಪಿಗೆ ಓಟ್ ಹಾಕ್ತೀನಿ. ಇದು ನನ್ನ ಪ್ರಶ್ನೆ. ಎರಡನೇದು, ಸರ್ ಅಲ್ಲೊಂದು ಮಾತು ಹೇಳಿದ್ರು ತಮ್ಮಣ್ಣ ಸರ್ ಅವರು, ಎಲ್ಲ ಕಲಿಸ್ತಾರೆ ಅಂತ. ಈಗ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ, ಅಂದ್ರೆ ದೇವ್ರು ಬರ್ತಾರೆ ಅಂತ. ನಮ್ಗೆ ಕರೆದಾಗ ಅನ್ಯಾಯ ಆದಾಗ ದೇವ್ರು ಬರ್ತಾರೆ ಅಂತ. ಇವತ್ತು ಆ ಪುಣ್ಯಾತ್ಮ ಹೇಳಿದ್ದಲ್ಲ, ಗುಳಿಗ ಅಂತ ಅವ ಹೇಳಿದ್ದಲ್ಲ, ಇದು ಹೇಳಿಸಿದ್ದು ಆ ದೇವರು. ಯಾಕೆ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ, ಇವತ್ತು ಇವರ ಈ ಕಾನ್ಕಾಪ್ಟೆಡ್ ಹಿಂದುತ್ವ ಇದೆಯಲ್ಲ, ಇವರು ಸೋಕಾಲ್ಡ್ ಇವರ ಹಿಂದೂ ರಕ್ಷಣೆ ಏನಿದೆ ಇವರದ್ದು ಕಾನ್ಕಾಪ್ಟೆಡ್ ಆಗಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಲಿಕ್ಕೆ ಆ ಪರದೆಯನ್ನ ತೆಗಿಲಿಕ್ಕೋಸ್ಕರ ದೇವರವರ ಬಾಯೆಲ್ಲ ಅಡಿಸಿದ್ದು. ಇವತ್ತು ಇದಕ್ಕೆ ಈ ಬಿಜೆಪಿ ಅವರು, ಈ ಕಾಂಗ್ರೆಸ್ ಅವರು ಯಾರು ಏನು ಮಾತಾಡಬಾರ್ದು, ಬೇರೆ ಯಾರು ಏನು ಮಾತಾಡಬಾರ್ದು. ತಾಕತ್ತಿದ್ರೆ ಬಿಜೆಪಿ ಅವರೇ ಮಾತಾಡ್ಬೇಕು. ಆಗ ನಮ್ಗೆ ಗೊತ್ತಾಗ್ತದೆ ಇವ್ರದ್ದು ಕಾನ್ಕಾಪ್ಟೆಡ್ ಅಲ್ಲ, ಇವ್ರದ್ದು ನೈಜವಾದ ಹಿಂದುತ್ವ ಅಂತ ಗೊತ್ತಾಗ್ತದೆ. ಇಷ್ಟು ಸರ್. ಥ್ಯಾಂಕ್ ಯು. ಎಸ್ ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ,
ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ನನಗೆ ದಯಮಾಡಿ ಆ ಒಂದು ಅವರು ಹೇಳಿರುವಂತಹ ವಿಡಿಯೋ ದಯಮಾಡಿ ಪ್ಲೇ ಮಾಡಿ. ಎಸ್, ಇಲ್ಲಿ ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂಥದ್ದು ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ನಲ್ಲಿ. ನಿನ್ನೆ ರಾತ್ರಿ ಅಂತೂ ನಾಟಕ ಭಾಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ, ಜಾಪಾನ್ ಮಾತ್ರ ಕೊಟ್ಟರು ಕೊಡ್ಬೋದು, ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಹೊಸ ನಾಟಕಗಳನ್ನು ಪ್ರಾರಂಭ ಮಾಡಿದ್ದಾರೆ ಇವರು. ಇಲ್ಲಿ ನಾನು ನೋಡಿದೆ ಇವತ್ತು ನಿನ್ನೆಯಿಂದ ಎಂಥದ್ದು ಗುಳಿಗೆ ಅಂತ ಹಾಕಿದಾರಪ್ಪ ವಾಲ್ ಪೋಸ್ಟರ್ನಲ್ಲಿ. ನಿನ್ನೆ ರಾತ್ರಿ ಅಂತೂ ನಾಟಕ ಭಾಳ ಅಪಾಯ. ಇವ್ರು ಯಾವ ಗುಳಿಗೆ ಕೊಡ್ತಾರೆ ಗೊತ್ತಿಲ್ಲ, ಜಾಪಾನ್ ಮಾತ್ರ ಕೊಟ್ಟರು ಕೊಡ್ಬೋದು, ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಹೊಸ ನಾಟಕಗಳನ್ನು ಪ್ರಾರಂಭ ಮಾಡಿದ್ದಾರೆ ಇವರು. ಓಕೆ, ಇಲ್ಲಿ ಆಗಿರುವಂತಹ ಕಥೆ ಏನು ಅಂತ ಹೇಳಿದ್ರೆ, ಇಲ್ಲಿ ತೀರ್ಥಹಳ್ಳಿಯಲ್ಲಿ ಮಾಜಿ ಶಾಸಕರು ಕಿಮ್ಮನೆ ರತ್ನಾಕರ್ ಅವರು ಈ ಒಂದು ಶಿವದೂತ ಗುಳಿಗೆ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ. ತದನಂತರ ಅದ ಮರುದಿನ ಇರುವಂತದ್ದು ಇಲ್ಲಿ ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಇತ್ತು. ಬಹುಶಃ ಇಲ್ಲಿ 15,000 ಜನರಲ್ಲಿ ಸೇರಿದ್ದಾರೆ ಅಂತ ಬಂದಾಗ ಇದು ಅವರ ಕಿವಿಗೆ ಬಿದ್ದಿದೆ. ಆ ಕಾರ್ಯಕರ್ತರು ಹೇಳಿರ್ತಾರೆ 16,000ಗಿಂತ ಜಾಸ್ತಿ ಇದನ್ನ ಖುದ್ದು ಸೊರಶೆಟ್ಟಿ ಅವರು ಹೇಳಿರುವಂತ. ಓಕೆ, ಆ ರೀತಿ ಇದ್ದಾಗ ಇದು ಅವರ ಕಿವಿಗೆ ಬಿದ್ದಿದೆ. ಬಹುಶಃ ಅವರು ಅಲ್ಲೋಲ ಕಲ್ಲೋಲ ಅಥವಾ ತಳಮಳಗೊಳ್ಳುವಂತದ್ದು ಸಹಜ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಹಾಗಾಗಿ ನನ್ನ ಒಂದು ಪ್ರಶ್ನೆ, ಮೋಸ್ಟ್ಲಿ ಇದು ತಾವುಗಳು ರಾಜಕೀಯ ದುರುದ್ದೇಶದಿಂದ ಮಾಡಿದ್ದೀರಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅವರು ಕೂಡ ಅದನ್ನೇ ಹೇಳಿರುವಂತದ್ದು. ನನ್ಗೆ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಅವರ ಮೇಲೆ ನಂಬಿಕೆ ಇದೆ, ಗುಳಿಗನ ಮೇಲೆ ನಂಬಿಕೆ ಇದೆ, ಅಪಾರ ಗೌರವ ಇದೆ. ಆದ್ರೆ ಕಾಂಗ್ರೆಸ್ ಅವರು ಈ ಒಂದು ನಾಟಕವನ್ನ ಮಾಡಿದ್ದಾರೆ, ರಾಜಕೀಯ ದುರುದ್ದೇಶದಿಂದ ಈ ನಾಟಕ ಪ್ರದರ್ಶನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದು ಅವರ ಸಮರ್ಥನೆ. ದಾಟ್ಸ್ ವೈ ನಾನು ಆ ರೀತಿ ಹೇಳಿರುವಂತದ್ದು. ತಮ್ಮ ನಾಟಕಗಳು ಬಹಳಷ್ಟು ಇದೆ ಅನ್ನುವಂಥದ್ದು. ಸರ್, ಈಗ ಬಹಳ ಪ್ರಾಮುಖ್ಯತೆ ಶಿವದೂತ ಗುಳಿಗೆಯನ್ನೇ ತಾವು ಜನ ಬರಬೇಕು ಅಂತ ಹೇಳಿ 15,000 ಜನ ಸೇರ್ತಾರೆ, 16,000 ಜನ ಸೇರ್ತಾರೆ. ಶಿವದೂತ ಗುಳಿಗೆ ಆಟ ಆಡಿಸ್ಬೇಕು, ಆಗ ನಾಟಕ ಮಾಡಿದಾಗ ಮಾತ್ರ ಜನ ಸೇರ್ತಾರೆ, ಇಲ್ಲದಿದ್ರೆ ಕಾಂಗ್ರೆಸ್ ನವರಿಗೆ ಜನ ಸೇರಿಸಲಿಕ್ಕೆ ಆಗಲ್ಲ. ಸರ್, ಈಗ ಒಂದೊಂದು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಆಗಲೇ ಹೇಳಿದೆ, ಕೊಪ್ಪದಲ್ಲಿ ಭೋಜಗೌಡರು ನಾಟಕನ ಪ್ರಥಮ ಬಾರಿಗೆ ನಡೆಸೋದು ಕೊಪ್ಪದಲ್ಲಿ ಭೋಜಗೌಡರು. ಭೋಜಗೌಡರು ಯಾವ ಪಕ್ಷಕ್ಕೆ ಸೇರಿದವರು ಇದರ ಬಗ್ಗೆ ನಿಮ್ಗೆ ಹೇಳಬೇಕು. ಅಲ್ಲಿಯ ಕೊಪ್ಪ ಕ್ಷೇತ್ರಕ್ಕೆ ಇಲ್ಲಿಂದ ಹೋಗಿ ಜನ ಅಲ್ಲಿ ಸೇರ್ತಾರೆ ಅಂತ ಆದಾಗ ಯಾಕೆ ನಮ್ಮವರು ಅಷ್ಟು ದೂರ ಹೋಗ್ಬೇಕು? ನಮ್ಮಲ್ಲಿ ಕೂಡ ದೈವಗಳ ಕಾರ್ಮಿಕದ ಬಗ್ಗೆ ಎಲ್ಲಿರೋದು ತುಳುವರಿಗೆ ಅದು ಸಿಕ್ಕಲಿ, ಆ ಮಾಹಿತಿ ಸಿಕ್ಕಲಿ, ಆ ಒಂದು ಅನುಭವ ಆಗ್ಲಿ ಅಂತ ಹೇಳೋ ಉದ್ದೇಶವನ್ನು ಇಟ್ಕೊಂಡು ಮಾಡಿದೆ ಹೊರತು ಬೇರೆ ಯಾವುದೇ ರಾಜಕೀಯಕ್ಕೋಸ್ಕರ ಅಲ್ಲ. ಒಂದು ಎರಡನೇದು ಕಿಮ್ಮರತ್ತವರು ಮಾಡಿರೋದು. ಹಾಗಾದ್ರೆ ನನಗೆ ನೇರವಾಗಿ ಹೇಳಿ, ಇನ್ನು ಮೇಲೆ ಕಾಂಗ್ರೆಸ್ ಅವರು ದೇವಸ್ಥಾನಕ್ಕೆ ಬರಬಾರದು, ಕಾಂಗ್ರೆಸ್ ಅವರು ದೇವರ ಆರಾಧನೆ ಮಾಡಬಾರದು, ನಾಟಕ ಇತಿಹಾಸ ಪುರಾಣಕ್ಕೆ ಸಂಬಂಧಪಟ್ಟಿಸಿ ನಾಟಕ ಮಾಡಬಾರದು ಅಂತ ನೀವು ಹೇಳುದು. ಹಾಗಾದ್ರೆ ಯಾಕೆ ಕಾಂಗ್ರೆಸ್ಗರಿಗೆ ಹಿಂದುತ್ವ ಇಲ್ವಾ? ನಾನೊಬ್ಬ ನೈಜ ಹಿಂದುವಾಗಿ ಮಾಧ್ಯಮದ ಮುಂದೆ ಲಕ್ಷಾಂತರ ವ್ಯೂವರ್ಸ್ ಮುಂದೆ ಹೇಳ್ತೇನೆ, ನಾವು ಧರ್ಮ ಅಂತ ಬರೋದು ನಾನೊಬ್ಬ ಹಿಂದೂ, ಅದು ಯಾರೇ ಆಗಲಿ ನಾನೊಬ್ಬ ಹಿಂದೂ. ಪಕ್ಷ ಅಂತ ಬರೋದು ನಾನು ಕಾಂಗ್ರೆಸ್ಸಿಗ ನೋಡು, ತಾಕತ್ತಿದ್ರೆ ಬಂದು ಹೇಳಿ ಅದೇ ಮಾತನ್ನ ಇವರು ಬಿಜೆಪಿ ಅವರು ಎಲ್ಲಿದ್ದಾರೆ? ಅವ್ರು ಬರ್ಲಿಲ್ಲ, ಅವ್ರಿಗೆ ಆ ಗಡ್ಸಿಲ್ಲ. ಸರ್, ನಮ್ಗೆ ಏನ್ ಗೊತ್ತಾ ತಪ್ಪು, ಬಹಳಷ್ಟು ದೊಡ್ಡ ತಪ್ಪು ಏನು ಅಂತ ಹೇಳಿ, ನಮ್ಗೆ ಜನರಿಗೆ ಮರೆಯುವ ಒಂದು ರೋಗ ಇದೆ, ಮರವ ಅಂತದ್ದು. ನಮ್ಗೆ ಎಲ್ಲ ನೆನಪದಲ್ಲಿ ಇಟ್ಕೊಂಡು ನಾವು ಎಲ್ಲ ಮರೆತು ಬಿಡ್ತೇವೆ. ಅದೇ ಇವತ್ತು ಅವರಿಗೆ ವರ ಆಗಿರುವಂತಹದ್ದು. ನೆನಪಿಟ್ಕೊಳ್ಳಿ, ಚುನಾವಣೆ ಬಂದಾಗ ತುಳುನಾಡಿನ ಜನರು ತುಳುನಾಡಿನ ದೇವರಿಗೆ ಮಾಡಿದಂತ ಅಪಪ್ರಚಾರವನ್ನು ನೆನಪಿಟ್ಟು ಮತ ಚಲಾವಣೆ ಮಾಡಿದ್ರೆ ಠಿಕಾಣಿ ಇಲ್ಲದೆ ಸೋತೋಗುವಂತ ಸಂದರ್ಭ ಬಿಜೆಪಿ ನಿರ್ಮಾಣ ಆಗ್ತದೆ. ನೆನಪಿಟ್ಕೊಳ್ಳಿ ಇದನ್ನ. ಬಟ್ ನಮ್ಮವರಿಗೆ ಅದು ಬೇಡ. ಆ ಟೈಮಲ್ಲಿ ಏನೋ ಒಂದು ಕತೆ ಸೃಷ್ಟಿ ಮಾಡಿ ಏನಾದ್ರೂ ಒಂದು ಅಲ್ಪ ಪ್ರಚಾರ ಮಾಡ್ಕೊಂಡು ಏನೋ ಒಂದು ಘಟನೆಯನ್ನು ಮಾಡಿಕೊಂಡು ವೋಟ್ ಬ್ಯಾಂಕ್ ಮಾಡ್ತಾರೆ. ಸಾಯ್ಲಿ, ನನಗೆ ಅದು ಬೇಡ ಸರ್. ನಾನು ಬಂದಿರುವಂತದ್ದು ಒಬ್ಬ ನೈಜ ದೈವ ಭಕ್ತನಾಗಿದ್ದುಕೊಂಡು ಗುಳಿಗನಿಗೆ ಆದಂತ ಅಪಚಾರದ ವಿರುದ್ಧ ಮಾತಾಡ್ಲಿಕ್ಕೆ ಬಂದದೆ ಹೊರತು ಯಾವುದೇ ಪಕ್ಷ. ನನಗೆ ಟ್ಯಾಗ್ ಕೊಟ್ಟಿರ್ಬೋದು ಕಾಂಗ್ರೆಸ್ ವಕ್ತಾರ ಅಂತ, ಅದು ಸೆಕೆಂಡ್ರಿ. ನಾನು ಹುಟ್ಟುವಾಗ ಅಭಿಷೇಕ ಆಗಿ ಹುಟ್ಟದ್ದು, ಹುಟ್ಟುವಾಗ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದು, ಹಿಂದೂ ತಂದೆ ತಾಯಿಗಳಿಗೆ ಹುಟ್ಟಿದ್ದು. ನಾನು ಎದೆ ತಟ್ಟಿ ನಾನು ಹೇಳ್ತೇನೆ, ಆಯ್ತಾ? ನಾನು ಹಿಂದೂ ಆಗಿ ಹುಟ್ಟಿದ್ದು, ಫಸ್ಟ್ ನಾನು ಹಿಂದೂ, ಮತ್ತೆ ನನಗೆ ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಕಾಂಗ್ರೆಸ್. ಸರ್, ಅದಕ್ಕೆ ನಾನು ಇವತ್ತು ಬಂದಿದ್ದೇನೆ. ಸರ್, ನಿಮಗೆ ನೇರವಾಗಿ ನಾನು ಇವತ್ತು ಹೇಳುವಂತದ್ದು, ಒಂದು ವೇಳೆ ಅಷ್ಟು ಅವ್ರು ತಪ್ಪು ಮಾಡಲಿಲ್ಲ, ನಾವು ಕಾಂಗ್ರೆಸ್ಗಳ ಓಟಿಗೆಗೋಸ್ಕರ ಮಾಡಿದ್ರು ಅಂತ ಇರ್ತಿದ್ರೆ ಬಿಜೆಪಿ ವಕ್ತಾರು ಬರಬೇಕಿತ್ತಲ್ಲ, ಯಾಕೆ ಸರ್ ಬರಲಿಲ್ಲ? ಇವತ್ತು ಏನು ಗೊತ್ತಾ ಸರ್, ಇಷ್ಟೇ. ಇವತ್ತು ನಾವು ಬಿಜೆಪಿಯವರು ಹಿಂದುತ್ವದ ಹೆಸರಲ್ಲಿ ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂತ ಒಂದು ಭ್ರಮೆ ಬಿಜೆಪಿ ಅವರಿಗೆ ಇದೆ ತಲೆಯಲ್ಲಿ. ಅಷ್ಟೇ. ಆ ಒಂದು ದುರಹಂಕಾರದಿಂದ ನೈಜ ಹಿಂದೂಗಳ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಬಿಜೆಪಿಯವರು ಮಾಡ್ತಿರೋದು ಹೊರತು ಬೇರೆ ಯಾವುದೂ ಅಲ್ಲ. ಯಾವಾಗ ನೈಜ ಹಿಂದೂಗಳು ಸತ್ಯ ಸಂಗತಿಯನ್ನು ಅರಿತುಕೊಂಡು ಇವತ್ತು ಪಾಠ ಕಲಿಸುದಿಲ್ವಾ, ಅಲ್ಲಿಯವರೆಗೆ ಇವರಿಗೆ ಬುದ್ಧಿ ಬರುವುದಿಲ್ಲ ಸರ್. ಮತ್ತೊಂದು ವಿಚಾರವನ್ನು ಹೇಳಿದ್ರು, ಕಾಂಗ್ರೆಸ್ಸಿಗರು ರಾಜಕೀಯಕ್ಕೋಸ್ಕರ ಮಾಡಿದ್ರು ಸರ್. ನಾನು ಇಷ್ಟು ನಿಮಗೆ ಉದಾಹರಣೆ ಪಟ್ಟಿ ಕೊಡ್ತೇನೆ. ಇವತ್ತು ಮಂಗಳೂರು ದಸರಾ ಅಂತ ಇದೆ, ಕುದ್ರೋಳಿ ಗೋಕರ್ಣತೆ ಕ್ಷೇತ್ರದಿಂದ ಆಗುವಂತದ್ದು. ಕ್ಷೇತ್ರಕ್ಕೆ ರೂವಾರಿಯಾರು ಸರ್, ನಿರ್ಮಾಣ ರೂವಾರಿಯಾರು ದೇವಸ್ಥಾನದ್ದು ಮೊದಲಿಂದ ಕೂಡ ಜೀರ್ಣೋದ್ಧಾರ ಮಾಡಿ ಅದನ್ನು ಆ ಒಂದು ಪ್ರತಿಷ್ಠೆ ತಂದಿರತಕ್ಕಂಥದ್ದು ಜನಾರ್ದನ ಪೂಜಾರಿ ಅವರು. ಯಾವ ಪಕ್ಷಕ್ಕೆ ಸೇರಿ ಸರ್?
ಓಟಿಗೋಸ್ಕರ ಮಾಡಿದ್ರು ಹಾಗಾದ್ರೆ ದೊಡ್ಡ ಬಂದ್ರೆ ಹೇಳಿ ಬಿಜೆಪಿ ಅವರು ಜನಾರ್ದನ ಪೂಜಾರಿ ಅವರು ಓಟಿಗೋಸ್ಕರ ಕುತಳಿ ದೇವಸ್ಥಾನ ಕಟ್ಟಿದ್ದು ಅಂತ ತಾಕತ್ತಿದ್ರೆ ಹೇಳಿ ಸರ್, ನಾನು ಕರಿತೇನೆ ತರ್ಕಕ್ಕೆ. ಯಾರು ಬೇಡ ಸರ್. ನಾನು ಮತ್ತೊಂದು ಯಾವಾಗ ತಮ್ಮಣ್ಣ ಸರ್ ಅವರೊಂದು ಮಾತನ್ನು ಹೇಳಿದ್ರು, ತಮ್ಮಣ್ಣಂದು ಹೇಳಿದ್ರು, ಯಾರು ಮಾತಾಡ್ಲಿಕ್ಕಿಲ್ಲ, ನಾವು ಇದಕ್ಕೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೇವೆ, ನಾಳೆ ಅಲ್ಲ ನಾಳಿದ್ದಿನ ದಿವಸ ಪ್ರೆಸ್ ಮೀಟ್ಗೆ ನಾವು ಕರೆದಿದ್ದೇವೆ, ಕ್ಷಮೆ ಸಾರ್ವಜನಿಕರಿಗೆ ತುಳುನಾಡು ಭೂಮಿಗೆ ಬಂದು ಗುಳಿಗನ ಕಟ್ಟೆಯ ಯಾವ ಕಟ್ಟೆ ಕೂಡ ಹೋಗಿ ನಮ್ಗೆ ಬೇಜಾರಿಲ್ಲ, ಗುಳಿಗಿನ ಪವಿತ್ರವಾದಂತಹ ಸನ್ನಿಧಿ ಇಲ್ಲಿದೆ, ಅಲ್ಲಿ ಹೋಗಿ ತಪ್ಪು ಕಾಣಿಕೆಯನ್ನು ಹಾಕಿಕೊಂಡು ಅರಗ ಜನರು ಕ್ಷಮೆಯನ್ನ ಕೇಳಬೇಕು. ಅಲ್ಲಿವರೆಗೆ ನಾವು ಈ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ. ಇದು ಖಂಡಿತ ಹೋರಾಟ ಅಂತ ಹೇಳಿದ್ರೆ ರಸ್ತೆ ಬದಿ ಕೂತ್ಕೊಂಡು ಬೀದಿ ಬದಿ ಕೂತ್ಕೊಂಡಲ್ಲ, ನಾವು ಖಾಲಿ ಪ್ರಾರ್ಥನೆ ಮುಖಾಂತರ ದೇವರ ಹತ್ರ ನಾವು ಬೇಡುವಂಥದ್ದು, ದೇವರೇ ಇಂಥ ತಪ್ಪು ಮಾಡಿದ್ದಾರೆ ಅವರಿಗೆ ಒಳ್ಳೆ ಬುದ್ಧಿ ಕೊಡಿ ಅಂತ. ನಮಗೆ ನಮ್ಮ ಮನೆಯಲ್ಲಿ ಕಲಿಸಿದ್ದೇನೆ ಅಂತ ಹೇಳಿದ್ರೆ ನಮಗೆ ಪ್ರಾರ್ಥನೆ ಮಾಡೋದು ಹೇಳುವಂಥದ್ದು, ದೇವರೇ ಬರಂಗೇನು ಬರಪಲ್ಲ ಕೊರಂಗೇನು ಕೊರಪಲ್ಲ ಅಲ್ಲ ಪರಂಕ ತತ್ತು ಪೂಜೆಗೆ ತರ್ಪಲ್ಲ ಏನಂತೇಳಿ. ಯಾಕೆ ಅಂತ ಹೇಳಿದ್ರೆ ಒಂದು ಕಣ್ಣಿಗೆ ನೋಡಿದ್ರೆ ಮತ್ತೊಂದು ಕಣ್ಣಲ್ಲಿ ನೀರು ಬರಲೇಬೇಕು. ಅದು ನಮ್ಗೆ ಹಿಂದೂ ಧರ್ಮ, ನೈಜ ಹಿಂದೂ ಧರ್ಮ ಹೇಳಿಕೊಟ್ಟ ಪಾಠ. ಅವರಿಗೆ ಈ ಪುಕ್ಕಸಟ್ಟೆ ಹಿಂದುತ್ವವನ್ನು ಮಾತಾಡಿಕೊಂಡು ಕಡಿ ಬಡಿ ನಮ್ಮ ಹತ್ರ ಅದಿಲ್ಲ. ಅವನಿಗೆ ತಪ್ಪಾಗಿದೆ ಕ್ಷಮೆ ಕೇಳಿ ಬಂದು, ಇಲ್ವಾ ನಾನೇ ದೊಡ್ಡದು ಅಂತ ಅವನಿಗೆ ಒಂದು ದರ್ಪ ಇದೆಯಾ ಅದು ದೈವ ನೋಡ್ಕೊಳ್ತದೆ ಅಷ್ಟೇ. ಹಾಗಾದ್ರೆ ರಾಜಕೀಯ ದುರುದ್ದೇಶ ಅನ್ನೋದಿಲ್ಲ, ಜನ ಸೇರ್ಬೇಕು ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ ದಯವಿಟ್ಟು ಕ್ಷಮಿಸಿ. ಆ ತರ ದುರುದ್ದೇಶ ಇರ್ತಿದ್ರೆ ನಾವು ಫಸ್ಟ್ ಬೆಳೆ ತೋರಿಸಬೇಕಿದ್ದು. ಯಾಕೆ ಅಂತ ಹೇಳಿದ್ರೆ ಮಿಥುನ್ ರೈ ನೇತೃತ್ವದಲ್ಲಿ ಕ್ಲೀನಲಿಕೆ ಅಂತ ಶುರು ಮಾಡಿದ್ರು. ತುಳುನಾಡಿನ ಸಂಪ್ರದಾಯ ಸಂಸ್ಕೃತಿಯನ್ನು ಉಳಿಸಬೇಕು, ಹುಲಿವೇಷ ಕುಡಿತವನ್ನು ಉಳಿಸಬೇಕು ಅಂತ ದೃಷ್ಟಿಯನ್ನ ಮಿಥುನ್ ರೈ ಶುರು ಮಾಡಿದ್ರು. ಪಿಲಿಪರ್ಬ ಅಂತ ನೇರ ಮಜಾರಿ ಮಾಡಿದ್ದಾರೆ ಸರ್. ಸರಿ ಸರಿ ಈಗ ಅಲ್ಲ ಬೆಳಿಲಿ ಬೆಳಿಲಿ ಹುಲಿವೇಷ ತಂಡಗಳು ಬರಲಿ ನನ್ನ ಇಲ್ಲಿ ಪ್ರಶ್ನೆ ಬರ್ತಾ ಇರೋ ನಾನು ಅಲ್ಲಿ ಯಾರು ಕೂಡ ನಮ್ಮ ತುಳುನಾಡಿನ ಜಾನಪದ ಕಲೆಯನ್ನು ಅವಹೇಳನ ಮಾಡಿಲ್ಲ. ಇಲ್ಲಿ ನಾಟಕಕ್ಕೆ ಅವನನ್ನು ಹೇಳಿರುವಂತದ್ದು ಸರ್. ನನ್ನದು ಹೇಳಿದ ಕಾರಣ ಇದೆ, ಯಾಕೆ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಖುದ್ದು ಸ್ವರಾಜ್ ಶೆಟ್ಟಿ ಅವರ ಇಂಟರ್ವ್ಯೂ ಯೂಟ್ಯೂಬ್ ಅಲ್ಲಿ ಇದೆ. ಅವ್ರೊಂದು ಮಾತನ್ನು ಹೇಳ್ತಾರೆ, ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವ್ರೊಂದು ಮಾತನ್ನು ಹೇಳ್ತಾರೆ, ನನಗೆ ಬರುವ ಜನ್ಮ ಅಂತ ಇದ್ರೆ ಆ ಸಮುದಾಯವನ್ನು ಹುಟ್ಟಬೇಕು, ಯಾಕೆ ಅಂತ ಹೇಳಿ ನನಗೆ ಆ ದೈವದ ಚಾಕಿರಿಯನ್ನ ಮಾಡಬೇಕು ಅಂತ. ಅದು ಸರ್ ಹಿಂದುತ್ವ, ಅದು ಸ್ವರಾಜ್ ಶೆಟ್ಟಿಯ ಹಿಂದುತ್ವ. ಆ ದೈವ ದೇವರ ಮೇಲೆ ಇರುವಂತಹ ನಂಬಿಕೆ, ಭಯ, ಭಕ್ತಿ, ಅದು ಅದನ್ನು ನೋಡಿ ಕಲೀಲಿ ಅವರು. ಅದನ್ನ ರಾಜಕೀಯಕ್ಕೆ ಅವ್ರು ಹೋಲಿಸ್ತಾರಲ್ಲ, ಇವನಿಗೆ ಯಾವ ಮೆಟ್ಟಲ್ಲಿ ಹೊಡಿಬೇಕು ಅಂತ ನೀವು ಹೇಳಿ ಸರ್. ನನಗೆ ಬರ್ತೇನೆ. ಜೊತೆಗೆ ಕರೆಗಳು ಬರ್ತಾ ಇದೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಮಾಡಿದಾಗ ದಯಮಾಡಿ ಟಿವಿಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ನಾನು ಈ ಪ್ರಶ್ನೆಯನ್ನ ತಮ್ಮಣ್ಣ ಶೆಟ್ಟರ್ ಅವ್ರ ಜೊತೆ ಹೋಗ್ಬೇಕು. ಬಿಫೋರ್ ದಟ್ ನಾನೊಂದು ಆ ಒಂದು ದೃಶ್ಯಾವಳಿಗಳನ್ನ ಪ್ಲೇ ಮಾಡಿ ಅಲ್ಲಿರುವಂತಹ ಜನರ ಒಂದು ಸಂಖ್ಯೆ, ಜನಸಾಗರ ಇದೆ ಅಂತ ಹೇಳ್ತಾರೆ. ಕೆಲವರು 15,000 ಹೇಳ್ತಾರೆ, ಕೆಲವರು 16,000 ಹೇಳ್ತಾರೆ. ಒಟ್ಟಿನಲ್ಲಿ ಅಲ್ಲಿ ಜನ ಇರುವಂತದ್ದು ಮಾತ್ರ ಸತ್ಯ. ನೋಡುವಾಗ ಖುಷಿ ಆಗುತ್ತೆ, ಖುಷಿ ಮಾತ್ರ ಅಲ್ಲ ಹೆಮ್ಮೆ ಆಗುತ್ತೆ. ಎದೆ ತಟ್ಕೊಂಡು ಹೇಳಬೇಕು ನಾವೆಲ್ಲರೂ ಕೂಡ ತುಳುವರು, ನಮ್ಮ ತುಳುನಾಡಿನ ಒಂದು ಅತ್ಯದ್ಭುತವಾಗಿರುವಂತಹ ಈ ನಾಟಕ ಇಷ್ಟು ಜನರನ್ನ ಸೇರಿಸುತ್ತೆ ಅನ್ನುವಂಥದ್ದು ನನಗೆ ಹೆಮ್ಮೆ ಇದೆ. ಆ ಹೆಮ್ಮೆಯಿಂದಲೇ ಆ ಒಂದು ದೃಶ್ಯಗಳನ್ನ ಪ್ಲೇ ಮಾಡಿ ಯಾವ ರೀತಿ ಇದ್ರು ಅಲ್ಲಿ ಜನ. ಎಸ್, ಇದು ತಾವು ನೋಡ್ತಾ ಇರುವಂತಹ ಒಂದು ಜನಸಾಗರ ಶಿವದೂತೆ ಗುಳಿಗೆ ತೀರ್ಥಹಳ್ಳಿಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ 16,000 ಪ್ಲಸ್ ಕ್ರೌಡ್ ಇರುವಂತದ್ದು. ಎಸ್, ಎಸ್, ನನಗಂತೂ ಬಹಳಷ್ಟು ಹೆಮ್ಮೆ ಇದೆ. ಎದೆ ತಟ್ಟಿಕೊಂಡು ಹೇಳ್ತೀನಿ, ಶಿವದೂತ ಗುಳಿಗೆ ನಾಟಕ ಅತ್ಯದ್ಭುತವಾದಂಥ ನಾಟಕ. ಯಾಕಂದರೆ ತಾವು ಆ ಕ್ರೌಡನ್ನು ನೋಡಿದರೆ 16,000 ಜನರು, ಅಧಿಕ ಜನರು ಅಲ್ಲಿಗೆ ಬರ್ತಾರಂತ ಬಂದಾಗ ಆ ಕ್ರೌಡನ್ನು ನೋಡಿದರೆ ಇದು ಮುನ್ನೆಯ ಕಾರ್ಯಕ್ರಮ. ಇದೇ ಕಾರ್ಯಕ್ರಮವನ್ನು ನೋಡಿ ನಮ್ಮ ಅರಗ ಜ್ಞಾನೇಂದ್ರ ಸರ್ ಇದ್ದಾರಲ್ವಾ, ಈ ಒಂದು ವಿಚಾರವನ್ನ ಹೇಳಿರುವಂಥದ್ದು, ಏನೇನು ಗುಳಿಗೆ ಕೊಡ್ತಾರೆ ಅನ್ನುವಂಥದ್ದು ಮಾತಾಡ್ತೀನಿ ನಾನು. ಬಿಫೋರ್ ದಟ್ ಈ ಪ್ರಶ್ನೆನ ಕೇಳಬೇಕು. ಬಿಫೋರ್ ದಟ್ ಕರೆಗಳಿವೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಎಲ್ಲಿದೆ ಸರ್? ನಾವು ಉಡುಪಿಯಿಂದ ಅಜಿತ್ ಅಂತ. ಅಜಿತ್ ಅವರು ಉಡುಪಿಯಿಂದ, ಮಾತಾಡಿ ಸರ್. ಸರ್, ಅಂದ್ರೆ ಒಂದು 4 ವರ್ಷದ ಹಿಂದೆ ಅಂತ ನನಗೆ ಸರಿ ನೆನಪಿಲ್ಲ, ನಮ್ಮ ಉಳ್ಳಾಲ ಶಾಸಕರಿಲ್ವಾ,
ಅವರು ಒಂದು ಕಡೆ ಹೀಗೆ ಹೋಗಿದ್ರು ದೈವದಲ್ಲಿ ಪ್ರಸಾದ ತಗೊಳ್ಳಿಕ್ಕೆ. ಅಲ್ಲಿ ಕೊಟ್ರು ದೈವದ ಅವರಿಗೆ ಪ್ರಾರ್ಥನೆ ಮಾಡಿ, ಅವರು ಶಾಸಕರಾಗಲಿಕ್ಕೆ ವಿನ್ ಆಗ್ಲಿಕ್ಕೆ ಅಂತ. ಆವಾಗ ಕೊಟ್ರು, ಎಲ್ಲ ಪ್ರಸಾದ ಒಳ್ಳೇದು ಬಂತು, ಎಲ್ಲ ಬಂತು. ಮರು ದಿವಸ ನಮ್ಮ ಕಲ್ಲಡ ಪ್ರಭಾಕರ್ ಭಟ್ರು ಅದಕ್ಕೆ ಇದು ಮಾಡಿದ್ರು, ಅದು ದೈವ ನರ್ತಕ ಮಾತಾಡಿದ್ದ ಅಲ್ಲ, ದೈವವೇ ಕೊಟ್ಟದ್ದು. ನಮ್ಮ ಬಿಜೆಪಿಯಲ್ಲಿ ಅಂತದ್ದೆಲ್ಲ ಉಂಟು, ಇವರಾದ್ರೆ ಹೊರಗಿನವರು, ನಮ್ಮವರೇ 50 ವರ್ಷದಿಂದ ದೈವ ದೇವರನ್ನು ನೋಡಿಕೊಂಡವರೇ ಹೀಗೆ ಮಾತಾಡುವಾಗ ಅಂತ ಒಂದು ಅವರ ಜಾತಿಯವರಿಗೆ, ನಿಮ್ಮ ದೈವ ಆಡಿಸುವ ಜಾತಿಯವರಿಗೆ ಅವರು ಹಾಗೆ ಮಾತಾಡಿದಾಗ ಅದಕ್ಕೆ ನಾವೆಂತ ಉತ್ತರ ಕೊಡುದು ಹೇಳಿ? ಓಕೆ 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 ಸರ್ ಸರ್ ಎಸ್ ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮಸ್ತೆ, ರಘು ಅವರು ಎಲ್ಲಿಂದ ಸರ್? ಪಣಪಿಲಿಂದ ರಘು, ಮಾತಾಡಿ ಸರ್. ಹಲೋ ಸರ್, ದಯಮಾಡಿ ತಮ್ಮ ಟಿವಿಲಿ ಮ್ಯೂಟ್ ಮಾಡಿದ್ರೆ ಕರೆ ಕಟ್ ಆಗುತ್ತೆ, ಕರೆ ಕಟ್ ಮಾಡಿ. ಥ್ಯಾಂಕ್ ಯು. ಕಟ್ ಮಾಡಿ. ಕೇಳ್ತಾ ಇದೆಯಾ? ಕೇಳಿಸ್ತಾ ಉಂಟು. ನಮಸ್ಕಾರ. ತುಳುಟು ಮಾತಾಡಲ್ಲ? ಪಾತಿರ್ಲೆ ಸರ್, ರಘು ಸರ್, ಪಾತಿರ್ಲೆ ಕಾಲೇಜಿ ಅಂಕುಲು ಪಕ್ಷದ ಕುಲೆ ಬಿಜೆಪಿ ಆಂಡ ಉಂಡತ್ತೆ ಈನಿ ಎಂಕ್ಲೆಗ್ ಮೆಕ್ಲೆಡ್ದು ಪೋಡಿಗೆತ್ತು ಸಾಯ್ಬೇರ್ ನಕ್ಲೆಡ್ದು ದಾಲ ಪೋಡಿಗೆತ್ತು ಎಂಕ್ಲೆಗ್ ಇತ್ತೆ ನಮ್ಮ ಮಕ್ಳೆಡ್ದೇ ಪೋಡಿಗೆ ಆತು ನನ್ನ ಮೆಕುಲು ದ್ಯಾಗ್ ಬಂಡ ಆರು ಮೆಕುಲು ಊರಿಯೆಲ್ಲ ಪಾತಿರು ಎಂಚಿರೊಂದು ದೈವೆಲ್ಲ ವಿಷಯ ಇನಿ ಅಶ್ವತ್ಥನ ಇನಿ ಅರಗೆ ಜ್ಞಾನೇಂದ್ರಿಗೆ ಮೂರನೇ ಅಶ್ವಥ್ ನಾರಾಯಣ್ಗೆ ಐದು ಸಂಬು ಪಿರೋದಿಗೆ ಒಂದು ದೇವೇರ್ ನಕ್ಲೇನು ಮೆಕುಲು ಮಾನ ಮಾಡಿದ್ದು ಲಜ್ಜಾ ಕಟ್ಟಿದ್ ಬಿಟ್ಟಿರತ್ತನ್ನ ಮೆಕುಲು ಆರು ಒಳ್ಳೆರನ್ನ ಕತ್ತಲ್ ಸಾರು ಅರೆ ನಿಂಕುಲು ಭಾರಿ ಗೌರವ ತೂ ಒಂದಿತ್ತ ಕಾಂತಾರ ಪಿಕ್ಚರ್ ಬರ್ತೀನಿ ಕೊಂಚ ಅರಬೈದಿತ್ತಾರನ್ನ ಇತ್ತೆ ಓಲುಲ್ಲೆರನ್ನ ಅದು ಮೋನ ತೋಜಿ ಬಾವುಜೇರು ಈ MLA ನಕುಲು ಸೈಟು ಹೋಗ್ತಾರಣ್ಣ ಒಂದು ಪಾಠ ಆಗುದನ್ನ ಹಾಕ್ಲಿಕ್ಕೆ ಇಂಥ ವಿಷಯ ಎಂಕಲ್ನ ಆರಾಧ್ಯ ದೈವಾಗ ಮೆಕ್ಕಲು ಬಾಯಿ ಬತ್ತಿನಲ್ಲ ಏನಕ್ ಜಾಪಾಡಿ ಗೀಪಾಡಿಂದ ಏರನ್ ನಾವು ಮೆಕ್ಲೇನಿ ದೈವನು ಬುರ್ವಾನ ಈ ಸತಿ ಮೆಕ್ಕಲು ಓಟು ಇಂಚನೆ ಮಲ್ಪುರು ಎಂದೇರಿ ಈ ಸತಿ ಉಸರಾಟಮ್ಮ ನಮ್ಮ ಪೂರ ನಮ್ಮ ನನ್ನ ಬುರ್ ಪೂಜೆ ಮೆಕ್ಲೆ ನಾವ ಮೆಕ್ಲೆ ಗುಂಡತ್ತೆ ಬುಕ್ಕದ ಮಾರಾಟ ಹಾಕ್ಕೊಡ್ಬೇಕ್ಲೆದು ಅಕ್ಕಿ. ಓಕೆ ಸರ್, ಎಸ್ 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 ಸೊಲ್ಮೇಲು ಒಂದು ಇರ್ನ ಒಂಜಿ ಬೇಜಾರ ಪಾತ್ರ ಈರ್ ಪಾತ್ರ ಓದಲ್ಲ ಗುಡಂಜಿ ಕಾಲರ್. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ ಸರ್? ಭಟ್ಕಳದಿಂದ ಉದಯ್ ಪ್ರಭು ಅಂತ. ಉದಯ್ ಪ್ರಭು ಅವರು ಭಟ್ಕಳದಿಂದ. ಮಾತಾಡಿ ಸರ್, ಉದಯ್ ಪ್ರಭು ಅವರೇ. ನಾನು ಕಾಂಗ್ರೆಸ್ ವಕ್ತಾರರಿಗೆ ಕೇಳ್ತಾ ಇದ್ದೇನೆ. ಅಲ್ಲ, ದೇವರಿಗೆ ದೈವಗಳಿಗೆ ಅಪಮಾನ ಮಾಡುದು ಹಿಂದೂವಾದ ನಮ್ಗೆ ಎಲ್ಲವರಿಗೂ ನಾವು ವಿರೋಧ ಮಾಡ್ತೇವೆ. ನಮ್ಮ ದೇವರು ದೈವಗಳೆಲ್ಲ ಒಂದೇ, ಅದರಲ್ಲಿ ಯಾವುದೇ ಒಂದು ಇದಿಲ್ಲ. ಆದ್ರೆ ಇವತ್ತು ಇವರು ರಾಜಕೀಯಕ್ಕಾಗಿ ಇಂಥ ವಿಷಯವನ್ನು ತಗೊಂಡು ಮಾತಾಡ್ತಾ ಇದಾರೆ ಅಂದ್ಮೇಲೆ, ಹಿಂದೆ ಕೊರಗಜ್ಜ ದೈವವನ್ನ ಮುಸ್ಲಿಂ ಹುಡುಗರು ಶರೆ ಕೊಡ್ಕೊಂಡು ಆ ಮದುವೆ ಮಂಟಪದಲ್ಲಿ ಕೊರಗಜ್ಜ ದೈವವನ್ನು ಅವಮಾನಿಸಿದಾಗ ಇವ್ರು ಯಾರು ಮಾತಾಡ್ಲಿಲ್ಲ. ಅವಾಗ ಇವಾಗ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ರು. ಈಗ ರಾಜಕೀಯದ ಎದುರಿಗೆ ಇಲೆಕ್ಷನ್ ಇರೋದ್ರಿಂದ ಇವರೆಲ್ಲರೂ ಮಾತಾಡ್ತಾರೆ. ಓಕೆ ಓಕೆ ಓಕೆ. ಅವಾಗ ಕಾಂಗ್ರೆಸ್ ಮಾತಾಡಿಲ್ಲ. ಈಗ ನಾನು ದಿವಸದ 6 ತಾಸು ನಾನು ನ್ಯೂಸ್ ನೋಡ್ತೇನೆ. ಆವಾಗ ಕೊರಗಜ್ಜ ದೈವವನ್ನು ಅಮಾವಾಸ್ಯೆಗೆ ಯಾರು ಮಾತಾಡ್ಲಿಲ್ಲ. ಕಾಂಗ್ರೆಸ್ನವರು ಮಾತಾಡ್ಲಿಲ್ಲ, ಯಾವ ಹಿಂದೂ ಮಹಾಸಭಾವರು ಮಾತಾಡ್ಲಿಲ್ಲ. ಈಗ ಎಲ್ಲರೂ ಮಾತಾಡ್ತಾರೆ. ಅವರು ಶರೆ ಕೊಡ್ದು ಕೊರಗಜ್ಜನ ವೇಷ ಹಾಕಿ ಮುಸ್ಲಿಂ ಹುಡುಗರು ಕಾಸರಗೋಡದವರು ಯಾರು ಮಾತಾಡ್ಲಿಲ್ಲ. ಕಾಣಿಕೆ ಡಬ್ಬೆಯಲ್ಲಿ ಕಾಂಡೋಮ್ ಹಾಕಿದ್ರು, ಅವಾಗೆಲ್ಲ ಏನು ಅದ್ರ ಬಗ್ಗೆ ಏನು ಇದು ಮಾಡ್ಲಿಲ್ಲ. ಈಗ ರಾಜಕೀಯ ಇಲೆಕ್ಷನ್ ಹತ್ರ ಬರೋದ್ರಿಂದ ಎಲ್ಲರೂ ಮಾತಾಡ್ತಾ ಇದ್ದಾರೆ. ದೇವರ ಬಗ್ಗೆ ದೈವದ ನಮ್ಗೆ ಇದಿಲ್ಲ. ನಾನು ಎಲ್ಲ ದೈವವನ್ನ ನಂಬ್ತೇನೆ, ಎಲ್ಲ ದೇವರನ್ನ ಕೈ ಮುಗಿತೇನೆ, ನಮ್ಗೆ ಅದ್ರ ಬಗ್ಗೆ ಏನು ಇದಿಲ್ಲ. ಆದ್ರೆ ನಾವು ಎಲ್ಲವನ್ನು ಏಕದೃಷ್ಟಿಯಿಂದ ನೋಡ್ಬೇಕು. ಅದು ಈ ರಾಜಕೀಯ ಇದೆ ಅಂತ ಮಾತಾಡೋದಲ್ಲ. ಇದೇ ನನ್ನ ಕ್ವಶನ್. ಸರಿ ಸರ್, ಉದಯ ಪ್ರಭು ಅವರೇ ದಯಮಾಡಿ ಉತ್ತರ. ಕಾಂಗ್ರೆಸ್ ಅವ್ರ ಜೊತೆ ಪ್ರಶ್ನೆಯನ್ನೇ ಕೇಳಿರುವಂತದ್ದು. ಸರ್, ಏನು ಗೊತ್ತಾ, ಇವರಿಗೆ ಮೋಸ್ಟ್ಲಿ ಮರವು, ಈಗ ನಮ್ಮ ಅಭಿಷೇಕ್ ಹೇಳಿದಾಗೇನೆ ಮರವು ಜಾಸ್ತಿ.
ಇದೇ ವೇದಿಕೆಯಲ್ಲಿ ನಾವು ಕುತ್ಕೊಂಡು ಆ ಎರಡು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ, ನಾವು ಗಲಾಟೆಗಳನ್ನ ಮಾಡಿದ್ದೇವೆ. ಪ್ರಾಯಶಃ ಭಾರತೀಯ ಜನತಾ ಪಕ್ಷದವರೇ ಅದರೊಳಗೆ ಹಿಂದೇಟು ಹಾಕಿದವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಅವರಿಗೆ ಹಿಂದೂ ಮಹಾಸಭಾದ ಹೆಸರನ್ನೆತ್ತುವ ನೈತಿಕತೆ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ನಾವು ಆವತ್ತು ಹೋರಾಟ ಮಾಡಿದವರೇ, ನಾವು ಆ ವಿಚಾರದಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಕುತ್ಕೊಂಡದ್ದೇ ನಾನು. ಆಗ ಇವರು ಎಲ್ಲಿದ್ರು ಹಾಗಾದ್ರೆ? ಇಡೀ ರಾಷ್ಟ್ರದಾದ್ಯಂತ ನಾನು ಕೇಳ್ತಾ ಇದ್ದೇನೆ, ಸ್ವಾಮಿ ನಿಮಗೆ ಇನ್ನೊಂದು, ನಂಜನಗೂಡಿನಲ್ಲಿ ನಿಮ್ಮದೇ ಪಕ್ಷದವರು 800 ವರ್ಷದ ಹಳೆ ದೇವಸ್ಥಾನ ಹೊಡೆದಾಕಿದ್ರಲ್ಲ, ಆಗ ನಿಮ್ಗೆ ಹಿಂದುತ್ವ ನೆನಪಾಗಿಲ್ವಾ? ಆಗಿಲ್ವಾ? ಇಡೀ 3.5 ವರ್ಷದಲ್ಲಿ 166 ದೇವಸ್ಥಾನಗಳನ್ನು ಹೊಡೆದಾಕಿದ್ರಲ್ಲ, ಒಂದೇ ಒಂದು ಚರ್ಚ್ ಇದೆಯಾ ಅದ್ರೊಳಗೆ? ಒಂದೇ ಒಂದು ಮಸೀದಿ ಇದೆಯಾ? ಹೇಳಿ, ಎಲ್ಲೋಗಿದ್ರಿ ಅವಾಗ ನೀವು? ನಿಮಗೇನು ಧ್ವನಿ ಇರಲಿಲ್ವಾ? ಹೇಳಿ, ಮಾತಾಡ್ಬೇಕಾದ್ರೆ ತಿಳಿದು ಮಾತಾಡಿ ಹಿಂದೂ ಮಹಾಸಭಾದ ಬಗ್ಗೆ, ಜ್ಞಾನ ಇರಲಿ ನಿಮಗೆ. ಸರಿ, ಕಾಲ್ ಕಟ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಇದು ಪ್ರಶ್ನೆನ ನಿಮ್ಮಲ್ಲಿ ಪಾಸ್ ಮಾಡ್ತೀವಿ. ಯಾಕಂತ ಬಂದಾಗ ಆ ಬಾರಿ ಯಾಕೆ ಮಾತಾಡಿಲ್ಲ, ಈ ಬಾರಿ ಯಾಕೆ ಮಾತಾಡ್ತೀರಿ ಅನ್ನುವಂತ ಅವ್ರ ಪ್ರಶ್ನೆ. ನಾವು ಮಾತಾಡಿದ್ದೇವೆ ಸರ್, ತಮ್ಮ ಜ್ಞಾಪಕಕ್ಕೆ ನಾನು ಹೇಳ್ತೇನೆ, ಆ ಒಂದು ಕೊರಗಜ್ಜನ ಘಟನೆ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸಿದ್ದೆವು. ತರ್ಕ ಕೂಡ ನಡೆದಿದೆ, ಬೇಕಾದ್ರೆ ದಾಖಲೆಗಳ ಸಮೇತ ನಾನು ಇಲ್ಲಿ ಕೊಡ್ತಲಿಕ್ಕೆ ರೆಡಿ ಇದ್ದೇನೆ, ಆಯ್ತಾ? ಎರಡನೇ ವಿಚಾರ, ಅಲ್ಲಿ ಅವ್ರು ಹೇಳಿದ್ರಲ್ಲ ಡಬ್ಬಿಗೆ ಬೇಡದ ವಸ್ತುವನ್ನು ಹಾಕಿದ್ರು ಅಂತ ಹೇಳುವಂತದ್ದು, ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಕೈ ಭೋಗದಲ್ಲಿ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ. ಆ ಕ್ಷೇತ್ರದಲ್ಲಿ ಯಾವುದೆಲ್ಲ ದೈವಗಳಿದೆ ಅಂತ ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ. ಅವರಿಗೆ ಕಾಲ್ ಮಾಡಿ ಅವರು ಹೇಳಿ ಆ ಕ್ಷೇತ್ರದಲ್ಲಿ ಬೇರೆ ಯಾವ ದೈವಗಳಿದೆ ಅಂತ ಹೇಳಿ, ಆಯ್ತಾ? ಎಲ್ಲೇ ಕೂತ್ಕೊಂಡು ಮಾತಾಡುದಲ್ಲ ಸರ್, ಎಲ್ಲೇ ಕೂತ್ಕೊಂಡು ಮಾತಾಡುದಲ್ಲ. ಇಷ್ಟು ಸರಿ, ನನಗೆ ಯಾವ್ದು ನನಗೆ ಭೇದ ಭಾವ ಇಲ್ಲ ಸರ್, ನಾನು ಸರ್ವಧರ್ಮವನ್ನ ಒಪ್ಪಿಕೊಂಡವ ಸರ್. ಕಾಸಿಂ ಸಾಹೇಬ್ರ ಬಗ್ಗೆ ಗೊತ್ತಿದೆಯಾ? ಕೊರಗಜ್ಜನ ಒಬ್ಬ ಅಪರ ನಂಬಿಕೆ ಇದ್ದಂತ ಒಬ್ಬ ವ್ಯಕ್ತಿ, ತೀರಿ ಹೋಗುವವರೆಗೆ ಕೂಡ ಅಜ್ಜನಿಗೆ ದೀಪ ಇರ್ತದಂತ ವ್ಯಕ್ತಿ, ಅಂತವರ ಹೋಗಿ ಕಾಲಿಡಿದು ಬರ್ಲಿ ಸರ್. ಇವರು ಎಲ್ಲ ಒಳ್ಳೆಯವರು ಅಂತಲ್ಲ, ಎಲ್ಲ ಕೆಟ್ಟವರು ಅಂತಲ್ಲ ಸರ್. ಎಲ್ಲಾ ಧರ್ಮದಲ್ಲೂ ಎಲ್ಲಾ ರೀತಿಯ ಜನಗಳು ಇದ್ದಾರೆ, ಆಯ್ತಾ? ಕೇವಲ ರಾಜಕೀಯಕ್ಕೋಸ್ಕರ ಬಣ್ಣವನ್ನು ಬಳಸುವುದು ಬೇಡ, ಮತ್ತೆ ವಿಷಯಾಂತರ ಮಾಡುವುದು ಬೇಡ. ವಿಷಯಾಂತರ ಮಾಡಲಿಕ್ಕೆ ರೆಡಿ ಇದ್ರೆ ನಮ್ಮ ಹತ್ರ ಅನೇಕ ದಾಖಲೆಗಳಿದೆ ಸರ್. ಮತ್ತೊಂದು ವಿಚಾರ ತಮ್ಮ ಮುಂದೆ ಹೇಳಬೇಕು. ಜಪಾನ್ ಮಾತ್ರ ಏನಿದೆ ಅಂತ ಹೇಳುವಾಗ ನಾನು ಕ್ಯೂರಿಯಾಸಿಟಿಯಲ್ಲಿ ಸರ್ಚ್ ಮಾಡಿದೆ. ಬಟ್ ಈ ವೇದಿಕೆಯಲ್ಲಿ ನಾನು ಹೇಳುವಂಥದ್ದು ಸರಿಯಲ್ಲ, ಸೂಕ್ತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು 60 ವರ್ಷದವರು ಕೂಡ ನೋಡ್ತಾ ಇರ್ತಾರೆ. ಜಪಾನಿ ಮಾತ್ರ ನಮ್ಮ ತಮ್ಮನ ಸಾಹೇಬರು ಮಾತನ್ನು ಹೇಳಿದ್ರು, ಜುಲಾಬಿ ಸುರವಾಗುವಂತ ಹಾಕುವಂತ ಮಾತ್ರ, ಅದು ಹೌದು, ಅದು ಕೂಡ ಇದೆ. ಅದರ ಜೊತೆಯಲ್ಲಿ ತಾನು ನಿಮಗೆ ಪರ್ಸನಲ್ ಆಗಿ ಹೇಳುವಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲ, ಯಾಕೆಂತ ಹೇಳಿದ್ರೆ ನಾವು ಹೇಳದಿದ್ರೆ ನಾನು ಖಾಲಿ ದೂರನ್ನು ಕೊಟ್ಟಾಗ ಆಗ್ತದೆ, ನಾನು ಅಪಪ್ರಚಾರ ಮಾಡಿದಾಗ ಆಗ್ತದೆ, ಸುಳ್ಳು ಸಂಗತಿ ಎಬ್ಬಿಸಿದಾಗ ಆಗ್ತದೆ. ದಯವಿಟ್ಟು ಕ್ಯಾಮರಾಗೆ ತೋರಿಸುದಿಲ್ಲ. ಯಾಕೆಂತ ಹೇಳಿದ್ರೆ ಮಕ್ಕಳು ನೋಡ್ತಾರೆ ಸರ್, ಇದು ನೋಡಿ ಜಪಾನಿ ಅಂತ ಹೇಳಿದ್ರೆ ಇದು ಮಾತ್ರ ಇದು ಬರ್ಲಿ ಸರ್. ದಕ್ಷಿಣ ಜಿಲ್ಲೆಗೆ ನಾನು ನೋಡ್ತೇನೆ, ಇವರ ಬಾಯಲ್ಲಿಂತ ಮಾತುಗಳ ಇವ್ರದ್ದು ಕಲ್ಚರ್ ಅನ್ನು ತೋರಿಸ್ತದೆ. ಈ ಮಾತ್ರೆ ಇದು ಮಾತೃ ದೇವಭಾವ ಇವರು ಮಾತಾಡುದು. ಬರ್ಲಿ ಸರ್ ಬಿಜೆಪಿ ಅವರು, ಇವರ ಕ್ಯಾರೆಕ್ಟರ್ ನ ತೋರಿಸ್ತದೆ ಸರ್. ಈ ಮಾತ್ರೆಯನ್ನು ಬಳಸುದು ನಿಜಕ್ಕೂ ನನ್ಗೆ ಗೊತ್ತಿರಲಿಲ್ಲ. ಆದಷ್ಟು ತಾಳ್ಮೆಯಲ್ಲಿದ್ದೆ. ಎಲ್ಲ ಕೂತ್ಕೊಂಡು ಮಾತಾಡ್ತಾನೆ ಅಂತ ಆದ್ರೆ ಇಲ್ಲಿ ಬರುದಿಲ್ಲ ಅಂತ ಆದ್ರೆ ನಮ್ಮ ಹತ್ರ ಕೂಡ ಇದೆ ಸರ್. ನಾವು ರಾಜಕೀಯ ಮಾಡುದಿಲ್ಲ ದೇವಗಳ ವಿಚಾರ, ಅದಕ್ಕೆ ಸುಮ್ಮನಿದ್ದೇವೆ ಅಷ್ಟೇ. ನಾನಿವತ್ತು ಬಂದದ್ದೇ ಅದಕ್ಕೋಸ್ಕರ. ನೆನಪಿಡಿ, ಆ ಜಪಾನ್ ಮಾತ್ರೆ ಅಂತ ಒಂದು ಮಾತು ಬಂತಲ್ಲ, ಆ ಮನುಷ್ಯನ ಇಡೀ ಜೀವನ ಚರಿತ್ರೆ, ಕಲ್ಚರ್ ಹೊರಗೆ ಬಂದಿದೆ. ದೈವಾರಾಧನೆಯನ್ನು ಆ ಭಾಷೆಯಲ್ಲಿ ಅವನು ಮಾತಾಡಿದಲ್ಲ. ಸರ್, ನನ್ನೊಂದು ಪ್ರಶ್ನೆ, ಜಪಾನ್ ಮಾತ್ರ ಜಪಾಳ್ ಮಾತ್ರ ಎಂತದು? ಜಪಾನ್ ಮಾತ್ರ ಸ್ಪಷ್ಟ, ಜಪಾನ್ ಸ್ಪಷ್ಟ, ಅದಕ್ಕೆ ಮಾತೆ ಜಪಾನ್ ಅಭಿಷೇಕ ಅದೇ ಸರ್. ಅದಲ್ಲ ಅಲ್ಲಲ್ಲ, ನಾವು ಶಾಲಾ ದಿನಗಳಲ್ಲಿ ನಮ್ಗೆ ಸಾಧಾರಣ ಆದಿತ್ತು, ಆಗ ಜಪಾನ್ ಮಾತ್ರ ಪಾಡ್ಲಿ ಅಂತ ಹೇಳ್ತಿತ್ತು. ಕುದುರೆ ಕುದುರೆ ಅದನ್ನು ಯಾಕೆಂತ ಹೇಳಿದ್ರೆ ಹೊಟ್ಟೆ ಅಪ್ಸೆಟ್ ಆಗ್ತದೆ, ಅದನ್ನು ನೋಡಿ ತಮಾಷೆ ಮಾಡುವಂತದ್ರಲ್ಲಿ ಇರ್ತದೆ, ಅದು ಇತ್ತು. ಬಟ್ ಈಗ ಜಪಾನ್ ಮಾತ್ರ ಅಂತ ಹೇಳಿದ್ರೆ ಇದು ಸರ್ ಪ್ರಸ್ತುತವಾಗಿ ಜಪಾನ್ ಮಾತ್ರ. ಹಾಗೆ ನೋಡಿ, ಅವರು ಮತ್ತೆ ಈಗ ಬಾರಿ ಖುಷಿ ಆಯ್ತು. ಅಭಿಷೇಕ್ ಅವರು ಹೇಳಿದ್ರು, ಇಲ್ಲ ಕುರಗಜ್ಜನ ಕಟ್ಟೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮಗೆ ಈ ರೋಷಗಳು, ಈ ಆವೇಶಗಳು ಈಗಲ್ಲ, ಮುಂಚೆ ಬರಬೇಕಿತ್ತು. ದಯವಿಟ್ಟು ನಿಮಗೆ ನಾನು ಹೇಳ್ತಾ ಇದ್ದೇನೆ, ಎದೆತಟ್ಟಿ ಹಿಂದೂಗಳಂತ ಹೇಳಿ ನಿಮ್ಮ ಕೆಲಸಗಳನ್ನು ಮಾಡಿ. ಪಕ್ಷ ಅಂತ ಹೇಳಿದ್ರೆ ಒಂದಕ್ಕೆ ಯಾರು ಮಾರ್ಕೊಳ್ಬೇಡಿ. ನಾನು ಹೇಳೋದು ಇಷ್ಟೇ, ನಮಗೆ ಈಗ ಯಾರಿಗೂ ನಮಗೆ ಬುದ್ಧಿವಾದ ಹೇಳಲಿಕ್ಕೆ, ಧರ್ಮ ಬೋಧಿಸಲಿಕ್ಕೆ, ನಮಗೆ ವಿಚಾರಧಾರಣೆ ಕೊಡಲಿಕ್ಕೆ ರಾಜಕೀಯದ ಅಗತ್ಯ ಈ ಕ್ಷಣದಲ್ಲಿ ಇಲ್ಲ. ಈ ಕ್ಷಣದಲ್ಲಿ ಇರಬೇಕಂತ ನಮಗೆ ಶಾಂತಿಯುತ ಬದುಕಬೇಕು, ಬೇಕಾಗುವ ಅಭಿವೃದ್ಧಿ ಕಾರ್ಯಗಳು ಬೇಕು, ಎಲ್ಲ ವಿಚಾರಧಾರೆಗಳು ಬೇಕು. ಈಗ ಇವ್ರು ಹೇಳಿದ್ರೆ, ಇವ್ರು ಏನು ಗೊತ್ತಾ ನಿಮಗೆ, ದಯವಿಟ್ಟು ನಿಮಗೆ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ ಅವರೇ, ನೀವು ಸ್ವಲ್ಪ ಯುವಕರಿದ್ದೀರಾ, ಪಕ್ಷ ನಮಗಿಲ್ಲ, ನನ್ನ ಹತ್ರ ಇರೋದು ಒಂದೇ ಒಂದು ಓಟು, ಅದು ಯಾರು ಅಭಿವೃದ್ಧಿ ಇದೆ, ಯಾರು ಖುಷಿ ಇದೆ ಅವನಿಗೆ ಹಾಕುವಂಥದ್ದು. ಇವತ್ತಿನವರೆಗೆ ನನ್ನ ಸಾಧಾರಣ 18-20 ವರ್ಷಗಳ ಇದರಲ್ಲಿ ಯಾವುದೇ ಒಂದು ಕಾರಣಕ್ಕೂ ರಾಜಕೀಯದ ಬಾವುಟ ಆಗಲಿ ನಾನು ಎತ್ತಲಿಲ್ಲ. ಎಲ್ಲರ ಹತ್ರ ಒಳ್ಳೆಯವರ ಹತ್ರ ಒಳ್ಳೆಯ ರೀತಿಯ ಭಾವನೆ ಇದೆ. ಜನಾರ್ದನ ಪೂಜಾರಿಯವರ
ಪ್ರಭಾವವು ನಮಗೆ ಬಿದ್ದಿದೆ. ಯಡಿಯೂರಪ್ಪನವರ ಇದರ ನಮಗೆ ಅಭಿಮಾನ ಇದೆ. ನಾನು ಅನೇಕ ಕಡೆಗಳಲ್ಲಿ ಬಂಟ್ವಾಳದ ರುಕ್ಮಯ ಪೂಜಾರಿ ರಮಾತ್ರ ಈ ಪದ್ಮನಾಭ ಕೊಟ್ಟಾರಿ ಇಂಥ ವ್ಯಕ್ತಿಗಳ ಮೇಲೆಯೂ ನಮಗೆ ಅಭಿಮಾನ ಇದೆ. ಯಾಕಂದ್ರೆ ಅವರ ರಾಜಕಾರಣ ಹೇಗಿತ್ತಂತ ಹೇಳಿದ್ರೆ ಅಲ್ಲಿ ಅವರಿಗೆ ಅವರೊಬ್ಬ ಜನನಾಯಕರ ಆದದ್ದೇ ಒಬ್ಬ ಸಮಾಜ ಸೇವಕರಾಗಿ. ಇವರೆಲ್ಲ ನೇರ ಪ್ರಮೋಷನ್ ಬಂದವರಲ್ಲ. ಈಗ ಅದಿರ್ಲಿ, ಅದು ಅವರಿಗೆ ಬಿಟ್ಟದ್ದು. ನಾನು ನಿಮ್ಗೆ ಅಭಿಷೇಕ್ ಅವರೇ ಈ ಸಮಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಕಾರ್ಕಳದಲ್ಲಿ ನಮ್ಮ ದೈವಗಳಿಗೆ ದೊಡ್ಡ ಮಟ್ಟದ ಅಪಮಾನ ಆಗಿದೆ. ಪರಶುರಾಮ ದೇವರನ್ನು ಕೆಳಗೆ ಇಡಿ ಮೇಲೆ ಇಡಿ ನಾನು ಹೇಳುವುದಲ್ಲ, ಅದು ಇದ್ದ ಜಾಗದಲ್ಲಿ ನಮ್ಮ ದೈವಗಳನ್ನು ಮೇಲೆತ್ತಿ, ನಮ್ಮ ದೈವ ನಿಮಗೆ ರಾಜಕೀಯ ಇದೆ, ನಾವು ಹೋರಾಟ ಮಾಡುವಂಥದ್ದು ಜನರಿಗೆ ನಾವು ಮುಟ್ಟಿಸೋದು ಅಷ್ಟು ಕೆಲಸ ಮಾಡ್ಬೋದು. ನಿಮ್ಮ ಹಿಂದೆ ಒಂದು ರಾಷ್ಟ್ರೀಯ ಪಕ್ಷದ ಒಂದು ಸಿದ್ಧಾಂತ ಇದೆ, ಹೋರಾಟ ಮಾಡಿ, ನಾಳೆಯಿಂದಲೇ ಹೋರಾಟ ಮಾಡಿ, ಕಾರ್ಕಳದಲ್ಲಿ ದೈವಗಳಿಗೆ ಆದ ಅಪಮಾನವನ್ನ ಧಿಕ್ಕರಿಸಿ. ಅದು ಮಾತ್ರ ಅಲ್ಲ, ಕಳೆದ 4-5 ವರ್ಷಗಳಲ್ಲಿ ತುಳುನಾಡಿನಾದ್ಯಂತ ಅನೇಕ ಕಡೆ ಕಾಂಪ್ರಬೈಲ್ ಉಳ್ಳಾಲ್ತಿ ದೈವದ ಪುರಾತನ ಭಂಡಾರವೊಂದನ್ನ ಉದ್ದೇಶಪೂರ್ವಕವಾಗಿ ತಂದ ಜಾಗದಿಂದ ಮರಳಿ ಕೊಡಲಿಲ್ಲ. ಇವತ್ತಿಗೂ ದೈವಾರಾಧನೆ ಕಲೆಗೆ ಅಪಮಾನ ಆಗಿದೆ. ಇಂಥ 100 ಕೇಸುಗಳು ಇವತ್ತು ಧಾರ್ಮಿಕ ದೇವಸ್ಥಾನದ ಕ್ಷೇತ್ರಗಳು ಕೋರ್ಟುಗಳಲ್ಲಿದೆ. ಅನೇಕ ಗುತ್ತಿನ ಮನೆಗಳಿಗೆ ಅಪಮಾನಗಳಾಗಿದೆ. ದೈವಾರಾಧನೆಯ ಕ್ಷೇತ್ರದಲ್ಲಿ ಎಲ್ಲಿಯೂ ಸಾಂಪ್ರದಾಯಬದ್ಧ ಸೇವೆಗಳಾಗುವುದಿಲ್ಲ. ಎಲ್ಲವೂ ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಮತ್ತೆ ಜನರನ್ನು ಒಪ್ಪಿಸುವಂತ ಬೇರೆ ಬೇರೆ ರೀತಿಯ ಕೆಲಸಗಳಾಗ್ತಾ ಇದೆ. ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೇನೆ, ಯಾರನ್ನು ಮಾರ್ಕೊಳ್ಳಿಲ್ಲ. ನಿಮ್ಗೂ ಸಾಧ್ಯತೆ ಇದೆ, ಹೋರಾಟ ಮಾಡಿ. ನೀವು ಒಂದು ಕಡೆ ನೀವು ಹಿಂದೂಗಳಂತ ಹೇಳಲಿಕ್ಕೂ ಭಯ ಪಡುವುದು ಒಂದು ಕಡೆ ಈ ತುಷ್ಟೀಕರಣ, ನಿಮ್ಮ ಮುಖಸ್ತುತಿಗಳು ಯಾವುದು ಬೇಡ, ಹೋರಾಟ ಮಾಡಿ. ನಮಗೆ ಈಗ ಹೋರಾಟದ ಅವಶ್ಯಕತೆ ಇದೆ. ಯಾಕಂತ ಹೇಳ್ತೆ ಇಲ್ಲಿ ತುಳುವಿಗೆ ಅಪಮಾನ ಆಗಿದೆ, ದೇವಾರಾಧನೆಗೆ ಅಪಮಾನ, ಯಾವ ತುಟಿ ಬಿಚ್ಚುವುದಿಲ್ಲ. ತುಳುನಾಡಿಗೆ ಬೇಕಾಗುವಂತ ಎಷ್ಟು ಸಂಘಟನೆಗಳಿದೆ, ತುಳುನಾಡಿನ ಸಂಘಟನೆಗಳು ಎಷ್ಟಿದೆ, ತುಳು ಸಾಹಿತ್ಯ ಅಕಾಡೆಮಿ ಇದೆ. ಅದರ ಮುಂಚೆ ನಾವು ತುಳುವಿಗೆ ಬೇಕಾಗಿ ನಾವು ಹೋರಾಟ ಮಾಡುವವರು, ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಮಾಡುವವರು, ಜನರನ್ನು ಮಾತಾಡಿಸುವವರಿದ್ದಾರೆ, ಅನೇಕ ನಾಯಕರಿದ್ದಾರೆ, ಅನೇಕ ಧರ್ಮದರ್ಶಿಗಳಿದ್ದಾರೆ, ಅನೇಕ ಯಾಕೆ ಮಾತಾಡುದಿಲ್ಲ? ಹೀಗೆ ಮಾತಾಡಿದ್ರೆ ಏನ್ ಕತೆ? ನಮ್ಮ ಕತೆ ಏನು? ನಮ್ಮ ಈ ನಾಳೆ ಇದು ನಮ್ಮ ಭಾಷೆಗಾಗ್ಲಿ ಸಂಸ್ಕೃತಿಗಳಿಗೆ ತೊಂದರೆಗಳಾದಾಗ ಯಾರು ಕೇಳುದು? ಯಾರ ಹತ್ರ ಕೇಳಬೇಕು? ನಮಗೆ ಯಾರೇ ಆಗ್ಲಿ, ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ, ಅದು ಪ್ರಶ್ನೆ ಅಲ್ಲ. ತುಳುನಾಡು ತೊಂದರೆ ಆಗಿದೆ, ದಯವಿಟ್ಟು ಹೋರಾಟ ಮಾಡಿ, ಮುಂಚೂಣಿಗೆ ಬನ್ನಿ, ಎದುರು ಬನ್ನಿ, ಅಂತವರನ್ನು ವಿರೋಧಿಸಿ, ನಿಮಗೆ ಜನರು ಬೆಂಬಲ ಮಾಡ್ತಾರೆ. ಸರಿ. ಈಗ ನನ್ಗೆ ಬಹಳಷ್ಟು ಆಗದಿಂದ ಮಾತಾಡುವಂತಹ ಪದಗಳೇ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಬೇಸರ ಆಯ್ತು. ಅಭಿಷೇಕ್ ಉಳ್ಳಲ್ ಅವರು ತೋರಿಸಿದಂತಹ ಒಂದು ಫೋಟೋ ನೋಡಿದಾಗ, ಅಂದ್ರೆ ಮೊಬೈಲ್ ಅಲ್ಲಿ ಗೂಗಲ್ ಸರ್ಚ್ ಅಲ್ಲಿ ಜಪಾನ್ ಮಾತ್ರೆ ಏನಂತ ಟೈಪ್ ಹಾಕಿದ್ರೆ ಜಪಾನಿ ಟ್ಯಾಬ್ಲೆಟ್ ಅಂತ ಹಾಕಿದ್ರೆ ಅದೇ ಬರುತ್ತೆ. ಓಕೆ, ಜಪಾನಿ ಟ್ಯಾಬ್ಲೆಟ್ ಅಂತ ಹಾಕಿದ್ರೆ ಆ ಒಂದು ಮಾತ್ರೆ ಚಿತ್ರ ಬರುತ್ತೆ ಅಂತೆ. ಬಹಳಷ್ಟು ಬೇಸರ ಆಯ್ತು ಅದನ್ನು ನೋಡಿದಾಗ. ಇಫ್ ದೇರ್ ಇಸ್ ಅರಗ ಜ್ಞಾನೇಂದ್ರರು ಅದೇ ಮೈಂಡ್ ಸೆಟ್ ಅಲ್ಲಿ ಹೇಳಿದ್ರೆ, ನಿಜವಾಗ್ಲೂ ಹೇಳ್ತಾರೆ, ನೋ ಡೌಟ್ ಅವರಿಗೆ ಉಳಿಗಾಲವೇ ಇಲ್ಲ. ಆಸ್ ಎ ನಿರೂಪಕನಾಗಿ ಹೇಳ್ತಾ ಇರುವಂತದ್ದು, ಪತ್ರಕರ್ತನಾಗಿ ಹೇಳ್ತಾ ಇರುವಂತದ್ದು, ಅವರಿಗೆ ಉಳಿಗಾಲವೇ ಇಲ್ಲ. ಒಂದ್ ವೇಳೆ ಆ ಮೈಂಡ್ ಸೆಟ್ ಅಲ್ಲಿ ಹೇಳ್ತಾ ಇದ್ರೆ, ಸೊ ಏನೋ ಇಲ್ಲ, ಗೊತ್ತಿಲ್ಲ, ಗುಳಿಗೆ ಅಥವಾ ಮಾತ್ರೆಯ ನೆಪದಲ್ಲೇ ಹೇಳ್ತಾ ಇದ್ರೆ ಅದು ಅವರಿಗೆ ಬಿಟ್ಟಿರುವಂತದ್ದು, ನಮ್ಗಳಿಗೆ ಗೊತ್ತಿಲ್ಲ. ಆದ್ರೆ ಯಾವತ್ತೂ ಕೂಡ ಒಳ್ಳೇದಲ್ಲ. ಇಂತಹ ಅಪಹಾಸ್ಯಗಳು, ಇಂತಹ ಚೀಪ್ ಟ್ರಿಕ್ಸ್ಗಳು, ಇಂತಹ ಚೀಪ್ ಪಾಲಿಟಿಕ್ಸ್ಗಳು ಯಾವತ್ತೂ ಕೂಡ ಒಳ್ಳೇದಲ್ಲ. ನಾನು ನೇರವಾಗಿ ತಮ್ಮಣ್ಣ ಶೆಟ್ಟರಲ್ಲಿ ತಮಗೆ ನಾನು ಕೇಳ್ತೀನಿ, ಯಾಕಂದ್ರೆ ಬಹಳಷ್ಟು ದೈವಾರಾಧನೆ ವಿಚಾರವಾಗಿ ತಾವು ಮಾತನಾಡಿದವರು, ನೋಡಿದವರು. ಈ ಒಂದು ಶಿವದೂತ ಗುಳಿಗೆಯಿಂದ ಇವರ ಆರೋಪ ಏನು, ಅರಗ ಜ್ಞಾನೇಂದ್ರ ಆರೋಪ ಏನು ಅಂತ ಹೇಳಿದ್ರೆ, ಶಿವದೂತ ಗುಳಿಗೆಯ ಬಗ್ಗೆ ನಾನು ಮಾತಾಡಿಲ್ಲ, ಕುಡಿಯಲ್ ಬೈಲವರ ಬಗ್ಗೆ ನಾನು ಮಾತಾಡಿಲ್ಲ, ಗುಳಿಗೆನ ಮೇಲೆ ಅಪಾರವಾಗಿನ ಗೌರವ ಇದೆ. ಆದ್ರೆ ಕಾಂಗ್ರೆಸ್ಸಿನವರು ಇದನ್ನು ರಾಜಕೀಯ ದುರುದ್ದೇಶದಿಂದ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಇದು ಅವರ ಆರೋಪ. ಆಸ್ ಎ ವೀವರ್ ಆಗಿ ನಾನು ಅವ್ರ ಹತ್ರ ನಿಮ್ಮಲ್ಲಿ ನಾನು ಕೇಳ್ತೇನೆ, ಏನ್ ಹೇಳ್ತೇನೆ ನೋಡಿ. ಇದಕ್ಕೆ ಕಲೆಗೆ ಒಂದು ಧರ್ಮ, ಒಂದು ರಾಜಕೀಯ, ಇದು ಚೌಕಟ್ಟೆ ಇಲ್ಲ. ಈಗ ರಾಜಕೀಯ ಎಂಬುದು ನಿಮ್ಮ ಒಂದು ಆಯ್ಕೆ ಅಷ್ಟೇ. ನಿಮ್ಗೆ ಈಗ ಒಬ್ಬ ಹಿಂದೂವಿಗೆ ಕಾಂಗ್ರೆಸ್ಸಿಗೆ ಓಟ್ ಆಗ್ಬಹುದು, ನಾನೊಬ್ಬ ಈಗ ಹಿಂದೂ ಆಗಿ ಬಿಜೆಪಿಗೆ ಓಟ್ ಆಗ್ಬಹುದು. ಅದು ನನ್ನ ಸಿದ್ಧಾಂತ. ಹಿಂದುತ್ವ ಏನು? ನನ್ನ ಧಾರಣೆ, ನನ್ನ ಆಚರಣೆ. ರಾಜಕೀಯ ನನ್ನ ಆಯ್ಕೆಯ ವಿಚಾರ. ಈಗ ಇದನ್ನೇ ಇವರನ್ನು ಕಾಂಗ್ರೆಸ್ನವ್ರು ಆಡಬಾರ್ದು, ಕಮ್ಯುನಿಸ್ಟ್ನವ್ರು ಆಡಬಾರ್ದು, ಬಿಜೆಪಿ ಇದೆಲ್ಲ ಅಲ್ಲ. ಒಬ್ಬ ಕಲಾವಿದನಿಗೆ ಜಾತಿ, ಧರ್ಮ, ಪಕ್ಷ ಇಲ್ಲ, ಒಬ್ಬ ಕಲೆಗೆ ಇಲ್ಲ. ಅದರಲ್ಲಿ ಒಂದಷ್ಟು ಜನ ನೋಡಿ, ಇವರುಗಳು ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಇದನ್ನು ಆಡಿಸಿದ್ರೆ ಅವರುಗಳು ಏನೋ ಅದು ಅವರಿಗೆ ಬಿಟ್ಟು ಏನಂತ ಹೇಳಿದ್ರೆ, ಅವ್ರು ನೋಡಿ, ಇಲ್ಲಿ ನಮಗೆ ಯೋಗ್ಯತೆ ಇಲ್ಲ. ನಮ್ಮ ತುಳುನಾಡಿನ ಕೇಪುಳ ವರ್ಣದ ಬಾವುಟವನ್ನ ಇಟ್ಟು ಸಭಾ ಕಾರ್ಯಕ್ರಮಗಳನ್ನ, ಇಂಥ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವು ಯೋಗ್ಯತೆಯನ್ನು ಕಲ್ಕೊಂಡಿದ್ದೇವೆ. ಅಲ್ಲಿ ಅವರು ಅದನ್ನ ಹಾಕಿದ್ದಾರೆ. ನಮ್ಗೆ ಕೇಪುಳ ವರ್ಣದ ಸೂರ್ಯಚಂದ್ರನ ಚಿಹ್ನೆಯನ್ನ ಹಾಕಿಕೊಂಡು ಅಲ್ಲಿ ತುಳುನಾಡನ್ನ ವಿಜೃಂಭಿಸಿದ್ದಾರೆ. ನಾವು ಇನ್ನು ಅಲ್ಲಿ ಹೋಗುವಂತಹ ಒಂದು ನಿರ್ಮಾಣ ಆಗಿದೆ. ಎಲ್ಲಿ ಯಾವ ಜಾಗದಲ್ಲಿ ನಮ್ಮ ಕೇಪುಳ ವರ್ಣ ಇವತ್ತು ಒಂದು ಧ್ವಜ ಕಾಣ್ತಾ ಇದೆ, ಎಲ್ಲಿ ಸೂರ್ಯಚಂದ್ರರ ಧ್ವಜ ಕಾಣ್ತಾ ಇದೆ, ಎಲ್ಲಿ ನಮ್ಗೆ ಒಂದು ದೈವಾರಾಧನೆಯ ಕಲೆದಲ್ಲಿ ನಮ್ಮ ಸಾಂಪ್ರದಾಯವನ್ನು ನೆರಿತಾ ಇದೆ, ಎಲ್ಲ ಕಡೆಯೂ ಬೆಳಿಗ್ಗೆ ಎದ್ದು ರಾಜಕೀಯ ಒಂದು ಬಿಟ್ರೆ ನಾವು ಏನನ್ನ ಮಾಡ್ತಾ ಇದ್ದೇವೆ ಹೇಳಿ? ಯಾವ ರೀತಿಯಲ್ಲಿ ಕೃಷಿಗೆ ಸಂಬಂಧಿತ ಚರ್ಚೆ ಇಲ್ಲ, ದೈವಾರಾಧನೆಗೆ ಸಂಬಂಧಿತ ಚರ್ಚೆ ಇಲ್ಲ, ಅಭಿವೃದ್ಧಿ
ಏನಿದ್ರು ಬೆಳಗಿಂದ ಸಾಯಂಕಾಲದವರೆಗೆ ರಾಜಕೀಯ 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 ಇದೊಂದು ಮಾತ್ರ. ಇವರ ಲೆಕ್ಕಾಚಾರದಲ್ಲಿ, ನನ್ನ ಲೆಕ್ಕದಲ್ಲಿ ಇವರು ಎಲ್ಲವೂ ಇವರು ಬಿಟ್ಟು ಇನ್ನು ಮಾತ್ರ ಯಾರು ಆಡಬಾರ್ದು. ನೋಡಿ, ಅಲ್ಲಿ ಕಲಾವಿದರ ಹೊಟ್ಟೆಪಾಡು ಇದೆ. ಒಂದಷ್ಟು ಜನರು ಆ ಯಶಸ್ಸಿನಿಂದ ನಮಗೆ ಖುಷಿಯಾಗುವುದು, ಒಂದಷ್ಟು ನಂಬಿದ ಕಲಾವಿದರ ಮನೆಯೂ ಬೆಳಗ್ತದೆ, ಕರೆಕ್ಟ್, ಮನೆಗೂ ಬೆಳಗ್ತದೆ. ಮತ್ತೆ ಅಂತ ಒಂದು ನಿರ್ದೇಶಕನ ಒಂದು ಏನು ಆ ಪ್ರತಿಭೆ ಬೆಳಗ್ತದೆ. ಈಗ ಈಗ ಒಂದೇ ವರ್ಗಕ್ಕೆ ಸೀಮಿತ ಅಂತ ಹೇಳಿದ್ರೆ ಇವರೇನು ಕ್ರಯ ತಗೊಂಡಿದ್ದಾರಾ? ನಾನು ರಾಜಕೀಯ ಮಾತಾಡೋದಲ್ಲ. ಇವರಿಗೆ ಅದು ಮಾಡಬಾರ್ದು, ಅವ್ರು ಮಾಡಬೇಕು, ನಾವು ಮಾಡಬಾರ್ದು, ಜನ ಸೇರಿದ್ರೆ ಇದು ಏನೇ ಇರಬಹುದು. ನೋಡಿ, ನನ್ನ ಲೆಕ್ಕಕ್ಕೆ ನಾನೊಬ್ಬ ನೇರ ಇರುವಂತದ್ದು. ನಿಮ್ಗೆ ಕಾಣ್ತದ ರಾಜಕೀಯ ದುರುದ್ದೇಶದಿಂದ ಮಾಡಿದ್ದಾರೆ? ಖಂಡಿತವಾಗಿಯೂ ಇಲ್ಲಿ ಏನೇ ಇದ್ರು ಅವ್ರು ಮಾತಾಡುವ ರೀತಿಯಲ್ಲಿ ನಾಟಕ ಅಂತೆ, ಇನ್ನು ಬೇರೆ ಬೇರೆ ನಾಟಕ ಬರ್ತಾ ಅಂತೆ, ಈಗ ಗುಳಿಗೆ ಅಂತೆ, ಅದು ಜಪಾನ್ ಗುಳಿಗೆ ಅಂತ ಮಾತಾಡುವಾಗ ಅಂದ್ರೆ ಅವನ ಅಂದದಿ ಇವರು ರಾಜಕೀಯವನ್ನ ಜನರನ್ನ ಮಂಕುಬೂದು ಎರಚಲಿಕ್ಕೋಸ್ಕರ ಈ ನಾಟಕವನ್ನ ಮಾಡಿದ್ದಾರೆ. ಇದು ಈ ರೀತಿ ಇವರು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇವರಿಗೆ ನೋವು ಬಂದದ್ದು. ಈಗ ಅಲ್ಲಿ ಒಂದು ಅರ್ಥ ನಾವು ಸ್ಪಷ್ಟಪಡಿಸಬೇಕು. ನನ್ನ ಲೆಕ್ಕಕ್ಕೆ ಅಲ್ಲಿ ಸರ್ವಧರ್ಮ, ಸರ್ವ ಪಕ್ಷ, ಸರ್ವ ಜಾತಿ ಎಲ್ಲವೂ ಸೇರಿದೆ. ಯಾಕಂತ ಹೇಳಿದ್ರೆ ಶಿಸ್ತುಬದ್ಧವಾದಂತ ಒಂದು ಅಂಗಣ ಕಾಣ್ತಾ ಇದೆ. ನೋಡಿ, ಅಲ್ಲಿ ಇರುವಂತ ಪ್ರೇಕ್ಷಕ ಬಾರಿ ಶಿಸ್ತುಬದ್ಧವಾಗಿ, ಅಲ್ಲಿ ಯಾವುದು ಇದಿಲ್ಲ, ಅಲ್ಲಿ ಶಿಸ್ತಿದೆ. ಯಾಕಂತ ಹೇಳಿದ್ರೆ ಇವರಿಗೆ ಏನಂತ ಹೇಳಿದ್ರೆ ಇವರು ಕೂತಲ್ಲಿ ಇದೆಲ್ಲ ಅವಕಾಶ ಬಂದದ್ದು ಸ್ವಾಮಿ. ಇವರೆಲ್ಲ ಈಗ ಏನ್ ಮಾತಾಡ್ತಾರೆ, ಈ ಮನುಷ್ಯನಿಗೆ ಇದು ಎಲ್ಲ ಒಂದು ಯಾರೊಬ್ಬರ ಹೆಸರಿನಲ್ಲಿ ಬರುವಂತ ಅಧಿಕಾರಗಳನ್ನ ಇವರು ಉಪಯೋಗ ಮಾಡುವಂಥದ್ದು. ಇವರ ಸ್ವಂತ ದುಡಿಮೆ, ಸ್ವಂತ ವಿಚಾರಗಳೆಲ್ಲ ಅಲ್ಲ. ಇವರಿಗೆ ಎಲ್ಲಿ ನೋವಾಗಬೇಕು, ನನಗೆ ಅದಲ್ಲ ನಾನು ಹೇಳುದು. ಇಲ್ಲೂ ಇರುವಂಥವರಿಗೆ ಒಂದು ಯಾಕೆ ಅದಕ್ಕೊಂದು ಹೇಳಿಕೆಯನ್ನು ಕೊಡ್ಲಿಕ್ಕೆ ಇವರು ಯಾಕೆ ಭಯ ಪಡ್ತಾ ಇದ್ದಾರೆ? ಹಾಗಾದ್ರೆ ಇವರಿಂದ ನಾವು ಏನು ನಿರೀಕ್ಷೆ ಮಾಡು? ಇಲ್ಲಿಯ ಜನಪ್ರತಿನಿಧಿಗಳಿಂದ ಏನನ್ನು ನಿರೀಕ್ಷೆ ಮಾಡಬಹುದು? ಯಾಕೆ ಆ ಜಪಾನ್ ಮಾತ್ರ ಆ ದೈವಕ್ಕೆ ಅಪಮಾನ ಮಾಡಿದ್ರೆ ಒಂದೇ ಒಂದು ಶಬ್ದ ಎತ್ತಲಿಲ್ಲ ಅಂದ್ರೆ ಇವರು ಸದನದಲ್ಲಿ ಮಾತಾಡ್ಲಿಕ್ಕೆ ಉಂಟಾ, ಅಲ್ಲ ನಮ್ಗೆ ಏನಾದ್ರು ಬೇಕಾದ್ರೂ ಮಾಡ್ಲಿಕ್ಕೆ ಉಂಟಾ, ಏನ್ ಮಾಡಬಹುದು ಇವ್ರು ಹೇಳಿ? ವೈ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಈ ರೀತಿಯ ವಿಚಾರಗಳು ಆಗ್ತಾ ಇದೆ. ಅಶ್ವತ್ಥ ನಾರಾಯಣರಾಯ್ತು, ತೇಜಸ್ವಿ ಸೂರ್ಯ ಅವರಾಯ್ತು, ಮಾಧುಸ್ವಾಮಿ ಆಯ್ತು, ಅಗೇನ್ ಇಲ್ಲಿ ನೋಡಿದ ಆರಗ ಜ್ಞಾನೇಂದ್ರ ಅವರು, ಈ ಹಿಂದೆ ಹೇಳ್ಬೇಕು ಮಿಥುನ್ ರಾಯ್ ಅವರು, ಆ ಒಂದು ವಿಚಾರ, ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಮ್ಮ ಒಂದು ಧರ್ಮ ಏನಿದೆ ಈ ಧರ್ಮವನ್ನ ಹಿಡಿದು ಎಳೆದಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಅಲ್ಲಿ ಆಗಿರುವಂಥದ್ದು ಮತ್ತೊಂದು ವಿಚಾರವು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವ ರೀತಿ ಅಂತ ಬಂದಾಗ, ಕನ್ನಡ ಧ್ವಜಕ್ಕಿಂತ ಮೇಲೆ ಅಲ್ಲಿ ತುಳುನಾಡ ಧ್ವಜವನ್ನ ಹಾರಿಸಲಾಗಿತ್ತು ಅನ್ನುವಂತಹ ಒಂದು ಕಾಂಟ್ರವರ್ಸಿಗಳು ಕೂಡ ಆ ಭಾಗದಲ್ಲಿ ನಡೆದಿತ್ತು. ಅದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅದು ಕೂಡ ಈ ರೀತಿಯ ಅಪಪ್ರಚಾರಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಕೆಲವರ ವಿಚಾರ, ಆ ಭಾಗದ ಜನರ ಒಂದು ವಿಚಾರ. ಆ ಒಂದು ದೃಶ್ಯಗಳನ್ನ ಕೂಡ ಪ್ಲೇ ಮಾಡಿ. ಒಂದು ಹೆಮ್ಮೆ ಇದೆ, ತೀರ್ಥಹಳ್ಳಿಯಲ್ಲಿ ನಮ್ಮ ತುಳುನಾಡಿನ ಧ್ವಜ ಹಾರಿದೆ. ತೀರ್ಥಹಳ್ಳಿಯಲ್ಲಿ ನಮ್ಮ ತುಳುನಾಡಿನ ಧ್ವಜವನ್ನು ಅವರು ಹಾರಿಸಿದ್ದಾರೆ ಅಂತ ಬಂದಾಗ ಆ ಸಂಘಟನೆಗೆ ನಾವು ಹೆಡ್ಸ್ ಆಫ್ ಹೇಳ್ತೇವೆ. ಆ ಸಂಘಟನೆ ನಿಜ. ಈ ಒಂದು ದೃಶ್ಯಾವಳಿ ಸ್ವಲ್ಪ ನೋಡಿ. ಇದು ಅಲ್ಲಿ ತಾವು ಗಮನಿಸಬಹುದು. ಇದು ತೀರ್ಥಹಳ್ಳಿಯಲ್ಲಿ ಇದು ತೀರ್ಥಹಳ್ಳಿಯಲ್ಲಿ ನಡೆದಿರುವಂತದ್ದು. ನೋಡಿ, ಒಂದ್ ಕಡೆ ಕನ್ನಡ ಧ್ವಜ ಇದೆ, ನಾವು ಗೌರವ ಕೊಡ್ತೀವಿ, ನೋ ಡೌಟ್. ಕನ್ನಡವು ನಮ್ಮಮ್ಮ, ಅದೇ ರೀತಿ ನಮ್ಮ ತುಳುನಾಡು ಕೂಡ ನಮ್ಮ ತಾಯಿ. ಸೊ ಹಾಗಾಗಿ ನಮ್ಮ ಅಪ್ಪೆ ಆಯ್ತು. ಒಟ್ಟಿಗೆ ಆ ಕನ್ನಡದ ಧ್ವಜ ಯಾವ ರೀತಿ ಇದೆ ಅದೇ ರೀತಿ ತುಳು ಧ್ವಜವನ್ನು ಕೂಡ ಅಲ್ಲಿ ಹಾರಿಸಿದ್ದಾರೆ. ಕೆಲವರ ಕೆಂಗಣ್ಣಿಗೆ ಇದು ಕೂಡ ಗುರಿಯಾಗಿದೆ ಅಂತೆ ಆ ಭಾಗದಲ್ಲಿ. ಜೊತೆಗೆ ಕನ್ನಡ ಧ್ವಜಕ್ಕಿಂತ ಮೇಲಾಗಿ ತುಳು ಧ್ವಜವನ್ನ ಹಾರಿಸಿದ್ದಾರೆ. ಹಾಗಾಗಿ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ ಅಂತೆ. ಜೊತೆಗೆ ಅಲ್ಲಿ ಬಹಳಷ್ಟು ತುಳು ಧ್ವಜಗಳು ಹಾರಾಡ್ತಾ ಇತ್ತು. ತುಳುನಾಡಿನ ಕೆಂಪು ಬಣ್ಣದ ಧ್ವಜ ಏನಿದೆ ಬಹಳಷ್ಟು ಆ ಭಾಗದಲ್ಲಿ ಹಾರಾಡ್ತಾ ಇತ್ತು. ಯಾಕಂದ್ರೆ ಶಿವದತ್ತ ಗುಳಿಗೆ ನಾಟಕ ಆಗ್ತಾ ಇದೆ ಅನ್ನುವಂತಹ ಸಂದರ್ಭಗಳಲ್ಲಿ. ಆದ್ರೆ ಇದೇ ಬಹಳಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದು ಆಗಿರುವಂತಂದ್ರೆ ಪಕ್ಕ ಪೊಲಿಟಿಕಲ್ ಆಗಿ ತಿರುಗಿರುವಂತಹ ಒಂದು ಅಜೆಂಡಾ ಇದು. ಪಕ್ಕ ರಾಜಕೀಯವಾಗಿರುವಂತಹ ಒಂದು ಗಿಮಿಕ್ ಇದು. ಯಾಕಂದ್ರೆ ಮಾಡಿದ್ದಾರೆ ಒಳ್ಳೆಯ ಕೆಲಸ, ಏನಪ್ಪಾ ಅಪ್ರಿಶಿಯೇಟ್ ಮಾಡಿ, ಪ್ರಶಂಸೆ ಮಾಡಿ, ಏನ್ ಕಿತ್ತೋಗ್ತದೆ ತಮ್ಗಳದ್ದು? ಯಾಕೆ ಈ ರೀತಿ ಹೇಳಬೇಕಾಗಿತ್ತು? ಯಾಕೆ ತಮ್ಗಳಿಗೆ ಹೊಟ್ಟೆ ಕಿಚ್ಚಾಕ್ಬೇಕಾಗಿತ್ತು? ಯಾಕೆ ತಾವುಗಳು ತುಳು ವಿರೋಧಿಯಾ? ಯಾಕೆ ತಾವುಗಳು ತುಳು ಭಾಷೆನ ವಿರೋಧಿಸ್ತೀರಾ? ಯಾಕೆ ಹೊಟ್ಟೆ ಉರಿಬಾರ್ತದ ತಮ್ಗಳಿಗೆ ತುಳುವಿನ ಧ್ವಜ ಹಾರಾಟ ಮಾಡಿದಾಗ? ಅಥವಾ ತುಳುವರಲ್ಲಿ ಏನಾದ್ರೂ ಒಂದು ಪ್ರಶಂಸೆಗೆ ಒಳಗಪಡ್ತಾ ಇದೆ ಅಂತ ಬಂದಾಗ ತಮ್ಗಳಿಗೆ ಹೊಟ್ಟೆ ಉರಿ ಆಗ್ತಾ ಇದೆಯಾ? ಇದು ನನ್ನ ಪ್ರಶ್ನೆ, ಇದು ನಾನು ಕೇಳ್ತಾ ಇರುವಂತದ್ದು. ಎಸ್ ಸರ್, ಧರ್ಮೇಂದ್ರ ಅವರೇ. ಸರ್, ಏನ್ ಗೊತ್ತಾ, ಇಲ್ಲೊಂದು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಭಾರತೀಯ ಇದು ಬಹಳಷ್ಟು ಈ ಕಾರ್ಯಕ್ರಮ ಏನಿದೆ ಒಂದು ವಿಚಾರಗಳಲ್ಲ, ಬೇರೆ ಬೇರೆ ವಿಚಾರಗಳಲ್ಲೇ ಪೊಲಿಟಿಕಲ್ ಆಗಿ ನಾವು ಅದಕ್ಕೋಸ್ಕರ ಪಾಲಿಟಿಕ್ಸ್ ಹೇಳಿರುವಂತದ್ದು. ಯಾಕಂದ್ರೆ ಪೊಲಿಟಿಕಲ್ ಆಗಿ ಬಹಳಷ್ಟು ಆಟಗಳು ನಡೆದಿದೆ ಅಲ್ಲಿ. ಸರ್, ಈಗ ದೇವರ ವಿಚಾರದಲ್ಲಿ ನಾನು ಮಾತಾಡಲ್ಲ, ಯಾಕಂದ್ರೆ ನಾನು ಆವಾಗಲೇ ಹೇಳಿದಾಗೆ ನಾನು ಅಷ್ಟು ಬೆಳೆದಿಲ್ಲ. ಈಗ ರಾಜಕೀಯ ವಿಚಾರದಲ್ಲಿ ಬಂದಾಗ ಧರ್ಮವನ್ನ ಜೋಡಿಸ್ಕೊಂಡು ಮಾತಾಡೋದಿದ್ರೆ ನೋಡಿ, ಈಗ ಏನಾಗಿದೆ, ಭಾರತೀಯ ಜನತಾ ಪಕ್ಷಕ್ಕೆ ಕೇಸರಿ ಪಕ್ಷ ಅಂತ ಹೇಳ್ಬಿಟ್ಟು ಟೈಟಲ್ ಕೊಟ್ಟವರೇ ಮಾಧ್ಯಮದವರು. ಎಲ್ಲೂ ಒಂದು ಕಡೆಯಲ್ಲಿ ಅದು ಕೇಸರಿ ಪಕ್ಷ ಅಂತ ಹೇಳ್ಕೊಳ್ಳೋಕೆ ಯೋಗ್ಯತೆ ಇದೆ ಅಂತ ನನಗೆ ತೋರಿಸಿ. ನಾನು ಆವಾಗಲೇ ನಿಮಗೆ ಹೇಳಿದ್ದೇನೆ, 166 ದೇವಸ್ಥಾನಗಳನ್ನು ಹೊಡೆದ ಕೀರ್ತಿ ಏನಿದೆ 60 ವರ್ಷದಲ್ಲಿ ಕಾಂಗ್ರೆಸ್ ಮಾಡಿಲ್ಲ, ಭಾರತೀಯ ಜನತಾ ಪಕ್ಷ ಮಾಡಿದೆ ಅಭಿವೃದ್ಧಿಯ ವಿಚಾರದಲ್ಲಿ. ಇದನ್ನ ಒಂದು ಟೈಟಲ್, ಆ ವಿಚಾರದಲ್ಲಿ ಜೈಲಿಗೆ ಹೋದವ ಕೂಡ ನಾನೊಬ್ಬ.
ಆ ನಂಜನಗೂಡು ದೇವಸ್ಥಾನ ಮಾಡಿದಾಗ ಅದರ ವಿರೋಧ ವ್ಯಕ್ತಪಡಿಸಿದಾಗ ಅವನನ್ನು ನಮ್ಮನ್ನು ತೆಗೆದು ಒಳಗೆ ಹಾಕಿದ್ದಾರೆ. ಇದು ವಿಚಾರ ಗೊತ್ತೇ ಇರುವಂಥದ್ದು ಬಿಟ್ಟಾಕಿ. ಇವತ್ತು ಇನ್ನೊಂದೇನು ಹೇಳ್ತಾ ಇದ್ದೇನೆ ಅಂದರೆ, ನಾನು ಕೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುತ್ವದ ವಿಚಾರ ಬಂದಾಗ ನಾನೊಂದು ಕಾಂಗ್ರೆಸ್ನ ಪರವಾಗಿ ಮಾತಾಡ್ತೇನೆ, ದಯವಿಟ್ಟು ನಾನು ಕಾಂಗ್ರೆಸ್ಸಿಗ್ನಲ್ಲ, ಮತ್ತು ನಾನು ಕಾಂಗ್ರೆಸ್ ಪರವಾಗಿ ಇರುವವನೂ ಅಲ್ಲ. ಆದರೆ ವಿಚಾರಗಳೇನಿದೆ, ಆ ದಿವಸ ಕೇಸರಿ ಶಾಲನ್ನು ಮಿಥುನ್ ರೈ ಅವರು ಹಾಕಿದ್ರು ಅಂತ ಹೇಳ್ಬಿಟ್ಟು ಊರಡಿ ರದ್ದಾಂತ ಮಾಡಿದ್ರೆ, ಕೇಸರಿ ಶಾಲೆ ಏನು ಭಾರತೀಯ ಜನತಾ ಪಕ್ಷದ ಮಾವನ ಮನೆ ಆಸ್ತಿ ಏನೋ ಇದು? ಯಾರು ಬೇಕಾದ್ರೂ ಹಾಕ್ಬೋದು. ಏನು ಮಿಥುನ್ ರೈ ಹಿಂದೂ ಅಲ್ವಾ ಅವರು, ಅಥವಾ ಅಭಿಷೇಕ್ ಹಿಂದೂ ಅಲ್ವಾ? ಸರಿ ಸರಿ ಸರ್, ಆ ಮಾತಿಗೆ ನಮ್ದು ಆಕ್ಷೇಪ ಇಲ್ಲ, ಆದ್ರೆ ನಮ್ದು ಮಾತುಗಳಿವೆ. ಕಾಂಗ್ರೆಸ್ಸಿನಲ್ಲಿ ಬಹಳಷ್ಟು ಜನರು ಹೇಳಿದ್ದಾರೆ ನಮ್ಗೆ ಕೇಸರಿ ಶಾಲ್ಗಳು ಆಗಲ್ಲ, ನಮ್ಗೆ ಉದ್ದ ನಾಮಗಳು ಆಗಲ್ಲ, ನಮ್ಗೆ ಕುಂಕುಮಗಳು ಅಲ್ಲ. ಹಾಗಾಗಿ ನೋಡಿ ಸರ್, ನಮ್ಮಲ್ಲಿ ಕೇಸರಿ ಪಂಚ ಹಾಕಿದವರು ಆಗಲ್ಲ, ಕೇಸರಿ ಶಾಲ್ಗಳು ಹಾಕೋರು ಆಗಲ್ಲ, ನಮ್ಮಲ್ಲಿ ಕೇಸರಿಗಳು ಎಲ್ಲವಿಲ್ಲ. ಅಲ್ಲ ನೋಡಿ, ನಾನು ಹೇಳ್ಬೇಕಲ್ವಾ, ಸರಿ ಇದೆ. ಮಾಧ್ಯಮದವರ ಕೆಲಸವೇ ಇದು. ನೀವು ಎರಡೂ ಕಡೆ ನಿದ್ದೀರಪ್ಪ, ಅಲ್ಲೂ ಬೆಂಕಿ ಹಾಕ್ತೀರಿ, ಇಲ್ಲೂ ಬೆಂಕಿ ಹಾಕ್ತೀರಿ, ಬೆಂಕಿಯಲ್ಲಿ ಚಾ ಮಾಡ್ಕೋತೀರಾ. ಒಂದ್ ನಿಮಿಷ ಹಿಂದೂ ಸರ್, ಒಂದೇ ನಿಮಿಷ ನೋಡಿ ನೋಡಿ, ವ್ಯಕ್ತಿ ಕ್ರಿಯೇಟ್ ಆಗಿ ಎಲ್ಲಿಂದ ಕ್ರಿಯೇಟ್ ಕೊಡಿ, ನೀವು ನಾನು ಕೇಳ್ತಾ ಇರೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಇರುತ್ತೆ. ಈಗ ನಾನ್ ಕೇಳ್ತಾ ಇರೋದು, ಒಬ್ರು ಇವರು ಮಿಥುನ್ ರೈ ಹಿಂದೂ ಹೌದಾ ಅಲ್ವಾ? ಹಿಂದೂ ಹೌದಾದ್ರೆ ಕೇಸರಿ ಹಾಕೊಳ್ಳೋದ್ರೊಳಗೆ ತಪ್ಪೇನಿದೆ? ಪಕ್ಷ ನಂತರ ಪಕ್ಷ ಹಾಕಿ. ಇವತ್ತು ಬಿಜೆಪಿ, ನಾನು ಕೇಳ್ತಾ ಇದ್ದೇನೆ, ಕಾಂಗ್ರೆಸ್ಸಿನಿಂದ ಇಷ್ಟು ಜನ ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ರಲ್ಲ ಆ ದಿವಸ, ಆಪರೇಷನ್ ಕಮಲ ಏನೇನೋ ಮಾಡಿದ್ರು, ಅವರೇನು ಪ್ಯೂರ್ಲಿ ಕ್ಲಿಯರ್ ಆದ್ರ ಅವರು? ಅವರೇನು ದೈವಾಂಶ ಸಂಭೂತರಾಗಿ ಬಿಜೆಪಿ ಸೇರಿದ್ರ? ಕಾಂಗ್ರೆಸ್ ಅಲ್ಲಿ ಇರುವಾಗ ಅವನು ಈಗ ನಾಳೆ ಅಲ್ಲ, ನನ್ ಗೊತ್ತಿಲ್ಲ ಮಿಥುನ್ ರೈ ಅವರು ಹೋಗ್ತಾರ ಇಲ್ಲ ಗೊತ್ತಿಲ್ಲ, ಆದ್ರೆ ನಾಳೆ ಮಿಥುನ್ ರೈ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ರೆ ಅವರು ಕ್ಲಿಯರ್ ಆಗ್ತಾರ ಅವರು? ಹಾಗಾದ್ರೆ ಮಿಥುನ್ ರೈ ಅವರಿಗೆ ಕೇಸರಿ ಹಾಕುವ ಅಧಿಕಾರ ಇಲ್ವಾ? ಮೊನ್ನೆ ನನಗೆ ಯಾರೋ ಒಬ್ಬ ಮುಟ್ಟಾಳ, ನಾನು ಹೇಳಬಾರ್ದಿತ್ತು, ನಾನು ನಮ್ಮ ಟಿವಿಯಲ್ಲಿ ಕೂತಿರುವಾಗ ಕೇಸರಿ ತೆಗೆದು ಮಾತಾಡಂತಾನೆ. ಏನು ಬೇರೆ ಭಾರತೀಯ ಜನತಾ ಪಕ್ಷದವರಿಗೆ ಅಥವಾ ಬಜರಂಗ ದಳದವರಿಗೆ ಅಥವಾ ಜಾಗರಣ ವೇದಿಕೆ ಅಥವಾ ಪರಿವಾರದವರಿಗೆ ಕೇಸರಿ ಏನು ಗುತ್ತಿಗೆ ಕೊಟ್ಟಿದ್ದ ನಮ್ಗೆ? ಇದೆಲ್ಲವಿದೆ ಸರ್. ನಾನು ಕೇಳ್ತಾ ಇರೋದು, ಕೇಸರಿ ಹಿಂದುತ್ವದ ಸಂಕೇತ. ವಿರೋಧಿಸುವವರು ಬಹಳಷ್ಟು ಜನ ಇದ್ದಾರೆ, ವಿರೋಧಿಸ್ಲಿ. ಯಾಕೆ ಭಾರತೀಯ ಜನತಾ ಪಕ್ಷದಲ್ಲಿ ವಿರೋಧ ಮಾಡುವವರು ಇಲ್ವಾ? ನಾನು ಕೇಳ್ತಾ ಇದ್ದೇನೆ, ಎಷ್ಟು ಜನ ಬೇಕು ನಿಮಗೆ? ಎಷ್ಟು ದಾಖಲೆ ಕೊಡಬೇಕು ನಾನು? ಯಾಕೆ ಲಾಸ್ಟ್ ಟೈಮ್ ಇಲ್ಲಿ ಹೋರಾಟ ಮಾಡಿದವರು ಹಿಂದೂ ಮಹಾಸಭಾದವರು ನಾರಾಯಣ ಗುರು ವೃತ್ತ ಆಗಬೇಕಂತ, ಕೊನೆಗೆ ವೃತ್ತ ಆಯ್ತು. ಅಲ್ಲಿ ಯಾಕೆ ಕೇಸರಿಯನ್ನು ಹಾಕಿಲ್ಲ? ಅಲ್ಲಿ ಯಾಕೆ ಹಳದಿಯನ್ನು ಹಾಕಿದ್ರು? ಹಾಗೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರು ಇರ್ಲಿಲ್ವಾ? ಅಲ್ಲಿ ನಿಮ್ಗೆ ಹಾಗಾದ್ರೆ ಇದು ನಡೀತದೆ. ಆವಾಗ ಇವರ ವಿಚಾರ ಬರುವಾಗ ಅದು ಬೇರೆ, ಅದು ಯಾಕೆ? ನಾನು ಕೇಳ್ತಾ ಇರೋದು ಏನು ಭಾರತೀಯ ಜನತಾ ಪಕ್ಷದ ಖಾಸಗಿ ಆಸ್ತಿ ಅಲ್ಲ ಇದು ಹಿಂದುತ್ವ. ನಾನು ಕೇಳ್ತಾ ಇದ್ದೇನೆ, ಎಲ್ಲಿದೆ ಹಿಂದುತ್ವ ಭಾರತೀಯ ಜನತಾ ಪಕ್ಷದಲ್ಲಿ? ಎಲ್ಲಿದೆ? ಹಾಗಾದ್ರೆ ಇವರಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತ ಘಟಕ ಯಾಕೆ? ಅಲ್ಪಸಂಖ್ಯಾತರ ಘಟಕ ಯಾಕೆ? ಇವರು ಹಿಂದುತ್ವ ಮಾತಾಡ್ತಾರಲ್ಲ, ಇವರಲ್ಲಿ ಮುಸ್ಲಿಂ ಮಂಚ್ ಯಾಕೆ? ಇಸಾಯಿ ಮಂಚ್ ಯಾಕೆ? ಯಾಕೆ ಇವ್ರು ಹೇಳಿ ಅಲ್ಲ? ನಾನು ಹೇಳ್ತೇನೆ ಎದೆ ತಟ್ಟಿ, ನಾನೊಬ್ಬ ಹಿಂದೂ ಮಹಾಸಭಾದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ, ನಮ್ಗೆ ಮುಸ್ಲಿಂ ವೋಟ್ ಬೇಡ. ಓಕೆ ಸರಿ, ಎಸ್ ಸರ್, ಬರ್ತೇನೆ. ಕರೆಗಳು ಬರ್ತಾ ಇದೆ, ಮತ್ತೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಾನು ಫ್ರಾನ್ಸಿಸ್ ಅಂತ. ಫ್ರಾನ್ಸಿಸ್ ಸರ್, ಉಡುಪಿಯಿಂದ. ಎಸ್ ಸರ್, ಮಾತಾಡಿ ಸರ್. ನಮಸ್ಕಾರ. ಇವತ್ತು ಒಂದು ಸಂತೋಷ, ಯಾಕಂದ್ರೆ ನಿಮ್ಮ ಪ್ಯಾನೆಲ್ ಅಲ್ಲಿ ಕರೆದಿರೋ ಗಣ್ಯರು ರಿಯಲಿ ದೇ ಡಿಸರ್ವ್ ಟು ಸಿಟ್ ದೇರ್. ಮತ್ತೆ ನೀವು ಖಾಲಿ ಚೇರ್ ಬಿಟ್ರಲ್ಲ, ಆ ಚೇರಿಗೆ ತುಂಬಾ ಗೌರವ ಸಿಕ್ತಿ. ಏನೇ ಇರಲಿ, ಆ ಚೇರಿಗೆ ತುಂಬಾ ಗೌರವ ಸಿಕ್ಕಿದೆ. ಖಾಲಿ ಚೇರ್ ಬಿಟ್ಟದಕ್ಕಾಗಿ ಧನ್ಯವಾದಗಳು. ಒಂದು ಐಡಿಯಾ ಮಾಡಬೇಕು, ಒಂದು ಟಂಗ್ ಟ್ವಿಸ್ಟರ್ ಬುಕ್ ಅಂತ ತರಬೇಕು. ಹಾಗಾದ್ರೆ ಬುಕ್ ಒಂದು 99% ಬಿಜೆಪಿ ಅವ್ರದ್ದೇ ಸ್ಟೇಟ್ಮೆಂಟ್ ಗಳನ್ನು ಫುಲ್ ಮಾಡಬಹುದು. ಯಾಕಂದ್ರೆ ಪ್ರತಿ ಸಲ ಇವರು ಏನಾದ್ರು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನು ಅವ್ರು ಹೇಳಿದಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ಬೇರೆಯವ್ರು ಹೇಳಿದಾಗ ಮಾತ್ರ ಅದು ತಪ್ಪಾಗಿ ಆಗುದು. ಈಗ ಮಿಥುನ್ ರಾವ್ ಅವರು ಹೇಳಿದಾಗ, ಈಶ್ವರಪ್ಪನವರು ಹೇಳಿದಾಗ ಅದು ಆ ರೀತಿ ಹೇಳಿಲ್ಲ ಅಂತ ಹೇಳಿ ಆಯ್ತು. ಆದ್ರೆ ಇವರು ಹೇಳಿದ್ದಾನೆ ಒಂದು ಮಾಧ್ಯಮದಲ್ಲಿ ಯಾರು ತೋರಿಸಿಲ್ಲ, ಯಾಕೆ? ಅದನ್ನು ಖಂಡಿಸಬಹುದಲ್ಲ? ಎಷ್ಟೋ ಹಿಂದೂಗಳಿದ್ದಾರೆ, ಇವರು ಖಂಡಿಸ್ಬೇಕಿತ್ತು, ಯಾರು ಖಂಡಿಸಲ್ಲ. ಅವರು ಖಾಲಿ ಒಂದು ದೇವಸ್ಥಾನಕ್ಕೆ ಜಾಗ ಕೊಟ್ಟದ್ದು, ಅವರು ಅವಮಾನ ಮಾಡಿದ್ರೆ ಜಾಗ ಕೊಟ್ಟ ಇತಿಹಾಸದ ಬಗ್ಗೆ ಹೇಳಿದ್ದು, ಅದು ಹಿಂದೂ ಧರ್ಮಕ್ಕೆ ಅವಹೇಳನ ಆಯ್ತು. ಹಾಗಾದ್ರೆ ಇದು ಕಂಪ್ಲೀಟ್ಲಿ ಮಾಡಿದ ಅವಮಾನ ಅಲ್ವಾ? ಹಾಗೆ ಇದ್ರ ಬಗ್ಗೆನೂ ಮಾತಾಡ್ಬೇಕು, ಯಾರು ಮಾತಾಡ್ತಾ ಇಲ್ಲ. ಅಲ್ಲಿ ಈಗ ಕೂತಿರೋ ಗಣ್ಯರು, ನಮ್ಗೆ ತಮ್ಮನ್ ಶೆಟ್ರು,
ಇನ್ನೊಬ್ರು ಹಿಂದೂ ಮಹಾಸಭಾದವರು ತುಂಬಾ ಒಳ್ಳೆ ಮಾತಾಡಿದ್ರು. ಸತ್ಯ ಹೇಳ್ಬೇಕಾದ್ರೆ ಇವತ್ತು ನೀವು ಮಾಡಿದ ಕಾರ್ಯಕ್ರಮ ಉಂಟಲ್ಲ, ಇಟ್ ಇಸ್ ಅ ವರ್ತ್ ಟು ವಾಚ್. ಯಾಕಂದ್ರೆ ಅಲ್ಲಿ ಬಿಜೆಪಿಯ ಚೇರ್ ಖಾಲಿ ಇತ್ತಲ್ಲ, ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಸುಮ್ಮನೆ ಸುಳ್ಳು ಹೇಳಿಕೆಗಳನ್ನು ಸಮರ್ಥಿಸಲು ಯಾರು ಇರಲಿಲ್ಲ. ತಪ್ಪಿದ್ರೆ ತಪ್ಪು ಅಂತ ಹೇಳುವವರು ಅಲ್ಲಿ ಇದ್ರು, ನೀವು ಸೇರಿ. ಅದಕ್ಕಾಗಿ ತುಂಬಾ ಸಂತೋಷ ಆಯ್ತು ನಿಮ್ಮ ಪ್ರೋಗ್ರಾಮ್ಗೆ. ಇಷ್ಟು ಪ್ರೋಗ್ರಾಮ್ ಮಾಡ್ತಾ ಇರಿ. ಹಿಂದೂ ಸಮಾಜದ ಬಗ್ಗೆ ಎಲ್ಲರೂ ಸ್ವಲ್ಪ ಧ್ವನಿ ಎತ್ತಿ ಇಂಥ ಹೇಳಿಕೆಯನ್ನು ವಿರೋಧಿಸಬೇಕು. ಇದು ನನ್ನ ಒಂದು ಆಶಯ. ಓಕೆ ಸರ್, ಥ್ಯಾಂಕ್ ಯು ಫ್ರಾನ್ಸಿಸ್ ಅವರು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಜೊತೆಗೆ ನಾನು ಶ್ರೀಯುತ ವಿಜಯ್ ಕುಮಾರ್ ಕೊಡೇಲ್ಬೆಲ್ ಸರ್ ಅವ್ರ ಜೊತೆ ನನಗೆ ಮಾತಾಡಬೇಕು ಈ ಒಂದು ವಿಚಾರದ ಬಗ್ಗೆ. ಅವರ ಒಂದು ಒಪಿನಿಯನ್ ಕೂಡ ನನಗೆ ಸಂಗ್ರಹ ಮಾಡಬೇಕು. ಟೆಕ್ನಿಕಲ್ ಟೀಮ್ ದಯಮಾಡಿ ಕರೆಕ್ಟ್ ಮಾಡಿ. ವಿಜಯ್ ಕುಮಾರ್ ಕೊಡೇಲ್ಬೆಲ್ ಸರ್, ಈ ಒಂದು ಶಿವದತ್ತ ಗುಳಿಗೆ ನಾನು ಏನು ಹೇಳಬೇಕಾಗಿಲ್ಲ, ಒಂದು ಅತ್ಯದ್ಭುತವಾಗಿರುವಂತಹ ಒಂದು ರಚನೆಕಾರರು, ಜೊತೆಗೆ ನಿರ್ದೇಶಕರು, ದ್ಯಾಟ್ಸ್ ವೈ. ಜೊತೆಗೆ ಸ್ವರಾಜ್ ಶೆಟ್ಟಿ ಈ ಒಂದು ನಾಟಕದಲ್ಲಿ ಶಿವದೂತ ಗುಳಿಗೆನ ಪ್ರಮುಖವಾಗಿರುವಂತಹ ಪಾತ್ರ ಮಾಡಿರುವಂತಹ ಒಬ್ಬ ವ್ಯಕ್ತಿ, ಅತ್ಯದ್ಭುತವಾಗಿರುವಂತಹ ನಟ. ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು. ಟೆಕ್ನಿಕಲ್ ಟೀಮ್ ದಯಮಾಡಿ ಕರೆಕ್ಟ್ ಮಾಡಿ. ಅಂಡ್ ಜನರ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಅಭಿಷೇಕ್ ಉಳ್ಳಲ್ ಸರ್, ನನಗೆ ಹಲವಾರು ವಿಚಾರಗಳ ಸ್ಪಷ್ಟೀಕರಣ ಕೊಡಲಿಕ್ಕೆ ಅವಕಾಶ ಬೇಕಿದೆ. ಮೊದಲದಾಗಿ ತಮ್ಮನ್ನು ನಮಗೆ ಹೇಳಿದ್ರು, ಜಾತಿಯ ವಿಚಾರ ಬಂದಾಗ, ಹಿಂದೂ ಧರ್ಮದ ವಿಚಾರ ಬಂದಾಗ ಸಂಘಟಿತವಾಗಿ ನೀವು ಬೆಳವಣಿಗೆಯನ್ನು ಮಾಡಿ ಅಂತ ಹೇಳುವಂಥದ್ದು ಒಂದಂತೂ ಸ್ಪಷ್ಟವನ್ನು ಮಾಡ್ತೇವೆ. ನಾವು ಮೊದಲಿಂದ ಕೂಡ ಮಾಡ್ತಾ ಬಂದಿದ್ದೇವೆ. ಆದರೆ ಯಾವತ್ತೂ ಯಾವುದು ಕೂಡ ರಾಜಕೀಯಕ್ಕೋಸ್ಕರ ಹೆಸರು ಮಾಡಲಿಕ್ಕೋಸ್ಕರ ಮಾಡಲಿಲ್ಲ. ಯಾಕೆ ಇವತ್ತನೇ ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಅದರಿಂದ ಪ್ರಚಾರ ತೆಗಿಲಿಲ್ಲ, ನಾವು ಮಾಡ್ತಾ ಬಂದಿದ್ದೇವೆ. ನಮಗೆ ನಾನೊಬ್ಬ ತಿಯಾ ಸಮುದಾಯಕ್ಕೆ ಸೇರಿದವನಿಂದಾಗಿ 18 ಭಗವತಿ ಕ್ಷೇತ್ರಗಳಿದೆ. ಆ 18 ಭಗವತಿ ಕ್ಷೇತ್ರಗಳಿಗೆ ಹೋಗುವುದು ಬರುವಂತಹದ್ದು, ಅದರಲ್ಲಿ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕುಂಬ್ಳೆ ಆರಿಕಾಡಿ ಆಲಿಭೂತ ಸ್ಥಾನ. ಅಲ್ಲಿ ಹಿಂದೂ ಮುಸಲ್ಮಾನರು ಪರಸ್ಪರ ಸೇರ್ಕೊಂಡಾಗುವಂಥ ಜಾತ್ರೆ. ಎಷ್ಟೋ ವಿಚಾರಗಳನ್ನೆಲ್ಲ ನಾನು ಅಲ್ಲಿ ಅವರಷ್ಟು ಜನ ಇಲ್ಲದರೂ ಕೂಡ ಅಲ್ಪ ಸ್ವಲ್ಪ ಜನವನ್ನು ಸಂಪಾದಿಸ್ಕೊಂಡು ಮಾಡ್ತೇವೆ. ತಮಗೆ ಗೊತ್ತಿರುವ ರೀತಿಯಲ್ಲಿ 9 ದಿವಸಗಳ ಕಾಲ, ತಮಗೆ ಅದು ಬಹಳ ಗೊತ್ತಿದೆ, 9 ದಿವಸಗಳ ಕಾಲ ನವರಾತ್ರಿಯಲ್ಲಿ ಖಾಲಿ ನೀರನ್ನು ಸೇವಿಸಿ ನಾವು ಇರುವಂತದ್ದು ಇಡೀ ಮಿಥುನ ತಂಡ. ಅದು ನಿಮ್ಗೆ ನಾನು ಹೇಳುವಂತ ವಿಚಾರ ಮಾಧ್ಯಮದಲ್ಲಿ ಪ್ರಚಾರಕ್ಕೆ ಹೇಳ್ತಲ್ಲ, ನಾವು ಯಾಕೆ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ನಾವು ಇದನ್ನ ಪ್ರಚಾರಕ್ಕೆ ಎಲ್ಲಿ ಕೂಡ ಉಪಯೋಗ ಮಾಡಲಿಲ್ಲ. ಅದೇ ಧರ್ಮ ಅಂತ ಬಂದಾಗ ನಾವು ಹಿಂದೂ ಆಗಿ ಮಾಡ್ತಾ ಇದ್ದೇವೆ. ನಾವು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಮತ್ತೆ ಕೇಸರಿ ವಿಚಾರಕ್ಕೆ ಬಂದ್ರು. ಕೇಸರಿ ಸರ್, ನಾನು ಹೇಳಿದ್ರಲ್ಲ, ಕೇಸರಿ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಲ್ಲ ಸರ್, ಇವತ್ತು ಬಿಜೆಪಿ ಅಲ್ಪಸಂಖ್ಯಾತರ ಮೋರ್ಚೆ ಇದೆಯಲ್ಲ, ಯಾಕೆ ಬೇಕು ಇವರಿಗೆ? ಅದೇ ಅಲ್ಪಸಂಖ್ಯಾತರಿಗೆ ಕೇಸರಿ ಶಾಲ್ ತಾಕತ್ತಿದೆ ಹಾಕಿಸ್ಲಿ. ಅಲ್ಪಸಂಖ್ಯಾತ ಮೋರ್ಚಾದ ಶಾಲಿನ ಬಣ್ಣ ಯಾವುದು ಗೊತ್ತಾ? ಹಳದಿ ಮತ್ತೆ ಗ್ರೀನ್, ಎಲ್ಲೋ ಅಂಡ್ ಗ್ರೀನ್ ಅವರ ಮೋರ್ಚಾದ. ಅವರಿಗೆ ಕೇಸರಿ ಇಲ್ಲ. ಯಾಕೆ? ಬಿಜೆಪಿಯಲ್ಲಿ ಮುಸಲ್ಮಾನ್ಗಳಿಗೆ ಕೇಸರಿ ಇಲ್ವಾ? ಹಾಗಾದ್ರೆ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಬಿಜೆಪಿಯವರು ಕೊಡಬೇಕು. ಸಿದ್ದರಾಮಯ್ಯ ವಿಚಾರವನ್ನು ತೆಗೆದ್ರಿ ಸರ್, ಸಿದ್ದರಾಮಯ್ಯರಾಗಿರ್ಬೋದು, ಕಾಂಗ್ರೆಸ್ಗಳಾಗಿರ್ಬೋದು, ಕೇಸರಿನ ಶಾಲಿಗಾಗ್ಲಿ, ಕೈಗೆ ಕಟ್ಟುವ ನೂಲಿಗಾಗ್ಲಿ, ನಾಮಕ್ಕಾಗ್ಲಿ ವಿರೋಧ ಅಲ್ಲ. ಅವ್ರು ಹೇಳುವಂಥದ್ದು ಯಾವುದು? ಇದನ್ನ ರಾಜಕೀಯಕ್ಕೋಸ್ಕರ ಬಳಸಬೇಡಿ ಅಂತ ಹೇಳುವಂತದ್ದು. ಕಟ್ಟಬೇಡಿ ಇರುವಂತ ಸಿದ್ದರಾಮಯ್ಯವರು ಕೋಣಿ ಮಾಡಿಸಿದಾಗ ಇಷ್ಟೆಲ್ಲ ಪ್ರಚಾರ ಆಯಿತು. ಸಿಟಿ ರವಿ ಹೋದಲ್ಲ ಸರ್, ಎಲ್ಲಿದ್ರು ಬಿಜೆಪಿ ಕಾರ್ಯಕರ್ತರು, ಸಂಘಟನೆ ಕಾರ್ಯಕರ್ತರು ಎಲ್ಲಿದ್ರು? ಕೈಗೆ ಬಳೆ ಹಾಕಿ ಅಡಿಗೆ ಕೊಡಲಿದ್ರು ಇವರು. ಹಿಂದೂ ಸಂಘಟನೆ ಕರೆಸಿಕೊಂಡ್ರು ಎಲ್ಲಿದ್ರು? ಗಂಡಸರು ಎಲ್ಲಿತ್ತು ಇವರದು? ಆಯ್ತಾ? ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಅದಾದ ನಂತರ ನಾನು ಬರುವಂತಹದ್ದು ಮತ್ತೊಂದು ವಿಚಾರವನ್ನ ಹೇಳಿದ್ರು, ಯಾವುದು? ಪ್ರಚಾರಕ್ಕೋಸ್ಕರ ಅಂತ. ಸರ್, ಪ್ರಚಾರಕ್ಕೋಸ್ಕರ ಆದಂತದ್ದು ಈ ಸ್ಪೀಚ್ ಬಂದ ನಂತರ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದಿತ್ತು ಅಂತ ಎಷ್ಟೋ ಜನ ಗೊತ್ತಾದದ್ದು. ಅದು ಅವ್ರಿಗೆ ಗೊತ್ತೇ ಇರಲಿಲ್ಲ. ಈ ಅರಗ ಜನದ ಸ್ಪೀಚ್ ಮಾಡುದಿಲ್ಲ ಅಂದ್ರೆ ತೀರ್ಥಹಳ್ಳಿ ಆದಂತ ಒಂದು ಇಷ್ಟು ದೊಡ್ಡ ಯಶಸ್ವಿ ನಾಟಕ ಅಲ್ಲೇ ಜನರಿಗೆ ಮಾತ್ರ ಗೊತ್ತಿರ್ತದೆ. ಸೊ ರಾಜಕೀಯವಾಗಿ ನಾವು ಬೆಳೆಸಿದಲ್ಲ, ರಾಜಕೀಯವಾಗಿ ಬೆಳೆಸಿದ ಅರವಿಂದ ಜ್ಞಾನೇಂದ್ರ ಬಿಜೆಪಿ ಪಕ್ಷ ಸಂಘಟನೆ. ಇದನ್ನ ಅವ್ರು ಅರ್ಥ ಮಾಡ್ಕೊಳ್ಳಿ. ಅವರು ಲಾಭ ಪಡೀಲಿಕ್ಕೆ ಹೋದದ್ದು, ಬಿದ್ದದ್ದು ಅವರು ತೊಡಿದದ್ದು ಗುಂಡಿಗೆ ಅವರೇ ಬಿದ್ದದ್ದು ಇದ್ರಲ್ಲಿ. ನಿಜ ಅಷ್ಟೇ. ಜೊತೆಗೆ ಶಿವದತ್ತ ಗುಳಿಗೆಗೆ ಎಷ್ಟು ಜನ ಸಾಗರ ಸೇರುತ್ತೆ ಅನ್ನೋದು ಬಹುಶಃ ಇಲ್ಲಿಂದ ಬಹಳಷ್ಟು ಜನರಿಗೆ ಗೊತ್ತಾಯ್ತು. ಬಹುಶಃ ತಮಿಳು ಶೆಟ್ರೆ, ನಂಗೆ ಒಂದು ವೆರಿ ಇಂಟ್ರೆಸ್ಟಿಂಗ್, ನಾನು ನೋಡಿದಾಗ ಬಹಳಷ್ಟು ಇಲ್ಲಿ ಕೂಗುಗಳು ಕೇಳಿ ಬರ್ತಾ ಇದೆ, ತುಳು ರಾಜ್ಯ, ತುಳು ಭಾಷೆ ಹಾಗೆ ಹೀಗೆ ಅನ್ನುವಂಥದ್ದು. ಎಸ್ ಕೊಡೇಲ್ಬೆಲ್ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್, ಮೊದಲನೇದಾಗಿ ವಿಜಯ್ ಕುಮಾರ್ ಕೊಡೇಲ್ಬೆಲ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹ್ಯಾಟ್ಸ್ ಆಫ್ ಹೇಳ್ತೀನಿ ಸರ್ ಒನ್ಸ್ ಅಗೇನ್. ಯಾಕಂದ್ರೆ ಇತಿಹಾಸವನ್ನ ನಿರ್ಮಾಣ ಮಾಡಿದಿರಾ. 16,000ಕ್ಕೂ ಅಧಿಕ ಜನರು ತೀರ್ಥಹಳ್ಳಿಯಲ್ಲಿ ಆ ಕಾರ್ಯಕ್ರಮದಲ್ಲಿದ್ರು. ನಮ್ಗೆಲ್ಲರೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಹೇಗೆ ಕಾಂತಾರ ಚಲನಚಿತ್ರ ಇಡೀ ವಿಶ್ವದಾದ್ಯಂತ ನಮ್ಗಳಿಗೆ ಹೆಮ್ಮೆಯನ್ನ ತಂದಿತ್ತು, ಅದೇ ರೀತಿ ನಮ್ಮ ತುಳುನಾಡಿನಲ್ಲಿ ತಮ್ಮ ಶಿವದೂತ ಗುಳಿಗೆ ಬಹಳಷ್ಟು ಸೌಂಡ್ ಮಾಡ್ತಾ ಇದೆ. ನಮಗೆ ಬಹಳಷ್ಟು ಹೆಮ್ಮೆ, ಪ್ರಶಂಸೆ ಇದೆ. ಇವೆಲ್ಲದರ ಜೊತೆಗೆ ಚರ್ಚೆ ಆಗ್ತಾ ಇದೆ ಇವತ್ತು ಪ್ಯಾನೆಲ್ ಅಲ್ಲಿ. ತಮ್ಗೆ ಗೊತ್ತಿರಬಹುದು, ಅರಗ ಜ್ಞಾನೇಂದ್ರ ಗೃಹ ಸಚಿವರು ಹೇಳಿರುವಂತಹ ಹೇಳಿಕೆ ತಮ್ಮ ಕಿವಿಗೂ ಕೂಡ ಬಂದಿರಬಹುದು, ತಮ್ಗೆ ಗೊತ್ತಿದೆ ಸರ್. ಏನ್ ಹೇಳ್ತೀರಾ ಸರ್ ವಿಜಯ್ ಕುಮಾರ್ ಕೊಡೇಲ್ಬೆಲ್ ಸರ್? ಸರ್, ನಾನು 19th ಶೋ ಅಲ್ಲ ದುಬೈಗೆ, ಹಾಗೆ ದುಬೈಗೆ ಬಂದಿದ್ದೇನೆ 12th. ಎಸ್ ಸರ್. ತೀರ್ಥಹಳ್ಳಿ ಶೋ ದಿವಸ ನಾನು ತೀರ್ಥಹಳ್ಳಿ ಇರಲಿಲ್ಲ. ನಾನು ಆ ದಿವಸ ಈ ಕಡೆ ಬಂದಿದ್ದೇನೆ. ನಾನು ಇಲ್ಲಿದ್ದೇನೆ. ನಾನು ನಂಗೆ ಇದೆಲ್ಲ ಬರ್ತಾ ಇದೆ, ವಾಟ್ಸ್ಆಪ್ ಅಲ್ಲಿ ಎಲ್ಲ ಬರ್ತಾ ಇದೆ. ಓಕೆ ಸರ್, ಕೇಳಿದ್ದೀನಿ ನಾನು. ಹೌದು. ಏನ್ ಹೇಳ್ತೀರಾ ಸರ್? ತಮ್ಗೆ ಗೊತ್ತಿದೆ ಬಹುಶಃ ಈ ಒಂದು ವಿಚಾರ, ಈ ರೀತಿ ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಈ ರೀತಿ ಹೇಳಿದ್ದಾರೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್ ವಿಜಯ್ ಕುಮಾರ್ ಕೊಡೇಲ್ಬೆಲ್ ಸರ್? ಅಂದ್ರೆ ನಾನು ದೈವದ ಬಗ್ಗೆ ಅದನ್ನು ಹೋಲಿಕೆ ಮಾಡಿದ ಅವರಿಗೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ದೈವವನ್ನು ನಿಂದನೆ ಮಾಡಲಿಲ್ಲ, ನಾಟಕವನ್ನು ನಿಂದನೆ ಮಾಡಲಿಲ್ಲ, ಬೇರೆ ರೀತಿಯಲ್ಲಿ ಅವರು
ಹೇಳಿದ್ದಾರೆ. ನನ್ಗೆ ಇದಕ್ಕೆ ಏನು ಜಡ್ಜ್ಮೆಂಟ್ ಕೊಡ್ಬೇಕು ಅಂತ ಹೇಳಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ನನಗೆ ಅಲ್ಲಿ ಪ್ರತ್ಯಕ್ಷ ಇರ್ಲಿಲ್ಲ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಆದ್ರೆ ಹೇಳ್ಬಾರ್ದಿತ್ತು ಅವ್ರ ಹಾಗೆ ಅಲ್ವಾ? ನಿಜ ನಿಜ ನಿಜ. ಓಕೆ ಓಕೆ, ಇಲ್ಲ ನಾನು ಜಾಸ್ತಿ ಪ್ರಶ್ನೆಯನ್ನ ಕೇಳಲ್ಲ, ಯಾಕಂದ್ರೆ ಅರ್ಥ ಆಗುತ್ತೆ ಸರ್. ಅಂಡ್ ಹೆಮ್ಮೆ ಇದೆ, ಯಾಕಂದ್ರೆ ನೀವು ನಮ್ಮನ್ನೆಲ್ಲ ಹೆಮ್ಮೆ ಪಡುವಂತ ರೀತಿಯಲ್ಲಿ ತಾವುಗಳು ಮಾಡಿದ್ದೀರಾ, ಹಾಗಾಗಿ ನಿಮ್ಮ ಮೇಲೆ ಅಪಾರವಾದಂತ ಗೌರವ ಅಭಿಮಾನ ಇದೆ. ಅಂಡ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಸರ್. ಒಂದು ತಮ್ಮ ಕಾರ್ಯಕ್ರಮಕ್ಕೆ, ತಮ್ಮ ಒಂದು ನಾಟಕಕ್ಕೆ 16,000ಕ್ಕೂ ಅಧಿಕ ಕ್ರೌಡ್ ಬರುತ್ತೆ. ಆ ಒಂದು ಕ್ರೌಡ್ ಅನ್ನ ನೋಡಿ ಎದುರಿನವರಿಗೆ ಬೆವರು ಇಳಿಯುತ್ತೆ ಅಂತ ಬಂದಾಗ ಅಂತ ಒಂದು ಇತಿಹಾಸವನ್ನ ತಾವು ನಿರ್ಮಾಣ ಮಾಡಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು ಸರ್. ನಾನು ಜಾಸ್ತಿ ತಮ್ಮ ಬಗ್ಗೆ ಜಾಸ್ತಿ ಪ್ರಶ್ನೆಗಳಲ್ಲಿ ಕೇಳಲ್ಲ. ದುಬೈಯಲ್ಲಿ ಇದ್ದೀರಾ ಅಂಡ್ ಒಳ್ಳೆದಾಗ್ಲಿ ಸರ್, ತಮ್ಮ ದಿಗ್ವಿಜಯ ಯಾತ್ರೆ ಮುಂದುವರಿಲಿ. ಥ್ಯಾಂಕ್ ಯು ಸರ್. ವಿಜಯ್ ಕುಮಾರ್ ಕೊಡಿಯಬಲ್ ಸರ್. ಎಸ್, ಏನೋ ಮಾತಾಡ್ತಿದ್ರು ಅಂತ. ಎಸ್, ಕನೆಕ್ಟ್ ಆಗಿದೆ. ಎಸ್, ಕುಡಿಯಬಲ್ ಸರ್, ಹೆಮ್ಮೆ ಇದೆ ಈ ಒಂದು ವಿಚಾರ. ಆದ್ರೆ ಜಾಸ್ತಿಯಾಗಿ ಕಲಾವಿದ್ರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಜಾಸ್ತಿಯಾಗಿ ಈ ಒಂದು ವಿಚಾರಕ್ಕೆ ನಾನು ಜಾಸ್ತಿಯಾಗಿ ಪ್ರಶ್ನೆಗಳನ್ನು ಕೇಳಲ್ಲ. ಮಾಧ್ಯಮಗಳಂತ ಬಂದಾಗ ತಿರುಚುತ್ತೆ, ಆದ್ರೆ ನಾನ್ ಕೇಳಲ್ಲ. ನಾನಿರುವಂತದ್ದು ಇದೇ ರೀತಿ, ಯಾಕಂದ್ರೆ ಅವ್ರುಗಳು ಬರೋದಿಲ್ಲ. ಅವರು ಆ ಸ್ಥಾನಮಾನದಲ್ಲಿದ್ದಾರೆ, ಅದೇ ಸ್ಥಾನಮಾನದಲ್ಲಿ ಇರ್ಲಿ ಅನ್ನೋದು ನನ್ನ ಒಂದು ಆಶಯ. ಅವರನ್ನ ಈ ರೀತಿ ಎಳೆದು ತರುವಂತ ನನ್ಗೆ ಇಷ್ಟವೇ ಇಲ್ಲ. ಸೊ ಅದೇ ರೀತಿ ನಮ್ ಜೊತೆ ಮತ್ತೊಬ್ರು ಹೆಮ್ಮೆ ತರುವಂತಹ ನಟ, ಅತ್ಯದ್ಭುತವಾಗಿರುವಂತಹ ನಟ ಸ್ವರಾಜ್ ಶೆಟ್ಟಿ ಅವರು ಕೂಡ ಜಾಯಿನ್ ಆಗಿದ್ದಾರೆ ನೇರವಾಗಿ. ಸ್ವರಾಜ್ ಶೆಟ್ಟಿ ನಮಸ್ತೆ ಸರ್. ಹ್ಯಾಟ್ಸ್ ಆಫ್ ಟು ಯು ಸರ್. ತಮ್ಮ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ನಟನೆಯ ಶಿವದೂತ ಗುಳಿಗೆ ಬಹಳಷ್ಟು ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದೆ, ಹೆಮ್ಮೆ ಇದೆ. ತೀರ್ಥಹಳ್ಳಿಯಲ್ಲಿ ನಡೆದಿರುವಂತಹ ಇತಿಹಾಸ ದಾಖಲೆ ಆಗಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ 16,000ಕ್ಕೂ ಅಧಿಕ ಜನರು ಸೇರಿರುವಂತಹ ಒಂದು ನಾಟಕ. ಆ ನಾಟಕದ ಬಗ್ಗೆ ಈಗಾಗಲೂ ಕೂಡ ತಮ್ಗಳಿಗೆ ಗೊತ್ತಿದೆ. ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಹೇಳಿರುವಂತಹ ಹೇಳಿಕೆ ಸೌರಾಜ್ ಅವರಿಗೆ ಇದು ಗೊತ್ತಿದೆ. ತಾವು ಇಲ್ಲಿ ಇದ್ರಿ ಆ ಕಾರ್ಯಕ್ರಮದಲ್ಲಿ ಅಲ್ವಾ? ಹಲೋ ಸ್ವರಾಜ್ ಅವರೇ, ಕೇಳ್ತಾ ಇದೆಯಾ? ಸ್ವರಾಜ್ ಅವರೇ, ತಾವು ಆ ನಾಟಕದಲ್ಲಿ ಇದ್ರಿ, ಹಾಗಾಗಿ ತಮ್ಮಲ್ಲಿ ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಗೃಹ ಸಚಿವರು ಹೇಳಿರುವಂತ ಹೇಳಿಕೆ ತಮ್ಮ ಗಮನಕ್ಕೆ ಬಂದಿದೆ ಅಲ್ವಾ? ಎಸ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ನಾವು ಕಲಾವಿದರು, ನಾವು ಹೋಗಿ ನಾಟಕ ಮಾಡ್ಕೊಂಡು ಬಂದಿದ್ದೇವೆ. ನಮಗೆ ಆಕ್ಚುಲಿ ಈ ನಾಟಕ ಒಂದು ರೆಕಾರ್ಡ್ ಶೋ. ಒಂದು ನಾಟಕವನ್ನ 16,000 ಜನ ಇಷ್ಟು ತನಕ ಯಾರು ನೋಡಿಲ್ಲ. ಇಲ್ಲಿ ತೀರ್ಥಹಳ್ಳಿ ಅಲ್ಲಿ ಅವರು ಮಾಡಿರುವಂತದ್ದು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಸ್, ಕರೆಕ್ಟ್. ಪಕ್ಷದ ಬಗ್ಗೆ ಬೇರೆ ಎಂತದ್ದು ಇರ್ಲಿಲ್ಲ. ಬರೀ ನಮ್ಮ ನಾಟಕ ಹೋಗಿ ಅಲ್ಲಿ ನಾಟಕ ಪ್ರದರ್ಶನವನ್ನು ಮಾಡಿದ್ದೇವೆ ಅಷ್ಟೇ. ಸೊ ನಾವು ಕಲಾವಿದರು ಹಾಗೆ ಅಲ್ವಾ, ನಾವು ಎಲ್ಲ ಪ್ರದರ್ಶನ ಮಾಡಿದ್ರೆ ನಾವು ಕೊಡುವಂತ ಪ್ರದರ್ಶನ ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ. ನಮಗೆ ಇಲ್ಲಿ ಪ್ರದರ್ಶನ ರೆಕಾರ್ಡ್ ಬೇಕಾಗಿದೆ, ಈ ಖುಷಿಯಲ್ಲಿ ನಾವಿದ್ದೇವೆ. ಮತ್ತೆ ಈ ಹೇಳಿಕೆ ಅದು ಇದು ಎಲ್ಲ ಬರ್ತಾ ಇದೆ, ನಮ್ಗೆ ತುಂಬಾ ಕೇಳಿಸ್ತಾ ಉಂಟು. ಬಟ್ ಅದಕ್ಕೆ ಪ್ರತಿಕ್ರಿಯೆ ನೀವು ಏನು ಕೊಡ್ತಾ ಇದೀರಲ್ವಾ, ಅದು ಸೂಕ್ತವಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಅವರು ದೈವದ ಬಗ್ಗೆ ಏನೋ ಮಾತಾಡಿದ್ದಾರೆ ಅಂತ ನಮಗೇನೋ ಸುದ್ದಿ ಬರ್ತಾ ಇದೆ. ಬಟ್ ಇದಕ್ಕೆ ನಾಟಕಕ್ಕೂ ನಮಗೂ ಅದಕ್ಕೆ ಏನೋ ಸಂಬಂಧ ಇಲ್ದಿರೋ ತರ ನಮಗೆ ಕಾಣಿಸ್ತಾ ಉಂಟು. ಓಕೆ ಸರಿ. ಬಟ್ ಒಟ್ನಲ್ಲಿ ಸರ್, ನಾನು ಕೊಡಿಯಲ್ಬಲ್ ಸರ್ ಜೊತೆ ಮಾತಾಡಿದೆ ಜಸ್ಟ್ ಈಗ. ನಿಮ್ಗೂ ಕೂಡ ಅದನ್ನೇ ನಾನು ಹೇಳ್ತಾ ಇರುವಂತ, ಯಾಕಂತ ಬಂದಾಗ ಅಭಿಮಾನ ಇದೆ, ತಮ್ಮ ಒಂದು ಸಾಧನೆಗೆ ಹೆಮ್ಮೆ ಇದೆ. ನಮ್ಮ ತುಳುವನ್ನ, ತುಳು ಭಾಷೆಯನ್ನ, ತುಳು ನಾಟಕ ರಂಗಭೂಮಿಯನ್ನ ಬಹಳಷ್ಟು ಎತ್ತರಕ್ಕೆ ಏರಿಸಿದ್ದೀರಾ ತಾವುಗಳು. ಹಾಗಾಗಿ ತಮ್ಗಳನ್ನ ನಾನು ಈ ಒಂದು ವಿಚಾರದಲ್ಲಿ ಬಹಳಷ್ಟು ಎಳೆದಾಡಲ್ಲ, ನಾನು ಮಾತಾಡಲ್ಲ. ಅಂಡ್ ಹೆಮ್ಮೆ ಇದೆ, 16,000ಕ್ಕೂ ಅಧಿಕ ಕ್ರೌಡ್ ತಮ್ಮ ನಾಟಕಕ್ಕೆ ಬರುತ್ತೆ, ತಮ್ಮ ನಟನೆಗೆ ಪ್ರಶಂಸೆ ಬರುತ್ತೆ ಅಂತ ಬಂದಾಗ ವಿ ಆರ್ ಪ್ರೌಡ್ ಆಫ್ ಯು ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸ್ವರಾಜ್ ಶೆಟ್ರೆ. ಇದೇ ರೀತಿ ತಮ್ಮ ಒಂದು ಯಾತ್ರೆ ದಿಗ್ವಿಜಯ ಮುಂದುವರಿಲಿ ಅಂತ ನಮ್ಮ ಆಶಯ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸ್ವರಾಜ್ ಶೆಟ್ರ ಜೊತೆ ಮಾತನಾಡಿದ್ದೇನೆ. ಅಂಡ್ ಇದು ಪ್ರಮುಖವಾಗಿರುವಂತಹ ವ್ಯಕ್ತಿಗಳು. ಒಂದು ಕಡೆ ವಿಜಯ್ ಕುಮಾರ್ ಕೊಡಿಯಲ್ಬೆಲ್ ಸರ್, ಜೊತೆಗೆ ಸ್ವರಾಜ್ ಶೆಟ್ರು. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಇವರುಗಳು ಆ ಒಂದು ಸ್ಥಾನಮಾನದಲ್ಲಿದ್ದಾರೆ, ಅಲ್ಲೇ ಇರಲಿ ಅನ್ನುವಂಥದ್ದು. ಯಾಕಂದ್ರೆ ಈ ರಾಜಕೀಯ ವಿಚಾರವಾಗಿ ಯಾರೋ ಹೇಳಿದ್ದಾರೆ ಅಂತ ಬಂದಾಗ ನಾನು ಅವರುಗಳನ್ನು ತಿರುಚಿ ಮಾತನಾಡುವಂಥದ್ದು, ಅದು ಯಾವುದೋ ಮತ್ತೊಂದಕ್ಕೆ ಹೋಗುವಂಥದ್ದು ಬೇಡ. ಅವರು ಕಲಾ ಶಾರದೆ ಒಂದು ಸೇವೆ ಮಾಡ್ತಾ ಇದ್ರೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಲಿ, ಅದು ನಮ್ಮ ಒಂದು ಆಶಯ. ಯಾರ್ಯಾರೋ ಮಾತಾಡಿದ್ದಾರೆ ಅಂತ ಹೇಳುವಾಗ ಇವ್ರುಗಳನ್ನು ಯಾಕೆ ಎಳೆದು ಬಿಡಬೇಕು ಅಲ್ವಾ, ತಪ್ಪಲ್ವಾ? ಸೊ ಅಂತ ಮಟ್ಟಕ್ಕೆ ನಾವುಗಳು ಹೋಗಲ್ಲ. ಅಂಡ್ ತಮಣ ಶೆಟ್ರೆ, ಈ ಒಂದು ವಿಚಾರ ಬಿಫೋರ್ ದಟ್ ವೈಂಡ್ ಅಪ್ ಮಾಡೋದಕ್ಕಿಂತ ಪ್ರಮುಖವಾಗಿ ನನಗೆ ಅಲ್ಲಿ ಗಮನಕ್ಕೆ ಬಂದಿರುವಂಥದ್ದು ಮತ್ತೊಂದು, ತುಳುನಾಡು, ತುಳು ಭಾಷೆ ಉಳಿಬೇಕು ಬೆಳಿಬೇಕು ಅಂತ ಬಂದಾಗ ನಮ್ಮಲ್ಲಿ ಬಹಳಷ್ಟು ಕಡಿಮೆ, ತೀರ್ಥಹಳ್ಳಿಯಲ್ಲಿ ಅದು ಜೋರಾಗಿ ಕಾಣಲಿಕ್ಕೆ ಸಿಕ್ಕಿತ್ತು. ಏನ್ ಹೇಳ್ತೀರಾ ತಮಣ ಶೆಟ್ರೆ? ಭಾರಿ ಜನರು ತುಳು ರಾಜ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ, ರಾಜ್ಯ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಲ್ಲ, ಈಗ ನಮ್ಗೆ ಇನ್ನು ಮುಂದೆ ಈಗ ಎಲ್ಲಿಯಾದ್ರೂ ರಾಜ್ಯ ಮಾಡಿ ಇಲ್ಲಿ ಬಂದ್ರೆ ಇಲ್ಲಿ ಪರಿಸ್ಥಿತಿ ಏನಾಗ್ಬೋದು ನೋಡಿ. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಇದೊಂದು ಧರ್ಮಛತ್ರದಾಗ ಆಗಿದೆ. ಎಲ್ಲಿಂದವನೋ ಬಂದು ಇಲ್ಲಿ ಬಂದು ಬೈಲಿಕ್ಕೆ ಸ್ಟಾರ್ಟ್ ಮಾಡೋದು. ಎಲ್ಲಿ ಅವನಿಗೆ ಏನಾದ್ರು ಯಾರ್ಯಾರ ಹತ್ರ ಇದೆ ಇಲ್ಲಿ ಬಂದು ಯಾವ ಧರ್ಮಕ್ಕೆ ಬೈಯುದು, ದೇವರಿಗೆ ಬೈಯುದು ನೋಡಿ ಅಂತೆ ನೀವು. ಅವರವರಲ್ಲೆಲ್ಲ ಬೈಯುವುದಿಲ್ಲ, ಎಲ್ಲ ಬೈಲಿಕ್ಕೆ ಬರೋದು ಇವರಿಗೆ. ಆಯ್ತಾ,
ಈ ಊರಿಗೆ ಬೈದು ಎಲ್ಲ ಒಂದು ಬೈಯುವಂಥದ್ದು. ಇಲ್ಲಿ ನೋಡಿ, ನೀವು ಈಗ ಈ ತುಳುವ ರಾಜ್ಯ ಬೇಕು ಮತ್ತೊಂದು ಕೇಳ್ತಾರೆ, ಯಾವ ಯೋಗ್ಯತೆ ಇದೆ ಕೇಳಿ. ಒಂದೆರಡು ವಿಚಾರ ಇದೆ ನೋಡಿ, ಇಂಥದ್ದು ಬಂದ್ರೆ ನಮ್ಗೆ ಎದೆ ತಟ್ಟಿ ನೀನ್ ಮಾಡಿದ್ದು ತಪ್ಪು ಅಂತ ಹೇಳುವಂತ ಎದೆಗಾರಿಕೆ ನಮ್ಮಲ್ಲಿಲ್ಲ. ಕಾರ್ಕಳದಲ್ಲೇ ಆಗಿದೆ. ಅನೇಕ ದೇವಸ್ಥಾನ, 300ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳ ಕೇಸುಗಳು ಇವತ್ತು ಕೋರ್ಟಲ್ಲಿದೆ. ಕೆಲವು ದೇವಸ್ಥಾನಗಳ ಜಾತ್ರೆ ನಿಂತೋಗಿದೆ. ಇದರ ಬಗ್ಗೆ ಎಲ್ಲಿ ತೆಗೆದರೆ ನಮ್ಮ ಗದ್ದೆಗಳು, ನಮ್ಮ ಇದು ಗುತ್ತಿನ ಮನೆಗಳು, ದೇವಸ್ಥಾನಗಳು, ನಮ್ಮ ಮೂರ್ತಗಾರಿಕೆ ಇರ್ಬೋದು, ಕುಲಕಸುಬು, ಇದು ಮಡಕೆ ಮಾಡೋದು, ಬುಟ್ಟಿ ಎಣೆಯುವುದು, ಇಂತಹ ಯಾವುದಾದ್ರೂ ಯಾವ ರಾಜಕಾರಣಿಯಾದ ಅದರ ಬಗ್ಗೆ ಚಿಂತೆ ಮಾಡಿದಾನ? ಈ ಕ್ಷಣದಲ್ಲಿ ಇಲ್ಲಿ ಎಲ್ಲಿಯಾದ್ರೂ ಒಂದು ಇದಾದ್ರೆ ಸಾಮಾನ್ಯ, ಈಗ ಯಾವುದೇ ಸಮಯದಲ್ಲಿ ಬೇಕಾಗುವ ಒಂದು ಕೆರೆ ಅಂತ ವ್ಯವಸ್ಥೆಗಳಾದ್ರೂ ಇದೆ ಅಲ್ಲ? ನಾನು ವಿಚಾರ ಅಂತ ಹೇಳುವಂತ ಇದರ ಬಗ್ಗೆ ನಮ್ಮಿಂದ ಎಲ್ಲಿಯಾದ್ರೂ ಚರ್ಚೆ ಆಗಿದೆ? ಬರೀ ಇದ್ದ ದೇವರು ತೋರಿಸಿದಂತ, ಹಿರಿಯರು ತೋರಿಸಿದಂತ ಒಂದು ಆರಾಧನಾ ಪದ್ಧತಿ, ಇದನ್ನಾದ್ರೂ ನಾವು ಉಳಿಸ್ಕೊಂಡಿದ್ದೇವ? ನಾವು ಬರೇ ಇಂಥ ಬದುಕಲಿಕ್ಕೋಸ್ಕರ ಮಕ್ಕಳನ್ನ, ಜನರನ್ನ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಾಗಿ, ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡುವ ಬದಲು ಒಬ್ಬ ಒಳ್ಳೆಯ ಮತದಾರನನ್ನಾಗಿ ಮಾತ್ರ ನಿರ್ಮಾಣ ಮಾಡಿದ್ದೇವೆ. ಆ ಸಮಯ ಬಂದಾಗ ನೀವೊಂದು ಹೋಗಿ ಯಾರಿಗೊಂದು ಓಟ್ ಹಾಕಿ ಬಾ, ಅದಕ್ಕೆ ಬೇಕಾಗುವ ಕಾಂಗ್ರೆಸ್ನವರದು ಅವರದು ಹೊರಡ್ತದೆ, ಇವರದ್ದು ಬರುವಾಗ ಇವರದೊಂದು ಹೊರಡ್ತದೆ. ಅಷ್ಟೊತ್ತಿಗೆ ಆ ಎರಡೂ ಪಂಗಡಗಳು ಏನಂದ್ರೆ, ಮತದಾರನ ಕೆಲಸ ಏನಂತ ಹೇಳಿದ್ರೆ ಅವನಿಗೆ ಅಷ್ಟೇ ಸೀದಾ ಹೋಗಿ ಹಾಕಿ ಬರ್ತಾನೆ. ಈ ಒಂದು ರೊಬೇಟ್ ತರ ಮನುಷ್ಯನನ್ನು ಮಾಡಿಬಿಟ್ಟಿದ್ದಾರೆ. ಇದು ಬಿಟ್ಟರೆ ಅವನ ಆಚೆಯ ಲೋಕ ಅವನಿಗೆ ಗೊತ್ತೇ ಇಲ್ಲ. ನಿಮಗೆ ಏನು ಅಂತ ಹೇಳಿದ್ರೆ, ನಾನು ಕೇಸರಿ ಅಂತ ಹೇಳ್ತಾರೆ. ನನ್ನ ಹತ್ರ ಮೊನ್ನೆ ಯಾರೇ ಹೇಳಿದ್ರು, ನೀವು ಮುಸ್ಲಿಂ ಗೊತ್ತೇ ಆಗುದಿಲ್ಲ, ನೀವು ಮುಂತರ ನಾಮಗೆ ನಾನು ಯಾಕೆ ಆಗ್ಬೇಕು ನಾಮ ಅಂತ ಹೇಳಿದ್ರೆ, ಎಲ್ಲ ದೇವಸ್ಥಾನದಲ್ಲಿ ಕೆಮಿಕಲ್ ಸಿಗ್ತಾ ಇದೆ ಮಾರೆ, ಗಂಧ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಗಂಧ ಆಗ್ತಾ ಇಲ್ಲ ಅಂದೆ ನಾನು. ಈಗ ಗಂಧ ಸಿಕ್ಕಿದೆಲ್ಲ ನಾನು ಗಂಧ ಖಂಡಿತ ಆಗ್ತೇನೆ. ಎಲ್ಲ ದೇವಸ್ಥಾನದಲ್ಲೂ ಕೆಮಿಕಲ್ ಸಿಕ್ಕುದು, ಗಂಧ ಸಿಗ್ತಾ ಇಲ್ಲ, ಇದಕ್ಕೆಲ್ಲ ಹೋರಾಟ ಮಾಡಿ. ಈಗ ಕೇಸರಿ ಅಂತ ಹೇಳಿದ್ರೆ, ಕೇಸರಿ ಅಂತ ಹಾಕೊಳ್ಳುವಷ್ಟು ಜ್ಞಾನಿ ನಾನಲ್ಲ. ಕೇಸರಿ ಒಂದು ಕಷಾಯ ವರ್ಣ, ಒಂದು ಯಜ್ಞಾಗ್ನಿಯ ಕೆನ್ನಾಲಗೆಯ ಸಂಕೇತ ಕೇಸರಿ, ಒಂದು ಋಷಿಮುನಿಗಳ ಅನುಭವಿಗಳ ಮೇಲೆ, ತ್ಯಾಗಿಗಳ ಮೇಲೆ ಇರುವಂತ ಕೇಸರಿ. ಇಂಥ ಒಂದು ಕೇಸರಿಯನ್ನ ನಾನು ನನ್ನ ಹತ್ರ ಯಾವ ಯೋಗ್ಯತೆಯನ್ನು ಹಾಕೊಂಡು ಬರ್ಬೇಕು? ನಾನು ಬೇಕಾದಾಗ ಮಾತ್ರ ಹಾಕೊಳ್ಳೋದು. ಅದು ನೋಡಿ, ಮುಂಚಿನ ಕಾಲಕ್ಕೂ ನಿಮ್ಗೆ ಈ ಬಣ್ಣವನ್ನ, ಈ ಕೇಸರಿ ಬಣ್ಣವನ್ನ 1000ರಲ್ಲಿ ಒಬ್ಬ ಮಾತ್ರ ಹಾಕಲಿಕ್ಕೆ, ಸುತ್ತ ಇದ್ದವನು ಎಲ್ಲ ಹಾಕಿದ್ದು ನೀವು ಕಂಡಿದ್ದೀರಾ? ಕಣ್ಣಿಲ್ಲ. ನಮಗೆ ದೈವಾರಾಧನೆಯಲ್ಲಿ ಏನಿದೆ ಅದರಲ್ಲೂ ಒಂದಿದೆ, ಕೆಂಪು. ಕೇಸರಿ ಅಲ್ಲಿಯೂ ಬರಲಿಲ್ಲ, ಕೆಂಪು ಮತ್ತೆ ಬಿಳಿ. ಯಾಕಂತ ಹೇಳಿದ್ರೆ, ಕೇಸರಿ ಎಂಬುದು ಜ್ಞಾನಿಯ ಅನುಭವಿಯ ಮೇಲೆ ಇರುವಂತ ಒಂದು ಕಷಾಯ ವರ್ಣ ಅದು. ಹಾಗಾಗಿ ಇಂಥದ್ದು ಎಲ್ಲವನ್ನು, ಅದನ್ನು ಎಲ್ಲ ಕೇಸರಿ ಕೊಟ್ಟದ್ದು. ಕೇಸರಿ ಅಂದ್ರೆ ಏನು, ಇದರ ಮಹತ್ವ ಏನು? ಅದು ಕೆಳಗೆ ಬಿದ್ದರೂ ನಮಗೆ ನೋವಾಗಬೇಕು. ಆ ಕೇಸರಿಗೆ ಮಹತ್ವ ಇದೆ ಸ್ವಾಮಿ, ಅದಕ್ಕೆ ಮಣ್ಣಾದ್ರೂ ನಮಗೆ ನೋವಾಗಬೇಕು. ಅದನ್ನು ಹೀಗೆ ಇಟ್ಕೊಳ್ಬೇಕು ನಾವು. ಬಟ್ ಈಗ ನಾನು ಹೇಳುವಂಥದ್ದು ಇಷ್ಟೇ, ಜನರನ್ನು ನಮ್ಮ ಹತ್ರ ಇತ್ತು ತುಳುವ ರಾಜ್ಯ ಮಾಡೋದು. ಈಗ ನಮ್ಮಲ್ಲಿರುವಂಥ ಅಷ್ಟು ಚಂದದ 16,000 ಜನ ತುಳುವ ಧ್ವಜಗಳನ್ನು ಹಾಕೊಂಡು ಶಿಸ್ತುಬದ್ಧವಾಗಿ ಎಲ್ಲಿಯಾದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುವಿಗೆ ಸಂಬಂಧಪಟ್ಟ ಒಂದೇ ಒಂದು ಕಾರ್ಯಕ್ರಮ ಆಗಿದ ನೋಡಿ. ಈಗ ಸಾಧಾರಣ ಒಂದು 5-6 ವರ್ಷಗಳಿಂದ ಆಗಿದ. ಇಲ್ಲಿ ನಾವು ಬರೀ ಅಂತ ಹೇಳಿದ್ರೆ ಅಂತಂದ್ರೆ, ನಮ್ಗೆ ಬೇಕು ಈಗ ಏನಂತ ಹೇಳಿದ್ರೆ, ಆ ಸಮಯಕ್ಕೆ ಬರುವಾಗ, ಎಲೆಕ್ಷನ್ ಟೈಮ್ ಬರುವಾಗ, ನಾನು ಹೇಳಿದ್ದೇನೆ, ಅನೇಕ ಜನರಿಗೆ ಒಂದು ವಿಡಿಯೋ ಮಾಡಿ ಕಳಿಸಿದೆ. ನೋಡಿ, ಎಲೆಕ್ಷನ್ ಬರ್ತಾ ಇದೆ, ಎಲ್ಲರೂ ಜಾಗ್ರತೆ ಮಾಡ್ಕೊಳ್ಳಿ. ಸ್ವಲ್ಪ ಬತ್ತಿ ಇಟ್ಟು ಬೆಂಕಿ ಕೊಟ್ಟಿದ್ದಾರೆ, ಯಾವಾಗ ಬ್ಲಾಸ್ಟ್ ಆಗ್ತದೆ ಅಂತ ಗೊತ್ತಾಗುದಿಲ್ಲ, ದಯವಿಟ್ಟು ಈಗ ಮಾಡ್ಕೊಳ್ಳಿ. ಈಗ ನಮ್ಗೆ ಏನ್ ಗೊತ್ತ, ಈಗ ಆವಾಗ ಮಾತ್ರ ಈಗ ನಿಮ್ಗೆ ಅದು ಮುಸ್ಲಿಂ, ಹಿಂದೂ, ಜಾತ್ರೆ, ಜದು ಮತ್ತೆ ಎಲ್ಲ ಯಾವ ಹೊತ್ತಲ್ಲಿ ಇನ್ನು 3 ತಿಂಗಳಲ್ಲಿ ಏನಾಗಬಹುದು ಅಂತ ನಮ್ಗೆ ಗೊತ್ತೇ ಇಲ್ಲ. ಹಾಗಾಗಿರುವಾಗ ನಾವು ಎಲ್ರಿಗೆ ಹೇಳುವಂತದ್ದು, ಹಿಂದೂ ಆದ್ರೆ ನಾವು ಎದೆತಟ್ಟಿ ಹಿಂದೂ ಅಂತ ಹೇಳ್ಕೊಂಡು ಸಮಾಜದಲ್ಲಿರುವಂತಹ ನ್ಯೂನತೆ ಬಂದಾಗ ರಾಜಕೀಯ ನೋಡಬೇಡಿ, ಹೋರಾಟ ಮಾಡಿ ಆವಾಗ ಮಾತ್ರ ಆಗ್ಬೋದು. ಇವತ್ತು ನಮ್ಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಏನಾಗಿದೆ ಅಂತ ಹೇಳಿದ್ರೆ, ಒಂಥರ ಅಲ್ಲೇ ನಿಮ್ಗೆ ಆ ಸರ್ಕಸ್ ಅಲ್ಲಿ ಒಂದು ಅಫೀಮ್ ಏನೋ ಒಂದು ಆನೆಗೆ ಇದಕ್ಕೆಲ್ಲ ಕೊಡ್ತಾರೆ ನೋಡಿ, ಹುಲಿಗೆಲ್ಲ ಅದೀಗೆ ಹೋಗ್ತಾ ಇದೆ, ಹಾಗೆ ಏನು ಬಲ ಇಲ್ಲ ಈಗ ಹೋಗ್ತಾ ಇದೆ. ಆ ತರ ಆ ಅಮಲ್ ಕೊಟ್ಟ ಹುಲಿ ತರ ಇವರು ಹಾಗೆ ನೋಡ್ಲಿಕ್ಕೆ ಭಾರಿ ದೊಡ್ಡ. ಅದೇ ಒಂದು ಸ್ವಲ್ಪ ನಿಮ್ಗೆ ಬೇರೆ ಆಗುವ ನೋಡಿ, ಚಪ್ಪಲಲ್ಲಿ ಗಣೇಶನ ವಿಗ್ರಹ ಮಾಡಿದ, ಮತ್ತೊಂದಾಯ್ತು, ಅಲ್ಲಿ ಇದಾಯ್ತು ಆಗುವ ನಾವು ಎದ್ದೇಳ್ತೇವೆ. ನಮ್ಗೆ ನೋಡುವಂಥದ್ದು ಕಾರ್ಕಳದಲ್ಲಿ ಆಗುವಂತ ಘಟನೆ ನೆನೆಸ್ಕೊಂಡ್ರೆ ಆ ಪರಿಸರವನ್ನ ನಮ್ಗೆ ನಮ್ಮ ರಕ್ತ ಬಿಸಿ ಆಗ್ತದೆ. ಆಗಿರುವಾಗ ಅದಕ್ಕೆಲ್ಲ ಹೋರಾಟ ಮಾಡಿ ಅಂತ ಹೇಳುವಂಥದ್ದು ನೀವು ಮಾಡಿ. ನಾವು ನಮ್ಮಷ್ಟಕ್ಕೆ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೇವೆ. ನಮ್ಗೆ ರಾಜಕೀಯದ ಅವಶ್ಯಕತೆ ಇಲ್ಲ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಧನ್ಯವಾದಗಳು. ಲಾಸ್ಟ್ ರಿಯಾಕ್ಷನ್ ಸರ್, ಧರ್ಮೇಂದ್ರ ಸರ್, ಲಾಸ್ಟ್ ರಿಯಾಕ್ಷನ್. ಎಸ್ ಸರ್. ಸರ್, ಇದು ವಿನಾಶಕಾರಿ ವಿಪರೀತ ಬುದ್ಧಿ. ನಾವು ಈಗ ನಮ್ಮ 2 ಮಿತ್ರರು ಹೇಳಿದಾಗೆ ನಾವು ಎಚ್ಚೆತ್ತುಕೊಳ್ಳೋದು ಬಹಳ ಕಡಿಮೆ, ನಮಗೆ ನಿದ್ರೆ ಜಾಸ್ತಿ ಇದೆ. ಹಿಂದೂ ಧರ್ಮಕ್ಕೆ ವಿಶೇಷವಾಗಿ ದಕ್ಷಿಣ ಕನ್ನಡದ ನಮ್ಮ ಏನು ಉಭಯ ಜಿಲ್ಲೆಗಳಿದೆ, ಅಲ್ಲಿ ಏನು ತುಳುನಾಡಿನ ನಮ್ಮ ದೇವರುಗಳಿದೆ, ಬಹಳಷ್ಟಾಯಿತು. ಇನ್ನು ಅದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು, ಪೂರ್ಣ ವಿರಾಮವನ್ನು ಹಾಕಲೇಬೇಕು. ಇಲ್ಲ ಅಂತ ಹೇಳಿದರೆ ಮುಂದೆ ನಮ್ಮ ಮಕ್ಕಳಿಗೆ ನಮ್ಮನ್ನು ಕ್ವಶನ್ ಮಾಡ್ಬೋದು, ನೀವೇನು ಮಾಡಿದ್ದೀರಿ ಎಂಬುದು.
ನಮ್ಮ ದೇವರುಗಳಿಗೆ ಅವಮಾನವಾಗುವಾಗ ನೀವೇನು ಮಾಡಿದ್ದೀರಿ ಎಂಬ ಪ್ರಶ್ನೆ ಬಂದಾಗ ನಾನು ತಲೆ ತಗ್ಗಿಸ್ಬೇಕಾಗತ್ತೆ. ಒಂದು ಅಂತ್ಯಕ್ಕೆ ನಾವು ಬರಬೇಕಾಗುತ್ತೆ, ನಾವು ಬಂದೇ ಬರ್ತೇವೆ ಎಂಬುದು ಹೇಳಲಿಕ್ಕೆ ನನ್ನ ತಯಾರಿ. ಓಕೆ ಸರ್, ಎಸ್ ಸರ್, ಥ್ಯಾಂಕ್ ಯು. ಜೊತೆಗೆ ಲಾಸ್ಟ್ ರಿಯಾಕ್ಷನ್ ನಾನು ಅಭಿಷೇಕ್ ಅವರ ಜೊತೆ ಹೋಗ್ತಾ ಇದ್ದೇನೆ. ಬಿಫೋರ್ ದಟ್ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೇನೆ, ಮತ್ತೊಮ್ಮೆ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಬಿಜೆಪಿ ವಕ್ತಾರರು ಸಂಜಯ್ ಪ್ರಭು ಅವ್ರ ಜೊತೆ ನಾವುಗಳು ಕಾಯ್ತಾ ಇದ್ದೀವಿ. ಅವರಿಗೆ ಹಾಕಿರುವಂತಹ ನೀರಿನ ಗ್ಲಾಸ್ ಅದೇ ರೀತಿ ಇದೆ, ನೀರು ಅದರಲ್ಲಿ ತುಂಬಿದೆ. ಜೊತೆಗೆ ಅದೇ ರೀತಿ ಅವರ ನಮ್ದು ಮೈಕ್ ಕೂಡ ಅದೇ ರೀತಿ ಇದೆ. ಇನ್ನೂ ಕೂಡ ಬರಲಿಲ್ಲ ಸಂಜಯ್ ಪ್ರಭು ಅವರು, ಬಿಜೆಪಿ ವಕ್ತಾರರು. ವಿ ಆರ್ ವೈಟಿಂಗ್ ಫಾರ್ ಯು ಒಂದು ಜಸ್ಟ್ ರಿಯಾಕ್ಷನ್ಗೆ. ಬಟ್ ವಿಲ್ ಸಿ, ಸಮಯದ ಅಭಾವ ತುಂಬಾ ಇದೆ. ಲಾಸ್ಟ್ ರಿಯಾಕ್ಷನ್ ಸರ್, ಅಭಿಷೇಕ್ ಉಳ್ಳಲ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ನನಗೆ ಬಹಳ ಪ್ರಾಮುಖ್ಯವಾಗಿ 3 ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ಇಡಬೇಕು. ಕೊನೆಯದಾಗಿ ನೋಡಿ, ನಾನು ಆವಾಗಲೇ ಒಂದು ಆತನ ಪ್ರಸ್ತಾವನೆ ಮಾಡಿದ್ದೆ. ನಮಗೆ ಅದರಲ್ಲೂ ಕೂಡ ವಿಶೇಷವಾಗಿ ಬುದ್ಧಿವಂತರ ಜಿಲ್ಲೆ ಅಂತ ಕಳಿಸಿಕೊಡುವಂಥ, ಬುದ್ಧಿವಂತ ಜನರಿರುವಂಥ ಜಿಲ್ಲೆ ಅಂತ ಕಳಿಸಿಕೊಂಡುವ ನಮ್ಮ ಈ ಉಭಯ ಜಿಲ್ಲೆಗಳಿಗೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಈ ನಾರ್ತ್ ಇಂಡಿಯಾದವರಿಗೆ ನಾವು ಬುದ್ಧಿವಂತರು ಅಂತ ಕಳಿಸ್ಕೊಡ್ಲಿಕ್ಕೆ ಅವರಿಗೆ ಏನೋ ಹೊಟ್ಟೆ ಕಿಚ್ಚಾಗ್ತದೆ ಗೊತ್ತಿಲ್ಲ. ಅದಕ್ಕೆ ಇಂಥ ಇಲ್ಲ ಸಲ್ಲದು ಎಷ್ಟು ನಮ್ಮನ್ನ ತಾಪ್ ಮಾಡಲಿಕ್ಕೆ ಅಷ್ಟು ತಾಪ್ ಮಾಡ್ತಾ ಬಂದಿದ್ದಾರೆ. ಎರಡನೇದು, ನಮಗೆ ಬುದ್ಧಿವಂತರಿಗೆ ಮರವು ಜಾಸ್ತಿ ಆಗಿದೆ. ಈಗ ಇತ್ತೀಚೆಗೆ ಅಸೆಂಬ್ಲಿಯಲ್ಲಿ ಯುಟಿ ಖಾದರ್ ಅವರು ತುಳು ಭಾಷೆಯನ್ನ 2ನೇ ಪರೀಕ್ಷೆಗೆ ತರಬೇಕು ಅಂತ ಹೇಳುವಾಗ ಮಾಧುಸ್ವಾಮಿ ಅವರು ಅಲ್ಲಿ ಹಾಸ್ಯ ರೀತಿಯಲ್ಲಿ ದೇವರುಗಳಿಗೆ ಅಪಹಾಸ್ಯವನ್ನು ಮಾಡಿದ್ರು. ನಾವು ಮರ್ತು ಬಿಟ್ವಿ, ನಾವು ಯಾರು ಪ್ರಶ್ನೆ ಮಾಡಲಿಲ್ಲ. ನಾನು ಹೇಳುವಂಥದ್ದು, ಯಾರು ಮಾಡಬಾರ್ದು, ಮಾಡಿದ್ದು ಸರಿ ಅಂತಲ್ಲ. ಇನ್ ಕೇಸ್ ಇದನ್ನ ಬೇರೆ ಪಕ್ಷಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಮಾಡ್ತಿದ್ರೆ, ಅಲ್ವಾ ಬೇರೆ ಸಮುದಾಯದ, ಬೇರೆ ಜಾತಿ, ಬೇರೆ ಧರ್ಮದ ವ್ಯಕ್ತಿ ಮಾಡ್ತಿದ್ರೆ ಯಾವ ರೀತಿ ಸಂಘಟನೆ ಪ್ರತಿಕ್ರಿಯೆ ಇರ್ತಿತ್ತು ಅಂತ ಹೇಳುವಂತ ನೀವು ಅಸಂಪ್ಷನ್ ತಗೊಳ್ಳಿ. ಇವತ್ತು ಇಷ್ಟೆಲ್ಲ ಆಗ್ತಿದೆಲ್ಲ, ಯಾಕೆ ಸಂಘಟನೆಗಳು ಕೈಗೆ ಬಳೆ ಹಾಕಿ ಮನೇಲಿ ಕೂತಿದೆ ಅಂತ ನಾನು ಕೇಳುವಂತದ್ದು. ಎಲ್ಲಿದೆ ಸೋ ಕಾಲ್ಡ್ ಧರ್ಮ ರಕ್ಷಕರು, ಎಲ್ಲಿದ್ದಾರೆ ಈಗ? ಹಾಗಾದ್ರೆ ಬಿಜೆಪಿಯವರು ಧರ್ಮದ ಬಗ್ಗೆ ಅವಹೇಳನಕಾರಿ ಮಾಡಿದ್ರೆ, ಅಪಹಾಸ್ಯ ಮಾಡಿದ್ರೆ, ದೈವದೇವದ ಬಗ್ಗೆ ಅಪಹಾಸ್ಯ ಮಾಡಿದ್ರೆ ಬಿಜೆಪಿಗೆ ಸಂಬಂಧಪಟ್ಟಂತ ಸಂಘಟನೆಗಳಿಗೆ ಮಾತಾಡುವ ಗಂಡಸ್ಥಾನ ಇಲ್ವಾ ಅಂತ ನೇರವಾಗಿ ಪ್ರಶ್ನೆ ನನ್ನದು. ಮಾಧುಸ್ವಾಮಿ ಅವರ ವಿಚಾರ ನೆನಪಿಟ್ಕೊಳ್ಳಿ. ಆರೋಗ್ಯ ಜನರಿಂದ ಹೇಳಿದ ಸ್ಟೇಟ್ಮೆಂಟ್ ಅನ್ನು ಜನಗಳು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದು ಮರಿಬೇಡಿ. ಯಾಕೆ ಅಂತ ಹೇಳಿದ್ರು, ರಾಜಕೀಯವಾಗಿ ಬಿದ್ದ ಬೆಟ್ಟಲ್ಲ, ಧರ್ಮಕ್ಕೆ ಬಿದ್ದ ಬೆಟ್ಟು. ಇವತ್ತು ನಾವು ರಾಜಕೀಯಕ್ಕೋಸ್ಕರ ಸುಮ್ಮನೆ ಕೂತ್ರೆ, ನಮ್ಮ ಲೀಡರ್ ಹೇಳಿದ್ದು, ಬಿಜೆಪಿ ಹೇಳಿದ್ದು ಅಂತ ಸುಮ್ಮನೆ ಕೂತ್ರೆ, ನಾಳೆ ನಮ್ಮ ದೈವ ದೇವರಗಳ ಬಗ್ಗೆ ಅಪಹಾಸ್ಯ ಇನ್ನಷ್ಟು ಮಾಡ್ತಾ ಹೋಗ್ತಾರೆ. ಮತ್ತೆ ನಾವು ಮತ್ತೊಂದು ಸಮುದಾಯಕ್ಕೆ ಕೈ ತೋರಿಸಿ ಏನು ಪ್ರಯೋಜನ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಒಂದು ವಿಚಾರದಲ್ಲಿ ಅಬ್ಸರ್ವ್ ಮಾಡಬೇಕು. ಆ ಒಂದು ಭಾಷಣ ಮಾಡಿರುವಂತಹದ್ದು ಬಿಜೆಪಿಗೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ, ಸರಿಯಾ? ಅರಗ ಜ್ಞಾನೇಂದ್ರ ಅವರು ತಮಾಷೆ ಮಾಡಿದ್ದು ಕೂಡ ಹಿಂದೂ ಧರ್ಮಕ್ಕೆ ಸೇರಿದ ದೈವಗಳಿಗೆ, ಸರಿಯಾ? ವಿಸಿಲ್ ಕೇಳಿದ್ದೆ ನಿಮ್ಗೆ ವಿಡಿಯೋದಲ್ಲಿ? ವಿಸಿಲ್ ಹಾಕಿದಾರ? ವಿಸಿಲ್ ಹೊಡಿತಾರೆ ಸರ್, ಕೇಳಿ, ವಿಸಿಲ್ ಹೊಡಿತಾರೆ. ಹಾಗಾದ್ರೆ ಎಲ್ಲಿದೆ ಹಿಂದುತ್ವ? ಹಿಂದೂ ಧರ್ಮಕ್ಕೆ ಇವರು ಕೊಡುವಂತ ಬೆಲೆ, ಗೌರವ ಇಷ್ಟ? ಆ ವಿಡಿಯೋನ ನೋಡಿ, ಈಗ ಬೇಕಾದ್ರೆ ಪ್ಲೇ ಮಾಡಿ. ವಿಸಿಲ್ ಹೊಡಿತಿದ್ದಾರೆ ಕೆಳಗಿರುವಂತ ಕಾರ್ಯಕರ್ತರು. ಹಾಗಾದ್ರೆ ಬಿಜೆಪಿಯ ಹಿಂದುತ್ವ ಎಷ್ಟಂತ ಅಂತ ಸಾರ್ವಜನಿಕರಿಗೆ ಗೊತ್ತಾಯ್ತಲ್ಲ. 3ನೇ ವಿಚಾರ ಇರುವಂತದ್ದು, ಅಲ್ಲಿ 16,000 ಜನ ಸೇರಿರುವಂತದ್ದು. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮನ್ನು ಸೇರಿಸಿಕೊಂಡು 5 ಸರ್ತಿ 6 ಸರ್ತಿ ನೋಡಿದಂತಹ ವ್ಯೂವರ್ಸ್ಗಳು ಇದ್ದಾರೆ. ಅಲ್ಲಲ್ಲಿ ಆಗುವಂತ ಕಾರಣಕ್ಕೋಸ್ಕರ ಜನ ಸ್ಪಿಟ್ ಆಗಿ ಹೋಗ್ತಾ ಇದ್ದಾರೆ. ಬಹುಶಃ ಇಲ್ಲಿ ಕೂಡ ಒಂದು ವಿಶೇಷವಾಗಿ ದೊಡ್ಡ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ ಬಂದ್ರೆ ಖಂಡಿತವಾಗ್ಲೂ ಎಲ್ಲ ಒಟ್ಟು ಸೇರಿಸಿಕೊಂಡು ನಮ್ಮ ತುಳು ಸಂಪ್ರದಾಯ ಅಂತ ಇಂತಹದ್ದು ಹಲವಾರು ನಾಟಕಗಳು ಬಂದಾಗ ಪ್ರದರ್ಶನ ಮಾಡುವಂತ ಒಂದು ರಂಗ ನಿರ್ಮಾಣ ಆಗಲಿ. ಈಗ ರಂಗಸಿಂಗಾರ ಹೇಳುವಂತ ಒಂದು ತಂಡ ಆಕ್ಚುಲಿ ಅದು ನಾಟಕವನ್ನು ಮಾಡಿರುವಂತದ್ದು, ಅಲ್ಲಿ ಅವರ ಮುಖಾಂತರ ನಾಟಕವನ್ನು ಆಡಿಸುವಂಥದ್ದು. ಅಂತ ಸಂಘ ಸಂಸ್ಥೆಗಳು ಇನ್ನಷ್ಟು ಬೆಳೀಲಿ, ಇಂಥ ಕಲಾವಿದರು ಇನ್ನಷ್ಟು ಬರಲಿ. ನಮ್ಮ ಸಾಮಾಜಿಕ ಜೊತೆ ನಮ್ಮ ಧಾರ್ಮಿಕ ವಿಷಯಗಳನ್ನ ಮುಂದುವರಿಸಿಕೊಂಡು ಹೋಗುವಾಗ ರಾಜಕೀಯವನ್ನ ಪಕ್ಕಕ್ಕಿಟ್ಕೊಂಡು ನಾವೆಲ್ಲ ಒಂದೇ ಅಂತ ಹೇಳುವಂತ ವಿಚಾರವನ್ನು ಇಟ್ಕೊಂಡು ಧರ್ಮವನ್ನ ಮುನ್ನಡೆಸ್ಕೊಂಡು ಹೋಗುವ, ಅದರ ಜೊತೆಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಯನ್ನು ಇಟ್ಕೊಳ್ಳುವ. ಪಕ್ಷ ಅಂತ ಬಂದಾಗ ಪಕ್ಷ, ಧರ್ಮ ಅಂತ ಬಂದಾಗ ಧರ್ಮ. ಆಯ್ತಾ? ನವೀನ್ ಕುಮಾರ್ ಕಟೀಲ್ ಅವರು ಭಾಷಣ ಮಾಡಿ ಹೇಳಿದ್ದಾರೆ, ನಾನು ಧರ್ಮದಲ್ಲಿ ರಾಜಕೀಯ ಮಾಡೋದು, ರಾಜಕೀಯದಲ್ಲಿ ಧರ್ಮವನ್ನು ತರುವುದಿಲ್ಲ, ಏನೊಂದು ಟೊಳ್ಳು ಬಿಟ್ಟಿದ್ದಾರೆ. ಬಟ್ ಇವತ್ತು ಇದೆಲ್ಲ ಆಗುವಾಗ ರಾಜ್ಯಾಧ್ಯಕ್ಷರಾಗಿದ್ಕೊಂಡು, ಈ ಜಿಲ್ಲೆಯವರಾಗಿದ್ಕೊಂಡು ಅವರಿಗೊಂದು ಸ್ಥಾನದಲ್ಲಿ ಇದ್ಕೊಂಡು ಅವ್ರು ಹೇಳಬೇಕಿತ್ತು, ಒಂದು ಸ್ಪಷ್ಟೀಕರಣ ಕೊಡಬೇಕಿತ್ತು. ಅವರಂತೂ ಬರಲಿಲ್ಲ. ಕನಿಷ್ಠ ಪಕ್ಷ ಅವರ ಜಿಲ್ಲೆಯ ವಕ್ತಾರರಾದ ಒಂದು ಕೂತ್ಕೊಂಡು ಕ್ಷಮೆ ಯಾಚಿಸಬಹುದಿತ್ತು ಅವರ ನಾಯಕರ ಪರವಾಗಿ. ಅಷ್ಟು ಕೂಡ ಸೌಜನ್ಯತೆ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಮೇಲೆ ಅವರಿಗಿರುವಂತಹ ಗೌರವ ಅದು ಜನರು ತೀರ್ಮಾನ ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಎಸ್, ಈಗ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಂದರ್ಭ ಬಂದಿದೆ. 1.5 ಗಂಟೆಗಳ ಕಾಲ ಕಾರ್ಯಕ್ರಮ 1.5 ಗಂಟೆಗಳ ಕಾಲ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ. ಜೊತೆಗೆ ಅನೇಕ ಕರೆಗಳು ಈಗಲೂ ಕೂಡ ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ಭಾವ ತುಂಬಾ ಇದೆ, ಹಾಗಾಗಿ ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಅದೇ ರೀತಿ ಬಿಜೆಪಿಯ ವಕ್ತಾರರಿಗೆ ನಾವುಗಳು ಕಾಯ್ತಾ ಇದ್ದೇವೆ, ಆದ್ರೂ ಕೂಡ ಇನ್ನೂ ಕೂಡ ಬರಲಿಲ್ಲ. ಬಹುಶಃ ಉಳ್ಳಲ್ ಅವರು ಹೇಳಿದಾಗೆ ಯಾವ ರೀತಿ ಅಂತ ಬಂದಾಗ ಬಿಜೆಪಿಯ ವಕ್ತಾರರು, ಬಿಜೆಪಿಯ ನಾಯಕರು, ಗೃಹ ಸಚಿವರು ಬೇರೆ, ಆರಗ ಜ್ಞಾನೇಂದ್ರ ಹೇಳಿರುವಂತ ಹೇಳಿಕೆ, ಮೋಸ್ಟ್ಲಿ ಅವರು ಹೇಳಿರುವಂತ ಹೇಳಿಕೆಗೆ ತಲೆ ಕೊಡುವವರು ಇಲ್ಲಿ ಯಾರಿಲ್ಲ ಅನ್ನುವಂಥದ್ದು ಕಾಣುತ್ತೆ. ಆದ್ರೆ ಬಿಜೆಪಿಗರಲ್ಲೇ ಬಹಳಷ್ಟು ಕೋಪ ಇದೆ ಕಾಣುತ್ತೆ, ಆಕ್ರೋಶ ಇದೆ ಕಾಣುತ್ತೆ, ಅಪಹಾಸ್ಯದ ಬಗ್ಗೆ ಬಹಳಷ್ಟು
ಅಸಮಾಧಾನ ಇದೆ ಅನ್ನೋದು ಕಾಣುತ್ತೆ. ಹಾಗಾಗಿ ದಟ್ಸ್ ವೈ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಜೆಪಿಗರು ಬರಲಿಲ್ಲ ಅನ್ನೋದು ನನ್ನ ಭಾವನೆ. ಆದ್ರೂ ಕೂಡ ಬರಬೇಕಾಗಿತ್ತು, ಬರಲಿಲ್ಲ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಅವರು ಹೇಳಿರುವಂತಹ ವಿಚಾರಗಳಲ್ಲಿ ಕ್ಷಮೆಯಾಚನೆ ಮಾಡಿದ್ರು ಕೂಡ ತಾವುಗಳು ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇದ್ರು. ಯಾಕಂದ್ರೆ ಬಂದಾಗ ತಮ್ಗಳಿಗೆ ಗೊತ್ತಿರುವಂತದ್ದು ದೈವದ ಬಗ್ಗೆ, ಅವ್ರಗಳಿಗೆ ಗೊತ್ತಿಲ್ಲ, ಅವ್ರಗಳಿಗೆ ಅದರ ಬಗ್ಗೆ ಕಿಂಚಿತ್ತು ಬಿದ್ದೋಗಿಲ್ಲ. ಮಾಧುಸ್ವಾಮಿ ಅವರು ಕೂಡ ಹೇಳಿರುವಂತದ್ದು ಅದನ್ನೇ. ಜೊತೆಗೆ ಅರಗಜ್ಞಾನೇಂದ್ರ ಅವ್ರಿಗೆ ಗೊತ್ತಿಲ್ಲ, ತೇಜಸ್ವಿ ಅವ್ರಿಗೆ ಗೊತ್ತಿಲ್ಲ, ಅಶ್ವತ್ಥ ನಾರಾಯಣ ಗೊತ್ತಿಲ್ಲ, ಅದು ತಮ್ಗಳಿಗೆ ಗೊತ್ತಿದೆಯಲ್ವಾ. ಸೊ ಹಾಗಾಗಿ ತಾವುಗಳು ಗೌರವಯುತವಾಗಿ ನಡೆದುಕೊಳ್ತಾ ಇದ್ರೆ ತಮ್ಮ ಘನತೆ ಗೌರವ ಮತ್ತಷ್ಟು ಹೆಚ್ಚು ಆಗ್ತಾ ಇತ್ತು ಅಂತ ಹೇಳ್ತಾ, ಜೊತೆಗೆ ತುಳು ಅನ್ನುವಂತಹ ವಿಚಾರ ಬಗ್ಗೆ ಕೂಡ ನಾವು ಮಾತಾಡಿದಾಗ ತುಳು ಭಾಷೆ 1 ವಾರದೊಳಗೆ ಸಂಶೋಧನೆ ಮಾಡಿ ಇತಿಹಾಸವನ್ನ ಸೃಷ್ಟಿಸುತ್ತೆ ಅಥವಾ ಏನೇನೋ ಹೇಳಿದ್ರಿ. ನನಗೆ ಪದಗಳು ಬರ್ತಾ ಇಲ್ಲ. ಆದ್ರೆ 1 ವಾರಗಳು ಹೋಯ್ತು, 1 ತಿಂಗಳುಗಳು ಕಳೀತು. ಆದ್ರೆ ತುಳು ಭಾಷೆಯನ್ನ ಅಲ್ಲಿ ತುಳು ಧ್ವಜವನ್ನ ಹಾರಿಸಿದ್ದಕ್ಕೆ ಕೆಂಗಣ್ಣಿಗೆ ಗುರಿ ಆಗ್ತಾರೆ. ಅದನ್ನು ಕೂಡ ಪ್ರಶ್ನೆ ಮಾಡುವ ಸ್ವಲ್ಪ ನೈತಿಕತೆ ತಮ್ಗಳಿಗೆ ಇಲ್ಲ ಅಂತ ಬಂದಾಗ ನಾವುಗಳು ಯಾವಾಗ ಉದ್ಧಾರ ಆಗ್ತೀವಿ? ನಮ್ಮ ತುಳು ಭಾಷೆ ಯಾವಾಗ ಅಧಿಕೃತ ಸ್ಥಾನಮಾನ ಸಿಗುತ್ತೆ? ಇದು ಆಗಲ್ಲ ಸರ್. ಇದು ಆಗುವಂತ ಕೆಲಸಗಳೆಲ್ಲ ನಮ್ಮ ವೀಕ್ಷಕರು ಟಿವಿಯನ್ನ ನೋಡ್ತಾ ಇದ್ದಾರೆ. ಒಂದು ಆಪುಜಿ ಗೊತ್ತಾಗತ್ತೆ, ತುಳು ಭಾಷೆ ಅಧಿಕೃತ ಸ್ಥಾನಮಾನ ತಿಕ್ಕೊಂಡು ಭಾರಿ ಕಷ್ಟ. ಒಂದು ಆಪುಜಿ ಇಂಚೆನೆ ಮಂಗಟ್ಟ ಒಂದು ಉಪ್ಪೇರು ನಮ್ಮ ಮಂಗೆ ಆ ಒಂದು ಉಪ್ಪ ಭಾರಿ ಕಷ್ಟ ಉಂಡು. ಅಂಡ್ ಒಂಚೂರು ಅರ್ಥ ಮಂತೋಲ್ನೆ ಮುಲ್ಪ ರಾಜಕೀಯವಾದ ಏಪಗ್ಲ ಪೋಡ್ಚಿ ಎಡ್ಡೆ ಒಂಜಿ ಜನಕ್ಲೆನ ಆಯ್ಕೆ ಮನ್ಪೋಲೆ ನಿಜವಾದ ಎಡ್ಡೆ ಜನಕ್ಲೆನ ಆಯ್ಕೆ ಮನ್ಪಲೆ. ಅಂಡ್ ನಮ್ಮ ಸತ್ಯ ಧರ್ಮ ಒರಿಯಾಡು ಬಾರಿ ಬೇಜಾರಡು ಇನ್ನಿತ ಕಾರ್ಯಕ್ರಮ ಎಂಕುಲು ಮುಗಿತೊಂದಿಲ್ಲ ಆಯ್ತಾ. ಒಟ್ಟಿಗೆ ಇನ್ನಿತ ಕಾರ್ಯಕ್ರಮ ಎಂಕುಲು ಒಟ್ಟಿಗೆ ಜಾಯ್ನ್ ಅಂಚಿನ ಅತಿಥಿನಕುಲು ಅಭಿಷೇಕ್ ಉಳ್ಳಾಲ್ ಅವರು ಕಾಂಗ್ರೆಸ್ ವಕ್ತಾರರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಧರ್ಮೇಂದ್ರ ಅವರು ಹಿಂದೂ ಮಹಾಸಭಾ ರಾಜ್ಯ ವಕ್ತಾರರು, ಸರ್ ಥ್ಯಾಂಕ್ ಯು. ಅದೇ ರೀತಿ ತಮ್ಮಣ್ಣ ಶೆಟ್ಟರು ದೈವಾರಾಧನೆ ಚಿಂತಕರು, ಸರ್ ಥ್ಯಾಂಕ್ ಯು. ಅದೇ ರೀತಿ ಸಂಜಯ್ ಪ್ರಭುರು ಬಿಜೆಪಿ ವಕ್ತಾರರು, ಕರೆದಿದ್ವಿ ಬರಲಿಲ್ಲ. ಅಂಡ್ ಧನ್ಯವಾದಗಳು ತಮಗೂ ಕೂಡ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು